ಎಷ್ಟು ನಿರ್ವಿಘ್ನವಾದ ಪರಿಸರ ಆಗುವುದು ಅಂಜನೆ ಮಾತ್ರೆಗೆ ವಸ್ತುವಿನ ಮಾತ್ರೆಗಳ ತನಕನಕ ವಸ್ತುವಾನ ಐಶ್ವರ್ಯ ಕೊಟ್ಟು ಆ ಮಹಾವಿಷ್ಣುದೇವರು ಸಂಪೂರ್ಣವಾದ ರಕ್ಷಣೆ ಮಂದಿರವನ್ನು ಮಾಡಿದ್ರೆ ನಮ್ಮ ಪ್ರಾರಂಭ ಕಾರಟ ಮಾತರಿಸಿ ಮಾಡ್ತಾರೆ ಮಹಾಪ್ರಾರ್ಥನೆ. ಓಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜಃ. ಅಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಯಾ ಫಲನಿರ್ಯಾ ಆಫಲ ಆಪುಷ್ಪ ರಾಶಪುಷ್ಪಿಣೀ ಬೃಹಸ್ಪತಿ ವದೋದಸ್ಥಾನೋ ಮುಂಚಂದಂ ಅಸಹ. ಇದಂ ಫಲಂ ಮಯಾ ದೇವಾ ಸ್ಥಾಪಿತಂ ದೇವತಾಸನ ತೇನ ಮೇ ಸಫಲ ವ್ಯಾಪ್ತಿರ್ಭವೇ ಜನ್ಮನಿ ಜನ್ಮನಿ. ಇಷ್ಟದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಗ್ರಾಮದೇವತಾಭ್ಯೋ ನಮಃ ಸರ್ವೇಭ್ಯೋ ದೇವೇಭ್ಯೋ ನಮಃ. ಕೈ ಮುಗಿಯೊಂದು ಗುರು ಹಿರಿಯರನ್ನ ಎಣ್ಣೆಯೊಂದು ಪೂಜ್ಯ ತಂತ್ರಿ ವರಿಯರಿಗೆ ನಮಸ್ಕಾರ ಮಲ್ತೊಂದು ಇಣಿತ ಈ ಶುಭ ಸಮಾರಂಭನು ಸುರುಮಲ್ ಬೇರೆ ನಿಗಳ ಅಣುಕೇನೊಂದಿಲ್ಲ ಸುರುವಂತ ದೇವರನ್ನ ಸುಗಿರಿದ ಒಟ್ಟಿಗೆ ಈ ಲೇಸಿಗೆ ಚಾಲನೆ ಕೊರಿಯುಳ್ಳರು ಕುಮಾರಿ ಲಿಖಿತ. ಮಹಾದೇವ ಶಿವ ಶಂಭೋ ನಂದನ ಮಾಯ ವಿನಾಶಕ ಮೂಷಿಕ ವಾಹನ ಮಾಯ ವಿನಾಶಕ ಮೂಷಿಕ ವಾಹನ ಮಾತಾ ಮಹೇಶ್ವರಿ ಭವಾನಿ ನಂದನ ಮಹಾಗಣಪತೆ ವಂದಿತ ಚರಣ ಮಹಾಗಣಪತೆ ವಂದಿತ ಚರಣ. ಶ್ರೀ ಚಿದಾನಂದ ಅರವತ್ತೇಳು ಕ್ಷೇತ್ರದ ಶ್ರೀ ರವೀಂದ್ರನಾಥ್ ರೈಕಲು ಧರ್ಮದ ಅತ್ಯಂತ ವಿನಂತಿ ಮಾಡ್ತಾನ. ಕ್ಷೇತ್ರದ ದೇವರಿಗೆ ವಂದನೆ ಮಲ್ತೊಂದು ಅಂಚನೆ ಮಾಗಣದ ದೇವರಾಯನ ಸೋಮನಾಥಗೆ ವಂದನೆ ಮಲ್ತೊಂದು ಈ ಊರದ ಬೊಕ್ಕ ನಮ್ಮ ಮೂರು ಸೇರಿದಿನ ಮಾತ ಗ್ರಾಮದ ದೈವದೇವರಿಗೆ ನಮಸ್ಕಾರ ಮಲ್ತೊಂದು ಬತ್ತಿನ ಸಾಮಾಜಿಕ ಧಾರ್ಮಿಕ ಬೊಕ್ಕ ರಾಜಕೀಯ ಕ್ಷೇತ್ರಗಳು ಬೇತೆ ಬೇತೆ ಜವಾಬ್ದಾರಿ ತೆತ್ತದ ಜನಸೇವೆ ಮಲ್ತೊಂದು ಪುನಃ ನಿಗ್ಲನ್ನು ಮಾತ ಸ್ವಾಗತ ಮಲ್ಪರೆ ಆನಂದಿಸುವುದಿಲ್ಲ. ನಮ್ಮ ಈ ಮಂಗಳೂರು ಹೋಬಳಿ ಮಾಗಣೆ ಒಕ್ಕೂಟದ ನೇತೃತ್ವ ವಹಿಸಿದ ಈ ಇನ್ನಕ್ಕೆ ಚಾಲನೆ ಕೊಟ್ಟಿನಂಚಿನ ಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿ ಅರಣ ನಮ್ಮ ಸ್ವಾಗತ ಮಲ್ತೊಂದು. ಪೂಜ್ಯ ತಂತ್ರಿ ವರಿಯರಿಗೆ ಶ್ರೀ ಚಂದ್ರ ಸಾಕ್ಯಂತ ತೊಂಬೇರೆ ಫಲ ಪುಷ್ಪ ಸಮರ್ಪಣೆ ಮಾಡ್ತದೆ ಗೌರವ ಕೊರಡು ಪಡೆದು ವಿನಂತಿ ಮಾಡ್ತಾನೆ. ಶ್ರೀ ರವೀಂದ್ರನಾಥ ರೈ ನ್ಯಾಯವಾದಿಗಳು ಅವರಿಗೆ ಪ್ರಮುಖರೇ ಶ್ರೀ ಬೀಳಡಿಕೆ ಕೊರದು ಸ್ವಾಗತ ಮಾಡ್ತಂದಲ್ಲದೆ ಶ್ರೀ ಕೆ.ಟಿ. ಸುವರ್ಣ ಚಂದ್ರ ಸುರ್ಲಾಲ್ ಕೆ.ಟಿ. ಸುವರ್ಣ ಶ್ರೀ ಸೀತಾರಾಮ್ ಶೆಟ್ಟಿ ಶ್ರೀ ಹರೀಶ್ ಕುಮಾರ್ ಕುತ್ತಾರು ಶ್ರೀ ಕದ್ರಿ ನವನೀತ ಶೆಟ್ಟಿ ಶ್ರೀ ರಾಜೇಶ್ ಶೆಟ್ಟಿ ಪಜೀರ್ಗುತ್ತು ಶ್ರೀ ರಘು ಉಚ್ಚಿಲ್ ಶ್ರೀ ಹರೀಶ್ ಉಚ್ಚಿಲ್ ಶ್ರೀ ಆನಂದ ಶೆಟ್ಟಿ ಶ್ರೀ ರವಿಶಂಕರ್ ಶ್ರೀ ಸದಾನಂದ ಬಂಗೇರ ಶ್ರೀ ಪ್ರಸಾದ್ ರೈ ಕಲ್ಲಿಮಾರ್ ಶ್ರೀ ಸುರೇಶ್ ಚೌಟ ಕಕ್ಕಿಮಜಲು ಡಾಕ್ಟರ್ ಜಯಪಾಲ್ ಶೆಟ್ಟಿ ವಿಶ್ವನಾಥ್ ಶೆಟ್ಟಿ ವಗ್ಗ ಎ.ಜೆ. ಶೇಖರ್ ಶ್ರೀ ಚಂದ್ರಶೇಖರ್ ಉಚ್ಚಿಲ್ ಸಂತೋಷ್ ರೈ ಬೋಳಿಯಾರ್ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಶ್ರೀ ಮೋಹನ್ ರಾಜ್ ಕೆ.ಆರ್
ಶ್ರೀ ರವೀಂದ್ರ ಪೂಜಾ ಬಾಗಂದಡಿ, ಡಾಕ್ಟರ್ ಮೋಹನ್ ದಾಸ್ ರೈ ತಲಪಾಡಿ, ಶ್ರೀ ಬಾಲಕೃಷ್ಣ ಶೆಟ್ಟಿ ಉಳ್ಳಾಲಗುತ್ತು, ಶ್ರೀ ರಾಜೇಶ್ ರೈ ಕೋಟೆಕಾರ್, ಶ್ರೀ ಜಗನ್ನಾಥ್ ಆಳ್ವ, ಶ್ರೀ ಕೆಪಿ ಸುರೇಶ್, ಶ್ರೀ ರಮನಾಥ್ ಶೆಟ್ಟಿ ಕಕ್ಕೆಮಜಲು, ಶ್ರೀ ಹರಿಶ್ಚಂದ್ರ ಕಾಪಿಕಾಡ್, ಶ್ರೀ ಮೋಹನ್ ದಾಸ್ ಶೆಟ್ಟಿ ಕಿನ್ಯ, ಶ್ರೀ ಸುದೇಶ್ ಮರೋಡಿ, ಶ್ರೀ ಜಯಂತ್ ಶೆಟ್ಟಿ ಪಜೀರ್, ಗಿರೀಶ್ ಆಳ್ವ ಮೋರ್ಲಾ, ಸುಂದರ ಉಳ್ಳಾಲ್, ಶ್ರೀ ರಾಮದಾಸ್ ಸೋಮೇಶ್ವರ, ಶೇಖರ್ ಕಿಣಿ, ಸುರೇಂದ್ರ ಶೆಟ್ಟಿ, ಮುತ್ತಣ್ಣ ಶೆಟ್ಟಿ, ಗಿರೀಶ್ ಕೊಟ್ಟಾರಿ, ಜಗದೀಶ್ ರೈ, ರವೀಂದ್ರ ರೈ, ಬಾಬು ಕಿನ್ಯ, ಸುರೇಶ್ ಆಳ್ವ, ರಾಮಮೋಹನ್ ಆಳ್ವ, ಶರತ್ ಕಾಜವ, ರವಿ ರೈ, ಉಮೇಶ್ ಶೆಟ್ಟಿ, ಶ್ರೀ ಸುರೇಶ್ ಶೆಟ್ಟಿ, ಚಂದ್ರಹಾಸ್ ಪೂಂಜಾ, ಮೋಹನ್ ದಾಸ್ ರೈ, ಶ್ರೀ ಜಯಂತ್, ಶ್ರೀ ಮುರಳಿ ಮೋಹನ್ ಮುಚ್ಚಿಲ್, ಗಣೇಶ್ ಕಾಪಿಕಾಡ್, ಕಾಂಚನ್ ಉಳ್ಳಾಲ್, ಜೀವನ್ ತೊಕ್ಕೋಟ್, ಶಂಕರಾಚಾರ್ಯ, ಹರೀಶ್ ಬಂಡಾರ್ಮನೆ, ಅಶೋಕ್ ರೈ, ಹರೀಶ್ ಗಟ್ಟಿ, ತಿಮ್ಮಪ್ಪ ಆಚಾರ್ಯ ಕಿನ್ಯ, ರಾಜೇಶ್ ಗುಡ್ಡೆಮನೆ, ಶ್ರೀ ಭಾಸ್ಕರ್ ಮಂಜನಾಡಿ, ವಿಕಾಸ್ ಕುರ್ನಾಡ್, ವಸಂತ ಅಡ್ಕ, ಸುಭಾಷ್ ಬೋಳಿಯಾರ್, ರಾಜೇಶ್ ಆಚಾರ್, ವೇಣುಗೋಪಾಲ್, ಚಂದ್ರಹಾಸ್ ಹರೇಕಳ, ಸುರೇಶ್, ಸುಜಿತ್ ಮಾಡೂರು, ಸುರೇಶ್ ಭಟ್ನಗರ್, ರೂಪೇಶ್ ಉಚ್ಚಿಲ್, ಅಜಿತ್ ಶೆಟ್ಟಿ, ಯಶವಂತ ದೇವಾಡಿಗ, ಬಬಿತ್ ಉಚ್ಚಿಲ್, ಪುರುಷೋತ್ತಮ ಗಟ್ಟಿ, ಭರತ್ ರಂಗೋಲಿ, ಪ್ರವೀಣ್ ಬಸ್ತಿ, ಗೋಪಾಲಕೃಷ್ಣ ನೇಲಾಂಟ, ಗೋಪಿನಾಥ ಬಗಂಬಿಲ, ಶಿವರಾಮ್ ಶೆಟ್ಟಿ ಶಾಂತಿಗುತ್ತು, ಶೇಖರ್ ಕಣೀರ್ ತೋಟ, ಜಯರಾಮ ಚೆಮ್ಮುಗುಡ್ಡೆ, ರಾಮಕೃಷ್ಣ ಪಟ್ಟೋರಿ, ತಿಲಕ್ ದೇವಾಡಿಗ, ಹರೀಶ್ ರಂಗೋಲಿ, ಲತೀಶ್ ಬಂಡಿಕೊಟ್ಟೆ ಉಳ್ಳಾಲ, ರಾಜೇಂದ್ರ ಶೆಟ್ಟಿ ಅಂಚನೆ ನಮ್ಮ ಮಾಧ್ಯಮ ಪ್ರತಿನಿಧಿಗಳಾಯಿನ ಹೊಸಕುರಳ ಟಿವಿ, ಅಬ್ಬಕ್ಕ ಟಿವಿ, ನಮ್ಮ ಕುಡ್ಲ ಟಿವಿ ಮಾತ ನಮ್ಮ ಸಂಸ್ಥೆದ ಪರವಾಗಿ ಸ್ವಾಗತ ಮಾಡ್ತದೆ. ನಮ್ಮ ಮಾತುಗಳನ್ನ ಸ್ವಾಗತ ಮಾಡ್ತಾನೆ ಅಂಚಿನ ಚಿದಾನಂದ ಕೊಚ್ಚಿಲ್ ಇಬ್ಬರಿಗೆಲ್ಲ ಪ್ರೀತಿದ ಸ್ವಾಗತ ಪೂರ್ವದ್ದು. ನಮ್ಮ ತಂತ್ರಿವರಿಯರನ್ನ ಬಾರಿ ಸಮಯದ ದುಂಬದ ಮಂಜಿ ಕಣ ಮಂಗಳೂರು ಹೋಬಳಿ ಮಾಗಣಿದ ಒಕ್ಕೂಟ ರಚನೆ ಮಾಡ್ತದೆ ಆಯ್ತಾ. ಉದಿ ಸೋಮನಾಥ ದೇವರ ಆಶೀರ್ವಾದ ಬೇಡಿಕೊಂಡು ಮಹಾವಿಷ್ಣುವಿನ ಈ ಒಂದು ಉತ್ಸವ ಕಾಲ, ಪರ್ವಕಾಲ, ಪ್ರತಿ ವರ್ಷ ಮೇಷ ಮಾಸ 9ನೇ ದಿವಸ ದೇವರಿಗೆ ಬೆಳಿಗ್ಗೆ ಗಣಪತಿ ಹೋಮ, ಸಾನ್ನಿಧ್ಯ ಕಲಶ, ಮಧ್ಯಾಹ್ನ ಮಹಾಪೂಜೆ, ತುಲಾಭಾರ ಸೇವೆಗಳು, ರಾತ್ರಿ ರಂಗಪೂಜೆ, ಹಾಗೆ ರಾತ್ರಿ ಬಲಿ ಉತ್ಸವ. ಕೆಳಗಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂತಹ ನಮ್ಮ ಭಂಡಾರ ಮನೆಯಿಂದ ಧೂಮಾವತಿ ಬಂಟ ದೈವಗಳ ಭಂಡಾರ ಇಲ್ಲಿ ಸಾನ್ನಿಧ್ಯಕ್ಕೆ ಬಂದು ಭಂಡಾರ ಆಗಮನ. ನಾಳೆ ದಿವಸ ಕಾಂತೇರಿ ಜುಮಾದಿ ಬಂಟ, ರಾತ್ರಿ ವೈದ್ಯನಾಥ ಪಂಜುರ್ಲಿ ಬಬ್ಬರಿಯ ಸಾನ್ನಿಧ್ಯಗಳಿಗೆ ನೃತ್ಯ ಉತ್ಸವ, ಕೋಲ ಉತ್ಸವ. ಹಾಗೆ ಇದು ನಮ್ಮ ಪಂಚಪರ್ವಗಳಲ್ಲಿ ಈ ಕ್ಷೇತ್ರದಲ್ಲಿ ನಿತ್ಯ 3 ಹೊತ್ತು ಪೂಜೆ. ಹಾಗೆ ಪಂಚಪರ್ವಾದಿಗಳು ದೀಪಾವಳಿ, ಚೌತಿ, ಅದೇ ರೀತಿ ವಿಷು ಪರ್ವ ಇದನ್ನೆಲ್ಲ ನಡೆಸಿಕೊಂಡು ಇವತ್ತಿನ ದಿವಸ ನಾವೆಲ್ಲ ವಿಶೇಷವಾಗಿ ಇಲ್ಲಿ ಸೇರಿದ್ದೇವೆ ಅಂತ ಕೇಳಿದರೆ ಮಹಾಗಣಗಳ ಒಕ್ಕೂಟ. ಬ್ರಹ್ಮನಿಂದ ಸೃಷ್ಟಿಯಾದ ಭೂದೇವಿಯ, ಜಗದಂಬೆಯ, ಭಗವತಿಯ, ಚಾಮುಂಡೇಶ್ವರಿಯ ಒಡಿಲಲ್ಲಿ ಮಡಿಲಲ್ಲಿ ಬೆಳೆದು ವಿಷ್ಣುವಿನಿಂದ ಪಾಲಿಸಿ ಶಿವನಿಂದ ಲಯವಾಗುವುದು ಸೃಷ್ಟಿಯ ದ್ವಾಪರ ಯುಗದಲ್ಲಿ ಮರ್ಯಾದ ಪುರುಷೋತ್ತಮನಾದಂತಹ ತ್ರೇತಾಯುಗದಲ್ಲಿ ಮರ್ಯಾದ ಪುರುಷೋತ್ತಮ ನಮಗೆ ಆರಾಧ್ಯ ದೇವತೆ. ದ್ವಾಪರ ಯುಗದಲ್ಲಿ
ತತ್ವಜ್ಞಾನಿಯಂತಹ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಪ್ರವಾದಿ. ಕಲಿಯುಗದಲ್ಲಿ ಬೇರೆ ಬೇರೆ ಭಾರತೀಯ ಸಂಸ್ಕೃತಿಯಲ್ಲಿ ಈ ಮಣ್ಣಿನಲ್ಲಿ ಹುಟ್ಟಿದಂತಹ ಮತ ಸಿದ್ಧಾಂತಗಳು ನಾವು ಅವಲಂಬಿಸುವವರು. ದೇವದೇವರುಗಳನ್ನು ನಮ್ಮ ಸಂಕಲ್ಪಕ್ಕನುಸಾರವಾಗಿ ಪ್ರಾದೇಶಿಕವಾದಂತಹ ಆಚರಣೆಗನುಸಾರವಾಗಿ ಆಚರಣೆ ಮಾಡಿಕೊಂಡು ಬರುತ್ತಾ ಭಾರತೀಯ ಸಂಸ್ಕೃತಿಯನ್ನು ಇಲ್ಲಿಯವರೆಗೆ ನಾವು ಉಳಿಸಿಕೊಂಡು ಬಂದಿದ್ದೇವೆ. ಸುಮಾರು 800ರಿಂದ 1000 ವರ್ಷಗಳ ನಿರಂತರ ದಬ್ಬಾಳಿಕೆಯಿಂದ, ಪರಕೀಯರ ಆಡಳಿತದಿಂದ ಅಥವಾ ಪರಕೀಯ ಅಕ್ರಮದಿಂದ ನಾವು ಇವತ್ತು ಉಳಿದಿದ್ದೇವೆ ಅಂತ ಕೇಳಿದರೆ, ಅದು ಹೇಗೆ ಉಳಿದಿದ್ದೇವೆ ಅಂತ ಕೇಳಿದರೆ ಅದು ನಮ್ಮ ಕೂಡುಕಟ್ಟು. ಕೂಡುಕಟ್ಟಿನಲ್ಲಿ ನಮ್ಮ ಗುಣಕರ್ಮಕ್ಕನುಸಾರವಾಗಿ ನಮ್ಮಲ್ಲಿ ವಿವಿಧ ಸಮುದಾಯಗಳಿದೆ. ಈ ಸಮುದಾಯಗಳೆಲ್ಲ ಒಟ್ಟು ಸೇರಿ ನಮ್ಮ ಸಮಾಜವಿದೆ. ಈ ಸಮಾಜವು ದೇವಸ್ಥಾನವನ್ನು ಕೇಂದ್ರೀಕರಿಸಿಕೊಂಡು ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿದೆ. ನಿರಂತರವಾದಂತಹ ವೈಚಾರಿಕ ದಾಳಿಯಿಂದಾಗಿ ನಮ್ಮತನವನ್ನು ನಾವು ನಮ್ಮಲ್ಲಿ ಕೀಳರಿಮೆಯನ್ನು ಉಂಟು ಮಾಡುವಂತಹ ವಿದ್ಯಾಭ್ಯಾಸದಿಂದ, ನಮ್ಮ ಪ್ರತಿಯೊಂದು ಸಂಸ್ಕೃತಿಯನ್ನು ಹೀಯಾಳಿಸುವಂತಹ ಪರಿಭಾಷೆಯಿಂದಾಗಿ ನಾವು ನಮ್ಮನ್ನೇ ಒಂದು ಕಾಲಘಟ್ಟದಲ್ಲಿ ಮರೆತು ಬಿಟ್ಟೆವು. ನಾವು ಹೇಗೆ ಬಂದೆವು, ನಮ್ಮ ಭೂತಕಾಲವನ್ನು ನಾವು ಮರೆತು ಬಿಟ್ಟೆವು. ವರ್ತಮಾನ ಕಾಲದಲ್ಲಿ ನಾವು ತಡವರಿಸ್ತಾ ಇದ್ದೇವೆ. ಎಲ್ಲಿಗೆ ಹೋಗಬೇಕು, ಹೇಗೆ ಹೋಗಬೇಕು, ನಮ್ಮ ಆಂತರಿಕವಾದಂತಹ ಸವಾಲುಗಳನ್ನು ನಾವು ಹೇಗೆ ಎದುರಿಸಬೇಕು, ಬಾಹ್ಯದಿಂದ ಬರುವಂತಹ ಸವಾಲುಗಳನ್ನು ಎದುರಿಸಲು ನಾವು ಹೇಗೆ ಕೋಟ ಕಟ್ಟಬೇಕು ಎಂಬುದರ ಯಾವುದೇ ಜ್ಞಾನವಿಲ್ಲದೆ ನಾವು ಪರಿತಪಿಸ್ತಾ ಇದ್ದೇವೆ. ಒಂದು ಕಾಲಘಟ್ಟದಲ್ಲಿ 1993ನೇ ಇಸವಿ, 92ನೇ ಇಸವಿ ಡಿಸೆಂಬರ್ 6ರಂದು ಬಾಬರಿ ಮಸೀದಿ ಹೊಡೆದಾಗ ಸೋಮೇಶ್ವರದಲ್ಲಿ ಹಿಂದೂ ಸಮಾಜ ಎಲ್ಲರೂ ಒಟ್ಟಿಗೆ ಆದ. ನಾವು ಹೇಗೆ ನಮ್ಮನ್ನು ರಕ್ಷಿಸಿಕೊಳ್ಳಬೇಕು ಎಂಬುದಕ್ಕೆ ಒಂದು ಸರಿಯಾದ ಮಾರ್ಗಸೂಚಿ ಬೇಕು ಅಂತ ನಾವೆಲ್ಲ ಒಟ್ಟಿಗೆ ಆಗಿದ್ದೇವೆ. ನಾನು ಆಗ ನ್ಯಾಯವಾದಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಸೋಮೇಶ್ವರ ದೇವಸ್ಥಾನದಲ್ಲಿ 1000 ಜನ ಸೇರಿದ್ದೆ. ಆದರೆ ಅದರ ಫಲ ಏನಾಯಿತು? ನಮ್ಮ ಕೂಡುಕಟ್ಟಿನಲ್ಲಿ ಇರುವಂತಹ ನಮ್ಮ ಆರಾಧನೆ ವೈಪರೀತ್ಯಗಳು, ನಮ್ಮೊಳಗಿರುವಂತಹ ಪರಸ್ಪರ ಪ್ರೀತಿ ವಿಶ್ವಾಸಗಳು, ಕೆಲವೊಂದು ವಿಚಾರದಲ್ಲಿ ನಮಗೆ ತಪ್ಪು ಗ್ರಹಿಕೆಯಿಂದಾಗಿ ನಾವು ಪರಸ್ಪರ ವಿಶ್ವಾಸವನ್ನು ಕಳ್ಕೊಂಡೆವು. ಜಾತಿಗಳ ನಡುವೆ ಇರುವಂತಹ ವ್ಯತ್ಯಾಸಗಳು, ನಮ್ಮ ಆರಾಧನೆ ವ್ಯತ್ಯಾಸಗಳು ನಮ್ಮನ್ನು ಇನ್ನಷ್ಟು ಕೆಳಗೆ ತಗೊಂಡವು. ರಾಜಕೀಯ ವ್ಯವಸ್ಥೆ ನಮ್ಮನ್ನು ಅಧೋಗತಿಗೆ ತಗೊಂಡು ಹೋಯಿತು. ಆದರೆ ಇವತ್ತು ಕೂಡ ನಮ್ಮ ದೇವಸ್ಥಾನ, ನಮ್ಮ ತರವಾಡು ದೈವಗಳು, ನಾವು ಮಾಡುವಂತಹ ಪ್ರಾದೇಶಿಕವಾದಂತಹ ಆಚರಣೆಗಳು ದೇವರ ಸಹಾಯದಿಂದ ನಾವು ಇವತ್ತಿದ್ದೇವೆ. ನಮ್ಮ ದೇವಸ್ಥಾನಗಳಿಲ್ಲದಿದ್ದರೆ, ನಮ್ಮ ತರವಾಡುಗಳಿಲ್ಲದಿದ್ದರೆ, ನಮ್ಮ ದೇವಸ್ಥಾನಗಳ ನಿತ್ಯ ನೇಮಾದಿಗಳು ಇಲ್ಲ ಅಂತಾದ್ರೆ ಇವತ್ತೆಲ್ಲ ನಾವು ಹಿಂದೂಗಳಾಗಿರ್ತಿರಲಿಲ್ಲ. ಯಾವತ್ತೋ ನಮ್ಮ ಅಸ್ತಿತ್ವವನ್ನು ನಾವು ಕಳ್ಕೊಂಡುಕೊಂಡಿರ್ತಿದ್ದೆವು. ನಮ್ಮ ಪರಂಪರೆಯನ್ನು ನಾವು ಬಿಟ್ಟು ಹೋಗ್ತಿದ್ದೆವು. ಯಾಕೆಂದರೆ ರಾಜಕೀಯ, ಸಾಮಾಜಿಕ ಹಾಗೂ ನಮ್ಮ ಶೈಕ್ಷಣಿಕ ವ್ಯವಸ್ಥೆಗಳು ಆ ರೀತಿಯಲ್ಲಿತ್ತು. ನಮಗೆ ಇಲ್ಲಿಯವರೆಗೆ ಕಲಿಸಿಕೊಟ್ಟದ್ದು ಏನನ್ನು? ನಮಗೆ ಇಲ್ಲಿಯವರೆಗೆ ಕಲಿಸಿಕೊಟ್ಟದ್ದು ನಾವೆಲ್ಲವೂ ಗೂಢನಂಬಿಕೆಗಳು. ಇಲ್ಲೆಲ್ಲ ಏನಿದ್ರೂ ಕೂಡ ಅದಕ್ಕೆ ಬ್ರಾಹ್ಮಣರೇ ಕಾರಣರು. ಏನಿದ್ರೂ ಕೂಡ ಬ್ರಾಹ್ಮಣರಿಂದಾಗಿಯೇ ಪ್ರತಿಯೊಂದು ಹಾಳಾಯಿತು ಎಂಬುದನ್ನು ತಪ್ಪು ಗ್ರಹಿಕೆಯನ್ನು ನಮ್ಮ ತಲೆಯಲ್ಲಿ ಇಟ್ಟುಕೊಟ್ಟದ್ದು ಯಾರು? ಬ್ರಿಟಿಷರು. ನಾವೇ ಎಲ್ಲವನ್ನು ಭೇದ ಮಾಡುತ್ತೇವೆ ಅಂತ ಒಂದು ತಪ್ಪು ಗ್ರಹಿಕೆ ಇತ್ತು. ಚರಿತ್ರೆಯನ್ನು ಓದಿದರೆ, ಚರಿತ್ರೆಯನ್ನು ಸರಿಯಾಗಿ ಅವಲೋಕನ ಮಾಡಿದರೆ, ಚರಿತ್ರಾಪರವಾಗಿ ನಾವೇನು ಹೇಳಿದ್ರು ಕೂಡ ಯಾವತ್ತೂ ಆ ರೀತಿ ಇರಲಿಲ್ಲ. ಕೂಡುಕಟ್ಟಿನಲ್ಲಿ ಪ್ರತಿಯೊಂದು ಜಾತಿಯು, ಪ್ರತಿಯೊಂದು ದೇವಸ್ಥಾನಕ್ಕಾಗಲಿ ಪ್ರತಿಯೊಬ್ಬರೂ ಕೂಡ ಒಂದು ಅವಶ್ಯಕವಾಗಿರುವಂತಹ ಒಂದು ಪ್ರತಿನಿಧಿಗಳಿವೆ. ಪ್ರತಿಯೊಂದು ಸಮಾಜ ಇಲ್ಲದಿದ್ದರೆ ದೇವದ ಕಟ್ಟ ಆಗೋದಿಲ್ಲ. ದೇವಸ್ಥಾನದ ಜಾತ್ರೆ ಆಗಬೇಕಿದ್ರೆ ಪ್ರತಿಯೊಂದು ಸಮುದಾಯವರು ಅವರ ಗುಣ ಮತ್ತು ಕರ್ಮವನ್ನು ಅಲ್ಲಿ ನಿರ್ವಹಿಸಲೇಬೇಕು. ಹಾಗಿದ್ದರೆ ಮಾತ್ರ ಅಲ್ಲಿ ಕಲೆಗಳು ವೃದ್ಧಿಯಾಗುವಂಥದ್ದು. ಹಾಗೆ ಆ ಕೂಡುಕಟ್ಟಿನಲ್ಲಿ ಆ ಬಲದಿಂದಾಗಿ ನಮ್ಮ ಮಾನಸಿಕವಾಗಿ ನಮ್ಮಲ್ಲಿರುವಂತಹ ಆ ದೈವಿಕವಾದಂತಹ ಒಂದು ಶಕ್ತಿ ನಮ್ಮನ್ನು ಇಲ್ಲಿಯವರೆಗೆ ತಂದು ಮುಟ್ಟಿಸಿದೆ. ಇನ್ನು ಮುಂದಕ್ಕೆ ಇರುವಂತಹ ಸವಾಲು ಹಲವಾರಿದೆ. ನಾವು ಚಿತ್ರವಾಗಿ ಹೋಗದ ರೀತಿಯಲ್ಲಿ ಆ ಕೂಡುಕಟ್ಟನ್ನು ಬಲಪಡಿಸುವುದು ನಮ್ಮ ಆದ್ಯ ಕರ್ತವ್ಯ. ಒಂದು ತಿಳ್ಕೊಳ್ಳಿ,
ನಾವು ಇವತ್ತು ಇರುವುದಿದ್ರೆ ಈಗಲೂ ನಮ್ಮಲ್ಲಿ ಅಸ್ತಿತ್ವದಲ್ಲಿರುವಂತಹ ಕೂಡುಕಟ್ಟಿಂದಾಗಿ ಮಾತ್ರ ನಾವು ಇಲ್ಲಿ ಬದುಕಿದ್ದೇವೆ. ಈ ಕೂಡುಕಟ್ಟಿನ ವ್ಯವಸ್ಥೆ ಎಲ್ಲಿಯಾದರೂ ದುರ್ಬಲವಾಗಿದೆ. ಆ ದುರ್ಬಲದಿಂದಾಗಿ ನಮ್ಮೊಳಗೆ ಕಳೆಗಳು ಸೇರಿದೆ. ಕಲೆಗಳೆಲ್ಲ ಕಳೆಗಳು. ಈ ಕಲೆಗಳಿಂದಾಗಿ ನಾವೆಲ್ಲ ದೂರವಾಗ್ತಾ ಇದ್ದೇವೆ. ನಾವು ಯಾಕೆ ಹತ್ತಿರವಾಗಬೇಕು ಎಂಬುದು, ಹೇಗೆ ಹತ್ತಿರವಾಗಬೇಕಾಗುವುದು ಎಂಬುದು ನಮ್ಮ ಈ ಕಾಲಘಟ್ಟದಲ್ಲಿರುವಂತಹ ನಮ್ಮ ಮುಂದಿನ ಪ್ರಶ್ನೆ ಆಗ್ತದೆ. ಚರಿತ್ರೆಯನ್ನು ಓದಿದರೆ ಅದೆಷ್ಟೋ ಕಾಲ ನಮ್ಮನ್ನು ನೇರ ಯುದ್ಧದಲ್ಲಿ ಸೋಲಿಸಲಿಕ್ಕಾಗಿಲ್ಲ ಯಾರಿಗೂ. ನಮ್ಮಲ್ಲಿ ಶಿವಾಜಿ ಇರ್ಬೋದು, ಮರಾಠರಿರ್ಬೋದು, ಕೇರಳದಲ್ಲಿ ವರ್ಮರಿರ್ಬೋದು, ರಜಪೂತರಿರ್ಬೋದು, ಯಾವುದೇ ಕಡೆಗಳಲ್ಲಿಯೂ ನೇರ ಯುದ್ಧದಲ್ಲಿ ಯಾವ ರಾಜನು ಅಥವಾ ಪರಕೀಯ ಇಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಲಿಲ್ಲ. ನಮ್ಮೊಳಗಿರುವಂತಹ ಪೌರರೆಂಬವರು, ನಮ್ಮೊಳಗಿರುವಂತಹ ಶತ್ರುಗಳೇ ನಮಗೆ ವಿನಾಶಕ್ಕೆ ಕಾಲ್ಪಟ್ಟರು. ನಾವು ಚಿಂತನೆ ಮಾಡಬೇಕಾದದ್ದು ಯಾವತ್ತೂ ನಮ್ಮೊಳಗಿರುವಂತಹ ಶತ್ರುಗಳನ್ನು ನಮ್ಮ ಮಿತ್ರರನ್ನಾಗಿ ಮಾಡಿಸುವಂತ, ನಮ್ಮ ಪರವಾಗಿ, ಭಾರತೀಯ ಸಂಸ್ಕೃತಿಗೆ ಪರವಾಗಿ ನಾವು ಆಲೋಚನೆ ಮಾಡುವಂತೆ ನಾವು ಅವರನ್ನು ಪ್ರೇರೇಪಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಯಾವುದೇ ನಾವು ಬೇರೆ ಬೇರೆ ರಾಜಕೀಯದಿಂದ ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರವರ್ತನೆ ಮಾಡಬಹುದು. ಆದರೆ ನಮ್ಮ ರಾಜಕೀಯವನ್ನು ಬದಿಗಿಟ್ಟು ದೇಶದ ಪ್ರಶ್ನೆ ಬಂದಾಗ, ದೇಶದಲ್ಲಿರುವಂತಹ ಸವಾಲು ಪರಕೀಯರು ನಮ್ಮನ್ನು ದಬ್ಬಾಳಿಕೆ ಮಾಡುವಾಗ ನಾವು ಯಾವತ್ತೂ ರಾಜಕೀಯ ಮಾಡುವಾಗ ಈ ಮಣ್ಣು, ನಮ್ಮ ಸಂಸ್ಕೃತಿ, ಇದನ್ನು ಉಳಿಸುವುದು ನಮ್ಮ ಕರ್ತವ್ಯವಾಗ್ತದೆ. ಇದು ನಮ್ಮ ಧ್ಯೇಯವಾಗಿವಾಗ್ತದೆ. ನಮ್ಮ ಮಣ್ಣು, ನಮ್ಮ ಸಂಸ್ಕೃತಿ ಉಳಿಸೋಣ ಬನ್ನಿ, ಮೂಡಿಸಿ ಜಾಗೃತಿ. ಇದು ನಮ್ಮ ಮಾಗಣೆಕೂಟದ ಧ್ಯೇಯವಾಕ್ಯ. ಈ ಧ್ಯೇಯವಾಕ್ಯದಲ್ಲಿ ನಾವೆಲ್ಲ ಇವತ್ತು ಕೆಲಸ ಮಾಡಬೇಕು. ನಮ್ಮ ಕೂಡುಕಟ್ಟನ್ನು, ಅದು ಜಾತಿ ಇರಲಿ, ಜಾತಿ ಎಂಬುದು ಅದು ಪ್ರಕೃತಿ ನಿಯಮ. ಪ್ರಕೃತಿಯಲ್ಲಿ ಎಷ್ಟೊಂದು ಮಾವಿನ ಹಣ್ಣು ಅಂತ ತಗೊಳ್ಳಿ ನೀವು, ಎಷ್ಟೊಂದು ಬೇರೆ ಬೇರೆ ಮಾವಿನ ಹಣ್ಣುಗಳು ನಮಗೆ ಸಿಗ್ತದೆ. ಪ್ರತಿಯೊಂದು ಮಾವಿನ ಹಣ್ಣುಗಳು, ಮಾವಿನಕಾಯಿಗೂ ಅದರದ್ದೇ ಆದಂತಹ ಗುಣಗಳಿದೆ, ಅದರದ್ದೇ ಆದಂತಹ ದೋಷಗಳಿದೆ. ಎಲ್ಲ ಮಾವಿನ ಹಣ್ಣನ್ನು ನಮಗೆ ಮಾವಿನಕಾಯಿಯನ್ನು ಉಪ್ಪಿನಕಾಯಿ ಹಾಕ್ಲಿಕ್ಕೆ ಆಗುವುದಿಲ್ಲ. ಎಲ್ಲ ಮಾವಿನ ಹಣ್ಣಿನ ರುಚಿ ಒಂದೇ ಥರ ಇರುವುದಿಲ್ಲ ಅಂತ ಹೇಳಿಕೊಂಡು ಎಲ್ಲ ಮಾವಿನ ಹಣ್ಣು ಆ ರುಚಿ ಹಾಡು ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಆ ಪ್ರತಿಯೊಂದು ರುಚಿಗೂ ಅದರದ್ದೇ ಆದಂತಹ ಬೆಲೆ ಇದೆ. ಹಾಗೆ ಪ್ರಕೃತಿಯಲ್ಲಿ ತೆಂಗಿನಕಾಯಿ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ನೀವು ನಮ್ಮ ತುಳುನಾಡಿಂದ ಹೋದಾಗ, ನಾವು ಘಟ್ಟಕ್ಕೆ ಹೋದಾಗ ಅಲ್ಲಿಯ ಪ್ರಕೃತಿಯ ವ್ಯತ್ಯಾಸಗಳೇ ಇರ್ತದೆ. ತುಳುನಾಡಿನಲ್ಲಿರುವಂತಹ ಅವೇ ಆಗಿರುವುದಿಲ್ಲ, ನಾವು ಘಟ್ಟಕ್ಕೆ ಹೋದಾಗ ಅಲ್ಲಿ ಡ್ರೈ ವೆದರ್. ಅಂದರೆ ಅಲ್ಲಿಯ ಸಂಸ್ಕೃತಿ ಕೂಡ ವ್ಯತ್ಯಾಸ ಇರುತ್ತದೆ. ಯಾಕಂದರೆ ವಿವಿಧತೆಯನ್ನೊಳಗೊಂಡಂತಹ ಪ್ರಕೃತಿಯನ್ನು ನಾವು ಸ್ವಾಭಾವಿಕವಾಗಿ ಆಸ್ವಾದಿಸಿಕೊಂಡು ನಮ್ಮ ಹಿರಿಯರು ನಮಗೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಒಂದು ವಿವಿಧತೆಯನ್ನು ಉಳಿಸಿಕೊಳ್ಬೇಕು. ಆದರೆ ಆ ವಿವಿಧತೆಯನ್ನು ಉಳಿಸಿಕೊಳ್ಬೇಕಿದ್ದರೆ ನಮ್ಮಲ್ಲಿ ಪ್ರೀತಿ ಮತ್ತು ವಿಶ್ವಾಸವನ್ನು ಬೆಳೆಸಿಕೊಳ್ಬೇಕು. ನಮ್ಮ ಕೂಡುಕಟ್ಟಿನಲ್ಲಿ ಒಂದೇ ಸೂರ್ಯನಡಿಯಲ್ಲಿ, ಒಂದೇ ಚಪ್ರದಡಿಯಲ್ಲಿ ಹೇಗೆ ನಾವೆಲ್ಲ ಒಟ್ಟಿಗೆ ಸೇರುತ್ತೇವೋ ಅದೇ ರೀತಿ ಯಾವಾಗ ನಮ್ಮಲ್ಲಿ ಆ ಭಿನ್ನತೆ ಇರುವುದಿಲ್ವೋ, ಒಳಗೆ ಕೆಲಸ ಮಾಡುವ ಒಳಗೆ ಕೆಲಸ ಮಾಡ್ತಾನೆ, ಕೆಳಗೆ ಕೆಲಸ ಮಾಡುವ ಕೆಳಗೆ ಕೆಲಸ ಮಾಡ್ತಾನೆ. ಅಂಥ ರೀತಿಯಲ್ಲಿ ನಮ್ಮ ರಾಷ್ಟ್ರಪತಿಗೆ ಒಂದು ಪ್ರೋಟೋಕಾಲ್ ಇರ್ತದೆ, ಪ್ರೈಮ್ ಮಿನಿಸ್ಟರ್ಗೆ ಒಂದು ಪ್ರೋಟೋಕಾಲ್ ಇರ್ತದೆ, ಅದೇ ರೀತಿ ಕಡೆಯ ಆಫೀಸ್ ಲೆವೆಲಲ್ಲಿರುವ ದಫೇದಾರನಿಗೆ ಒಂದು ಪ್ರೋಟೋಕಾಲ್ ಇರ್ತದೆ. ಅಂದರೆ ಅದು ವ್ಯವಸ್ಥೆ ಆ ರೀತಿಯಲ್ಲಿರುತ್ತದೆ. ಆ ಪ್ರೋಟೋಕಾಲ್ ಪ್ರಕಾರ ಹೋದರೆ ಮಾತ್ರನೇ ಆ ಒಂದು ವ್ಯವಸ್ಥೆ ಅಲ್ಲಿ ಉಳಿಯುತ್ತದೆ. ಹಾಗಂತ ಹೇಳಿಕೊಂಡು ಎಲ್ಲರೂ ತಲೆ ಮೇಲೆ ಇಡಬೇಕು ಅಂತ ನಾನು ಹೇಳುವುದಲ್ಲ. ನಾವು ಅವರವರ ಕೆಲಸವನ್ನು ಅವರವರು ಅಚ್ಚುಕಟ್ಟಾಗಿ ಮಾಡಿದರೆ, ಅವರವರ ಕೆಲಸವನ್ನು ಅವರ ಗುಣ ಮತ್ತು ಕರ್ಮಕ್ಕನುಸಾರವಾಗಿ ಅವರು ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡರೆ ಖಂಡಿತವಾಗಿಯೂ ಆ ಸಮಾಜ ಉಳಿಯುತ್ತದೆ. ನಾನು ಇಲ್ಲಿ ಉಳಿಬೇಕು ಅಂತಾದರೆ ನನ್ನ ಮನಸ್ಸು ಮತ್ತು ದೇಹ ಗಟ್ಟಿ ಇರಬೇಕು. ಆ ಗಟ್ಟಿ ಇರಬೇಕು ಅಂತ ಹೇಳಿದರೆ ನನ್ನಲ್ಲಿ ಬೆಳಗಿನ ಸಂಜೆಯವರೆಗೆ ನಾನು ಹೇಗೆ ಇರಬೇಕು ಎಂಬುದಕ್ಕೆ ಒಂದು ನಿಯಮ ಇದೆ. ಆ ನಿಯಮಕ್ಕನುಸಾರವಾಗಿ ನಾನು ಇದ್ದರೆ ಮಾತ್ರ ನಾನು ನನ್ನ ಕುಟುಂಬದಲ್ಲಿ ಇರಲಿಕ್ಕೆ ನಾನು ಯೋಗ್ಯ. ಆ ಕುಟುಂಬದಲ್ಲಿ ನಾನು ಇರಬೇಕಂತಾದರೆ 4 ಜನ ಅಲ್ಲಿ 2-3 ಜನ ನನ್ನೊಟ್ಟಿಗೆ ಬರ್ತಾರೆ. ಅವರ ಮಾನಸಿಕ ಮತ್ತು ದೈಹಿಕ ಪರಿಸ್ಥಿತಿಗಳು ವ್ಯತ್ಯಾಸ ಇರುತ್ತದೆ. ನಾನು ಅವರೊಟ್ಟಿಗೆ ಹೊಂದಿಕೊಳ್ಬೇಕು. ಆ ನನ್ನ ಸೇರಿಕೊಂಡಂತಹ ಒಂದು ಕುಟುಂಬಗಳು ಒಂದೇ ರೀತಿಯ ಒಂದೇ ಗುಣ ಸ್ವಭಾವದಂತಹ ಕುಟುಂಬಗಳು ಹಲವಾರು ಆದಾಗ ಅದೊಂದು ಸಮುದಾಯವಾಗಿದೆ. ಆ ಹಲವಾರು ಸಮುದಾಯದಲ್ಲಿ ಇರುವಾಗ ನನ್ನ ಸಮುದಾಯದ ಕೆಲವೊಂದು ರೀತಿ ರಿವಾಜುಗಳಿಗೆ ನಾನು ಒಪ್ಪಿಕೊಂಡು ಆ ವ್ಯವಸ್ಥೆಗೆ ನಾನು ಹೋಗ್ತಾ ಇರ್ತೇನೆ. ಹಲವಾರು ಸಮುದಾಯಗಳು ಸೇರಿ ನಮ್ಮ ಸಮಾಜವಾಗ್ತದೆ. ನಮ್ಮ ಸಮಾಜ ಆಗಿ ಒಂದು ರಾಷ್ಟ್ರವಾಗ್ತದೆ. ಹಾಗೆ ನಮ್ಮ ಗ್ರಾಮ, ನಮ್ಮ ಮನೆ, ನಾನು, ನನ್ನ ಕುಟುಂಬ, ನನ್ನ ಸಮುದಾಯ, ನನ್ನ ಸಮಾಜ, ನನ್ನ ದೇಶ, ಇದು ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಂಥದ್ದು. ನಮ್ಮಲ್ಲಿ ಹಲವಾರು ಸಿದ್ಧಾಂತಗಳಿದೆ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ವೀರಶೈವ, ಹಾಗೆ ಜೈನ, ಬೌದ್ಧ, ಹೀಗೆ ಹಲವಾರು ಮತಗಳು ನಮ್ಮಲ್ಲಿದೆ. ಅದೆಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ಉದ್ಭವಿಸಿದಂಥದ್ದು. ಆ ಮತಗಳಾಗಲಿ, ಆ ಸಿದ್ಧಾಂತಗಳಾಗಲಿ ಈ ಮಣ್ಣಿಗೆ ಯಾವತ್ತೂ ಮಾರಕವಾಗುವುದಿಲ್ಲ.
ಈ ಮಣ್ಣಿಗೆ ಯಾವತ್ತೂ ಸವಾಲುಗಳನ್ನು ಒಡ್ಡುವುದಿಲ್ಲ. ಆದರೆ ಸೆಮೆಟಿಕ್ ಅಂದಂತಹ ನಮ್ಮ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ಬಂದಂತಹ ಎಲ್ಲ ಮತ ಸಿದ್ಧಾಂತಗಳು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಒಪ್ಪಿಕೊಳ್ಳುವುದಿಲ್ಲ, ವಿವಿಧತೆಯನ್ನು ಒಪ್ಪಿಕೊಳ್ಳುವುದಿಲ್ಲ, ಸ್ವಾತಂತ್ರ್ಯವನ್ನು ಒಪ್ಪಿಕೊಳ್ಳುವುದಿಲ್ಲ, ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಳ್ಳುವುದಿಲ್ಲ. ಈ ವೈವಿಧ್ಯ ಅಥವಾ ರೀತಿ ನಮ್ಮಲ್ಲಿನ ಸಾಮರಸ್ಯ ಸೆಕ್ಯುಲರಿಸಂ ಅಂತ ಹೇಳುತ್ತೇವೆ, ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಆದರೆ ಈ ಪ್ರಪಂಚದಲ್ಲಿ ಯಾವುದೇ ರಾಷ್ಟ್ರೀಯವಿರ್ಬೋದು, ಯಾವುದೇ ಸಂಸ್ಕೃತಿ ಇರ್ಬೋದು, ಸೆಕ್ಯುಲರಿಸಮ್ ಅನ್ನು ನಾವು ಹೇಳದಿದ್ದರೂ, ಅದು ಪುಸ್ತಕದಲ್ಲಿ ಬರೆಯದಿದ್ದರೂ, ಜೀವನದಲ್ಲಿ ಸ್ವಾಭಾವಿಕವಾಗಿ ಆಚರಣೆ ಮಾಡಿಕೊಳ್ಳುವಂಥದ್ದು ಅದು ಭಾರತೀಯ ಸಂಸ್ಕೃತಿ ಮಾತ್ರ. ಆದ ಕಾರಣ ಸೆಕ್ಯುಲರಿಸಮ್ ನಮಗೆ ಯಾರೂ ಹೇಳಿಕೊಡುವ ಅಗತ್ಯ ಇಲ್ಲ. ನಾವೆಲ್ಲ ಜನ್ಮನ ಸೆಕ್ಯುಲರ್ಸ್. ನಾವೆಲ್ಲ ಸಿದ್ಧಾಂತವನ್ನು ಒಪ್ಪಿಕೊಳ್ಳುತ್ತೇವೆ, ನಾವು ಎಲ್ಲ ಸಿದ್ಧಾಂತಕ್ಕೂ ಗೌರವ ಕೊಡ್ತೇವೆ. ಆದರೆ ನಮ್ಮ ಅಸ್ತಿತ್ವಕ್ಕೆ, ನಮ್ಮ ಬುಡಕ್ಕೆ ಕೊಡಲಿ ಇಟ್ಟಾಗ, ನಾವು ನಮ್ಮನ್ನು ನಾವು ಮರೆತಾಗ, ನಮ್ಮಲ್ಲಿ ರಾಜಕೀಯವಾಗಿ ಜಾತೀಯವಾಗಿ ನಾವು ಬೇರ್ಪಟ್ಟಾಗ, ನಮ್ಮಲ್ಲಿ ಒಡಕುಗಳುಂಟಾದಾಗ, ನಮ್ಮಲ್ಲಿ ಪೌರರಂತಹ ಕೆಲವೊಂದು ಸಿದ್ಧಾಂತಗಳು ಕೆಲವು ವ್ಯಕ್ತಿಗಳು ಉದ್ಭವಿಸಿದಾಗ ಅದು ದುರ್ಬಲವಾಗುತ್ತದೆ. ಆ ಸಮಾಜವೆಂಬ ಕೂಡುಕಟ್ಟು ದುರ್ಬಲವಾಗುತ್ತದೆ. ಆ ಸಮಾಜವೆಂಬ ಕೂಡುಕಟ್ಟನ್ನು ಉಗ್ಗಡಿಸಬೇಕು ಅಂತಾದರೆ ನಮ್ಮ ದೇವಸ್ಥಾನಗಳು ಅದನ್ನು ಗಟ್ಟಿ ಮಾಡಿಕೊಳ್ಳಬೇಕು. ದೇವಸ್ಥಾನ ಎಂಬುದು ನಮ್ಮೆಲ್ಲರನ್ನು ಒಟ್ಟು ಸೇರಿಸುವಂತಹ ಒಂದು ಸ್ಥಳ. ಈ ಕ್ಷೇತ್ರದಲ್ಲಿ ಹಿಂದೆ ಬಳ್ಳಾಲರು ಆಳುತ್ತಾ ಇದ್ದಾರೆ. 1400 ವರ್ಷಗಳ ಇತಿಹಾಸ ಇರುವಂತಹ ಕೋಟೆ ವಿಷ್ಣುಮೂರ್ತಿ ದೇವಸ್ಥಾನ. ಬಳ್ಳಾಲರು ಜೈನರು ಆಳುತ್ತಿದ್ದರು. ಇಲ್ಲಿ ಜೈನ ಬಸದಿ ಇತ್ತು, ಉಚ್ಚಿಲ ನಮ್ಮ ಭಂಡಾರ ಮನೆ ಹತ್ರ. ಆ ಬಸದಿ ಜೈನರ ಚರಿತ್ರೆಯಲ್ಲಿ ಸಂಪೂರ್ಣ ನಾಶವಾದಂತಹ ಒಂದು ಬಸದಿ ಇದ್ದರೆ ಅದು ಉಚ್ಚಿಲ ಬಸದಿ. ಅದರ ಒಂದೇ ಒಂದು ಲವಲೇಶವೂ ಕೂಡ ಅಲ್ಲಿ ಅಸ್ತಿತ್ವದಲ್ಲಿ, ಅದನ್ನು ಬಸ್ತಿ ಅಂತಲೇ ಈಗಲೂ ಕರೀತಾರೆ. ಅಂದರೆ ಬಳ್ಳಾಲರ ಕಾಲದಲ್ಲಿ ಆಳುತ್ತಿದ್ದಂತಹ ಈ ಒಂದು ದೇವಸ್ಥಾನ ಮುಂದಕ್ಕೆ ಉಚ್ಚಿಲತಾಯರ ಒಂದು ಪರಂಪರೆಗೆ ಒಳಪಟ್ಟಿತ್ತು. ಬಳ್ಳಾಲರನ್ನು ಮೊಗೇರ ವಂಶದಲ್ಲಿರುವಂತಹ ಒಬ್ಬ ರಾಜ ಓಡಿಸ್ತಾನೆ. ಅಲ್ಲಿಂದ ಈ ಒಂದು ದೇವಸ್ಥಾನ ಅಸ್ತವ್ಯಸ್ತ ಆದಾಗ, ಇಲ್ಲಿ ಒಂದು ಸಂಪೂರ್ಣ ಸರ್ವನಾಶ ಆದಾಗ, ನಾವು ಯಾವಾಗ ಈ ದೇವಸ್ಥಾನವನ್ನು ನಾವು ಇಲ್ಲಿ ಪುನರುದ್ಧಾರ ಮಾಡಿಕೊಂಡೇವೋ 120 ವರ್ಷಗಳ ಹಿಂದೆ ನನ್ನ ಪಿಜ್ಜ ದಾಮೋದರ ತಂತ್ರಿಗಳು ಇದನ್ನು ಪುನರುದ್ಧಾರ ಮಾಡಿದರು. ಅಲ್ಲಿಂದ ಇಲ್ಲಿವರೆಗೆ ಈ ಕ್ಷೇತ್ರ ಚಟುವಟಿಕಾ ಕೇಂದ್ರವಾಯಿತು. ನಮಗೂ ಬಹಳಷ್ಟು ಒಂದು ಆಶಯ ಇತ್ತು. ದೇವಸ್ಥಾನವನ್ನು ಸಮಾಜಕ್ಕೆ ಮುಕ್ತಗೊಳಿಸಿ, ಸಮಾಜವನ್ನು ಎಲ್ಲರನ್ನು ಕ್ರೋಢೀಕರಿಸಿ, ಅಲ್ಲಿ ನಮ್ಮ ಸಂಸ್ಕೃತಿಯನ್ನು ಅವರಿಗೆ ತಿಳಿ ಹೇಳಿ, ನಮ್ಮ ಸಂಸ್ಕೃತಿಯ ಮೇಲೆ ಅಭಿಮಾನ, ಪರಸ್ಪರ ಅವನಲ್ಲಿರುವಂತಹ ಆತ್ಮವಿಶ್ವಾಸವನ್ನು ಉದ್ದೀಪನಗೊಳಿಸುವುದು, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬಾಳುವಂತಹ ಒಂದು ಸಾಮರಸ್ಯವಾದಂತಹ ಒಂದು ಸ್ಥಳವನ್ನು ಏರ್ಪಡಿಸಬೇಕು ಅಂತ ಬಹಳ 25-30 ವರ್ಷಗಳ ಹಿಂದೆ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. 25 ವರ್ಷಗಳ ಹಿಂದೆ ಇದೇ ಸ್ಥಳದಲ್ಲಿ ನಾವೊಂದು ವ್ಯಕ್ತಿತ್ವ ವಿಕಸನ ಶಿಬಿರ ಅಂತ ಮಾಡಿದ್ದೇವೆ. ಹೆಚ್ಚಿನವರು ಬಂದಿರಲಿಕ್ಕಿಲ್ಲ, ಅವತ್ತು ಮಾಡಿದ್ದೇವೆ. ಅದು ಸುಮಾರು 20 ದಿವಸಗಳ ಕಾಲ ನಾವು ಬಹಳ ಸಣ್ಣ ಮಕ್ಕಳಿಗೆ ನಮಗೆ ವೇದದಲ್ಲಿರುವಂತಹ ವೇದ ಮತ್ತು ಕೆಲವೊಂದು ಆಗಮಶಾಸ್ತ್ರವನ್ನು ಹೇಳಿಕೊಟ್ಟಿದ್ದೇವೆ. ಅದರಲ್ಲಿ 2 ಬಿಲ್ಲವ ಯುವಕರು ಈಗಲೂ ಅವರ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅಂದರೆ ಅವರೇ ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಲಿಕ್ಕೆ ಕಲಿಸಿಕೊಟ್ಟಿದ್ದೇವೆ ನಾವು. ಯಾಕೆಂದರೆ ಆ ಸಂಸ್ಕಾರ ಅದು ಗುಣ ಮತ್ತು ಕರ್ಮಕ್ಕನುಸಾರವಾಗಿ ಆಗುತ್ತೆ. ಒಂದು ಕರ್ಮದಲ್ಲಿ ಒಬ್ಬನಿಗೆ ಏನಾದೊಂದು ಸಂಸ್ಕಾರವನ್ನು ಅನುಷ್ಠಾನ ಮಾಡಲಿಕ್ಕೆ ಆಗುತ್ತದೆ ಅಂತ ಆದರೆ ಅವನಿಗೆ ಅದನ್ನು ಕಲಿಯುವುದರಲ್ಲಿ ತಪ್ಪಾಗುವುದಿಲ್ಲ. ಆದರೆ ಕಲಿತ ವಿದ್ಯೆಯನ್ನು ಅದೇ ರೀತಿ ಉಳಿಸಿಕೊಳ್ಬೇಕು ಅಂತಾದರೆ ಅವನಲ್ಲಿ ಅದೇ ರೀತಿಯ ಸಂಸ್ಕಾರ ಕೂಡ ಬೇಕಾಗುತ್ತೆ. ಆಗ ಆ ಗುಣ ಮತ್ತು ಸಂಸ್ಕೃತಿಯನ್ನು, ಗುಣ ಮತ್ತು ಕರ್ಮವನ್ನು ನಾವು ಅಳವಡಿಸಿದಾಗ, ನಾವು ವ್ಯಕ್ತಿಗಳು, ನಮ್ಮ ವ್ಯಕ್ತಿ ವಿಶೇಷವಾಗ್ತೇವೆ. ಆ ವ್ಯಕ್ತಿ ವಿಶೇಷಗಳೇ ನಮಗೆ ಚರಿತ್ರೆಯಲ್ಲಿ ಕಾಣುವಂತಹ ದೇವಪೂಂಜ ಇರ್ಬೋದು, ಅಥವಾ ಬೇರೆ ಅಗೋಳಿ ಮಂಜಣ್ಣ ಇರ್ಬೋದು, ಅಥವಾ ಕೋಟಿ ಚೆನ್ನಯ್ಯಾದಿಗಳಿರ್ಬೋದು. ಇನ್ನತೆ ವ್ಯಕ್ತಿ ವಿಶೇಷಗಳು ಅವರ ತನವನ್ನು, ಅವರಲ್ಲಿರುವಂತಹ ಅಡಗಿರುವಂತಹ ದೈವಿಕವಾದಂತಹ, ಆಧ್ಯಾತ್ಮಿಕವಾದಂತಹ, ಭೌತಿಕವಾದಂತಹ ಅವರ ಶಕ್ತಿಯನ್ನು ಅವರು ಕಂಡುಕೊಂಡಾಗ ಅವರು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳಾದರು. ಹಾಗೆ ನಮ್ಮಲ್ಲೆಲ್ಲರದ್ದು ಒಂದು ಆತ್ಮವಿಶ್ವಾಸ, ಆತ್ಮವಿದೆ. ಆ ಆತ್ಮವನ್ನು ಉದ್ದೀಪನಗೊಳಿಸಿ, ಅದರಲ್ಲಿರುವಂಥ ಅಂತರಾತ್ಮ ಪರಮಾತ್ಮವನ್ನು ನಾವು ಉದ್ದೀಪನಗೊಳಿಸಿದಾಗ, ನಮ್ಮ ಶಕ್ತಿಯನ್ನು ನಾವು ಅರಿತುಕೊಂಡಾಗ ಇನ್ನೊಬ್ಬರು ನಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರುವುದಿಲ್ಲ. ಅದೇ ರೀತಿ ನಮ್ಮಂತಹ ಹಲವಾರು ಶಕ್ತಿಗಳು, ಹಲವಾರು ವ್ಯಕ್ತಿತ್ವಗಳು, ಹಲವಾರು ಕ್ರಿಯಾಶೀಲತೆಗಳನ್ನು ನಾವು ಉದ್ದೀಪನಗೊಳಿಸಿದಾಗ, ನಮ್ಮಲ್ಲಿರುವಂತಹ ಪ್ರತಿಯೊಂದು ಮಗುವಿಗೂ ಸರಿಯಾದ ಸಂಸ್ಕೃತಿಯನ್ನು ನಾವು ದೇವಸ್ಥಾನ ಅಥವಾ ಮನೆಯಲ್ಲಿ ಅಥವಾ ವಿದ್ಯಾಭ್ಯಾಸದಲ್ಲಿ ನಾವು ಕೊಟ್ಟಾಗ, ಆ ಮಗುವಿಗೆ ತನ್ನ ಸಂಸ್ಕೃತಿ ಏನು, ನನ್ನ ಪರಂಪರೆ ಏನು, ನನ್ನ ಭವಿಷ್ಯವೇನು, ವರ್ತಮಾನದಲ್ಲಿ ಏನು ನಡೀತಾ ಇದೆ ಎಂಬುದು ತಿಳುವಳಿಕೆ ಬರ್ತದೆ. ಅಂದರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲವನ್ನು ನಾವು ಸರಿಯಾಗಿ ಅವಲೋಕನ ಮಾಡದೆ ನಮಗೆ ಯಾವುದೇ ಭವಿಷ್ಯವಿಲ್ಲ. ಆದ ಕಾರಣ ನಾವು ಭೂತಕಾಲದಲ್ಲಿ ಏನೆಲ್ಲ ನಡೆಯಿತು, ಒಳ್ಳೆಯದನ್ನು ನಾವು ಅವಲೋಕನ ಮಾಡುವ, ಕೆಟ್ಟದ್ದನ್ನು ನಾವು
ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ನಾವು ತಗೊಳ್ಳುವ. ವರ್ತಮಾನ ಕಾಲದಲ್ಲಿ ಏನೆಲ್ಲ ಆಗ್ತಾ ಇದೆ ಎಂಬುದು ನಮ್ಮ ಮನೆಯ ಒಳಗೆ, ನಮ್ಮ ಮನೆಯ ಹೊರಗೆ, ಸಮಾಜದಲ್ಲಿ ಏನೆಲ್ಲ ನಡೀತಾ ಇದೆ, ಅಥವಾ ಸಾಂಸ್ಕೃತಿಕವಾಗಿ ಯಾವ ರೀತಿಯಲ್ಲಿ ನಮ್ಮಲ್ಲಿ ದಬ್ಬಾಳಿಕೆ ನಡೀತಾ ಇದೆ, ಪತ್ರಿಕೆಯಲ್ಲಿರ್ಬೋದು, ಸಿನಿಮಾದಲ್ಲಿರ್ಬೋದು, ಅಥವಾ ಇನ್ನೊಂದು ವಿಚಾರದಲ್ಲಿರ್ಬೋದು, ಎಲ್ಲ ಕಡೆಯಿಂದಲೂ ನಮ್ಮಲ್ಲಿ ಪರೋಕ್ಷವಾಗಿ ನಮ್ಮನ್ನು ಕೆಣಕುವಂತಹ, ನಮ್ಮನ್ನು ಕೆಳಮಟ್ಟಕ್ಕೊಳಿಸುವಂತಹ ಬಹಳಷ್ಟು ವಿಚಾರಗಳು ಇವತ್ತು ಅದಕ್ಕೆ ಬೇರೆ ಬೇರೆ ಹೆಸರುಗಳಿದೆ. ಇದೆಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ನಮ್ಮ ಸಮಯವನ್ನು, ನಮ್ಮ ಮಕ್ಕಳನ್ನು ನಾವು ಪ್ರೇರೇಪಿಸಿದಾಗ, ಆ ಮಗುವಿನಲ್ಲಿ ಆತ್ಮವಿಶ್ವಾಸ ಮೂಡಿದಾಗ ಆ ಕುಟುಂಬ ಒಳ್ಳೆಯದಾಗ್ತದೆ. ಆ ಕುಟುಂಬ ಸರಿಯಾದ ಆರೋಗ್ಯವಂತ, ಭೌತಿಕವಾಗಿ, ಆಧ್ಯಾತ್ಮಿಕವಾಗಿ, ದೈವಿಕವಾಗಿ ಇರುವಂತಹ ಒಂದು ಒಳ್ಳೆಯ ಕುಟುಂಬಗಳು ಸೇರಿದಾಗ ಒಂದು ಬಲವಾದಂತಹ ಒಂದು ಸಮಾಜ ಉದ್ಭವವಾಗ್ತದೆ. ಹಲವಾರು ಬಲವಂತವಾದಂತಹ ಸಮುದಾಯಗಳು ಇದ್ದಾಗ, ಅದೆಲ್ಲ ಒಟ್ಟಿಗೆ ಸೇರುವಾಗ, ಹಲವಾರು ಸಮಾಜಗಳು ಒಟ್ಟಿಸಿದಾಗ ಒಂದು ಬಲವಾದಂತಹ ಒಂದು ಸಮಾಜ ಸೃಷ್ಟಿಯಾಗ್ತದೆ. ಆ ಸಮಾಜ, ಬಲವಾದಂತಹ ಸಮಾಜ ಅಂದರೆ ನಮ್ಮದು ಸನಾತನ ಹಿಂದೂ ಸಮಾಜ. ಆ ಹಿಂದೂ ಸಮಾಜವನ್ನು ನಾವು ಉಳಿಸಿಕೊಳ್ಳಬೇಕಿದ್ರೆ ಅದು ಪ್ರಾರಂಭವಾಗಬೇಕಾದ್ದು ಮನೆಯಿಂದ. ಮನೆಗಳು ಸೇರಿದ ಒಂದು ಗ್ರಾಮದಿಂದ, ಹಲವಾರು ಗ್ರಾಮಗಳು ಸೇರಿದಾಗ ಒಂದು ಮಾಗಣೆಯಿಂದ, ಹಲವಾರು ಮಾಗಣೆಗಳು ಸೇರಿ ಒಂದು ಸೀಮೆಯಿಂದ, ಹಲವಾರು ಸೀಮೆಗಳು ಸೇರಿ ನಮ್ಮ ರಾಷ್ಟ್ರ. ಇದು ನಮ್ಮ ಹಿಂದಿನ ರಾಜಕೀಯ ವ್ಯವಸ್ಥೆ. ಹಾಗೆ ಸೀಮೆಗೊಬ್ಬ ರಾಜ, ಗ್ರಾಮಕ್ಕೊಬ್ಬ ರಾಜ, ಹಾಗೆ ನಮ್ಮ ರಾಜ್ಯಕ್ಕೆ ಸಾಮ್ರಾಟ ಅಂತ ಹೇಳಿಕೊಂಡು ಹಲವಾರು ಹಿಂದಿನ ಕಾಲಘಟ್ಟದಲ್ಲಿ ಇಂತಹ ಒಂದು ವ್ಯವಸ್ಥೆಯ ಒಳಗೊಂಡೇ ನಮ್ಮ ಸಮಾಜ ಇಲ್ಲಿವರೆಗೆ ಬೆಳೆದು ಬಂದಿದೆ. ನಾವು ಆಪತ್ತು ಬಂದಾಗ ಓಡಿ ಕಲ್ಲು ಹಿಡಿಯುವುದಕ್ಕಿಂತ ಆಪತ್ತು ಬರದ ಹಾಗೆ ರಕ್ಷಣೆ ಮಾಡುವುದೇ ಒಳ್ಳೆಯದು. ಸಮಾಜದಲ್ಲಿ ಒಂದು ಪ್ರಾಕೃತಿಕವಾದಂತಹ ಒಂದು ಹೇಳಿಕೆ ಇದೆ, ಫಿಟ್ಟೆಸ್ಟ್ ವಿಲ್ ಸರ್ವೈವ್. ಈ ಪ್ರಕೃತಿಯಲ್ಲಿ ಯಾರು ಬಲನಾಗಿರ್ತಾನೋ, ಯಾರು ಫಿಟ್ ಆಗಿರ್ತಾನೋ, ಅಂದರೆ ಫಿಟ್ ಅಂದರೆ ಕಣ್ಣು ಕುಣಿಯುವುದಲ್ಲ, ಯಾರು ಗಟ್ಟಿ ಇರ್ತಾನೋ, ಅಥವಾ ಯಾರು ತನ್ನನ್ನು ತಾನು ಸರಿಯಾಗಿ ನೋಡಿಕೊಳ್ಳಿಕ್ಕೆ ಸಮರ್ಥನಾಗಿರ್ತಾನೋ, ಯಾವುದೇ ಸವಾಲನ್ನು ಎದುರಿಸಲಿಕ್ಕೂ ಅವನಿಗೆ ಮಾನಸಿಕವಾಗಿ, ದೈಹಿಕವಾಗಿ ಅವನಿಗೆ ಬಲ ಇರ್ತಾನೋ, ಅವ ಮಾತ್ರ ಸರ್ವೈವ್ ಆಗಲಿಕ್ಕೆ ಸಾಧ್ಯ, ಅವ ಮಾತ್ರ ಉಳಿಯಲಿಕ್ಕೆ ಸಾಧ್ಯ. ಹಾಗೆ ನಾವು ಆಲೋಚನೆ ಮಾಡಬೇಕು. ನಮ್ಮ ಇವತ್ತಿನ ರಾಜಕೀಯ ಪರಿಸ್ಥಿತಿಯನ್ನು ಆಲೋಚನೆ ಮಾಡಬೇಕು. ಸಾಮಾಜಿಕವಾಗಿ ಆಗುತ್ತಿರುವಂತಹ ಅನ್ಯಾಯಗಳನ್ನು ನಾವು ಎದುರಿಸಬೇಕು. ಯಾವ ಕಾಲಘಟ್ಟ ಆದರೂ ನಾವು ಒಟ್ಟಿಗೆ ಇರಬೇಕು. ಅಂತಹ ಒಂದು ಕೂಡುಕಟ್ಟನ್ನು ನಾವು ಪುನಃ ಬಲಪಡಿಸಬೇಕು. ನಾನು ಯಾಕೆ ಅದನ್ನು ಪುನಃ ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ, ಯಾವುದೇ 800 ವರ್ಷಗಳ ನಮ್ಮ ಮೇಲೆ ನಿರಂತರವಾದಂತಹ ಆಕ್ರಮಣಕ್ಕೆ ಉತ್ತರ ಇದ್ದದ್ದು ಒಂದೇ ಕೂಡುಕಟ್ಟು. ಆ ಕೂಡುಕಟ್ಟನ್ನು ನಾವು ಪುನಃ ಬಲಪಡಿಸಿದರೆ ಇನ್ನು ನಮಗೆ ನಮ್ಮನ್ನು ಎದುರಿಸಲಿಕ್ಕೆ ಯಾರು ಮುಂದೆ ಅದು ನಮ್ಮ ಮೇಲೆ ಆಕ್ರಮಣ ಮಾಡುವವರು 2 ಸಲ ಆಲೋಚನೆ ಮಾಡ್ತಾರೆ. ಆದ ಕಾರಣ ಈ ಕೂಡುಕಟ್ಟನ್ನು ಬಲಪಡಿಸಬೇಕು. ನಮ್ಮ ದೈವಾರಾಧನೆಗಳು ಬರೀ ಒಂದು ಆರಾಧನೆ ಅಥವಾ ಚೆಂಡೆ ಹೊಡೆದು ಅಥವಾ ದೈವದ ನರ್ತನ ಚೆಂದಾಗಿದೆ ಅಂತ ಹೇಳುವುದಲ್ಲ. ಅದರ ಹಿಂದೆ ಬಹಳಷ್ಟು ದೈವಿಕತೆ ಇದೆ, ಬಹಳಷ್ಟು ಆಧ್ಯಾತ್ಮಿಕತೆ ಇದೆ, ಬಹಳಷ್ಟು ಬೌದ್ಧಿಕತೆ ಇದೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೋದಾಗ, ದೇವಸ್ಥಾನಕ್ಕೆ ನಾವೆಲ್ಲರೂ ಕ್ರೋಢೀಕರಿಸಿದಾಗ, ದೇವಸ್ಥಾನಕ್ಕೆ ಎಲ್ಲರನ್ನು ಪ್ರೀತಿ ವಿಶ್ವಾಸದಲ್ಲಿ ಒಟ್ಟಿಗೆ ಸೇರಿಸಿದಾಗ, ಒಂದೇ ಸೂರಿನಡಿ ಎಲ್ಲರನ್ನು ನಾವು ವಿಶ್ವಾಸಕ್ಕೆ ತಗೊಂಡಾಗ ಸಮಾಜ ಬಲವಾಗ್ತದೆ, ನಮ್ಮ ದೇವಸ್ಥಾನಗಳು ಬಲವಾಗ್ತದೆ, ನಮ್ಮ ತರವಾಡು ಬಲವಾಗ್ತದೆ, ನಾವು ಬಲವಾಗ್ತೇವೆ. ಅದರಿಂದ ನಮ್ಮ ಭಾರತ, ಈ ಮಣ್ಣಿನಲ್ಲಿ ಎಷ್ಟು ಶಕ್ತಿ ಇದೆ ಎಂಬುದು ನೀವು ಜಂಬೂ ದ್ವೀಪ ಅಂತ ಹೇಳ್ತೇವೆ ನಾವು. ಇದನ್ನು ಭರತವರ್ಷೆ ಜಂಬೂ ದ್ವೀಪೆ ಅಂತ. ಇದರಲ್ಲಿರುವಂತಹ ಶಕ್ತಿ ಪ್ರಪಂಚದಲ್ಲಿ ಯಾವ ಮಣ್ಣಿನಲ್ಲೂ ಇಲ್ಲ. ಇಲ್ಲಿರುವಂತಹ ಖನಿಜ ಸಂಪತ್ತು, ಈ ಮಣ್ಣಿನಲ್ಲಿರುವಂತಹ ಆಕರ್ಷಣೆ, ಇದು ನಿಮಗೆ ಎಲ್ಲಿ ನೋಡಿದ್ರು, ನೀವು ವೈಜ್ಞಾನಿಕವಾಗಿ ನಾವು ಎಲ್ಲಿ ನೋಡಿದ್ರು ಇಲ್ಲಿರುವಷ್ಟು ಶಕ್ತಿ ಪ್ರಪಂಚದ ಯಾವ ಮಣ್ಣಿನಲ್ಲಿ ಇಲ್ಲ ಅಂತ ಹೇಳಬೇಕಾದ ಎದಿದಟ್ಟನ್ನು ಹೇಳಿದೆ. ಆದ ಕಾರಣ ಒಳ್ಳೆ ಮಣ್ಣಿದ್ದರೆ ಮಾತ್ರ ಒಳ್ಳೆ ಬೆಳೆ ಬರ್ತದೆ. ಆ ಮಣ್ಣಿಗೆ ಅನುಸಾರವಾಗಿಯೇ ನಮಗೆ ಬೆಳೆ ಸಿಗುವಂಥದ್ದು. ಆದ ಕಾರಣ ಈ ಮಣ್ಣನ್ನು ಉಳಿಸುವ, ನಮ್ಮ ಮಣ್ಣು ನಮ್ಮ ಸಂಸ್ಕೃತಿ, ಆ ಮಣ್ಣಿಂದಲೇ ಸಂಸ್ಕೃತಿ ಬರ್ತದೆ. ಆ ಸಂಸ್ಕೃತಿಯನ್ನು ನಾವು ಉಳಿಸೋಣ. ಯಾಕೆ ಉಳಿಸೋಣ ಅಂತ ಹೇಳಿದರೆ ಮಾತ್ರ ಸಾಕಾಗೋದಿಲ್ಲ, ಅದಕ್ಕೆ ನಾವು ಬೆಳೆಸಬೇಕು. ಬೆಳೆಸಬೇಕಿದ್ರೆ ಜಾಗೃತರಾಗಿರಬೇಕು. ನಾವು ಜಾಗೃತಿ ಎಂಬುದನ್ನು ನಾವು ಪ್ರತಿಯೊಂದು ವ್ಯಕ್ತಿಗೂ, ಪ್ರತಿಯೊಂದು ಕುಟುಂಬಕ್ಕೂ, ಪ್ರತಿಯೊಂದು ಸಮಾಜಕ್ಕೂ ನಾವು ತಿಳಿಸಿಕೊಡಬೇಕು. ಈ ಒಂದು ವೇದಿಕೆಯಾಗಿ ಮಾಗಣೆಗಳ ಮಹಾಮಂಡಳಿಯನ್ನು ನಾವು ರಚಿಸಿಕೊಂಡಿದ್ದೇವೆ. ಈ ರಚಿಸಿದಂತಹ ವೇದಿಕೆ ಇದು ತಾತ್ಕಾಲಿಕವಾಗಬಾರದು, ಇದು ನಿರಂತರವಾಗಬೇಕು. ಈ ಮಾಗಣೆಗಳ ಒಕ್ಕೂಟವನ್ನು ನಾವು ಬಹಳಷ್ಟು ವಿಸ್ತರಿಸಿಕೊಳ್ಳಬೇಕು ಅಂತ ಬಹಳಷ್ಟು ಕನಸು ಕಂಡವಾಗ. ಯಾಕೆಂತ ಕೇಳಿದರೆ ನಮ್ಮ ಎಲ್ಲ ಸವಾಲುಗಳಿಗೆ ಉತ್ತರ ಇರೋದು ಇದು ಮಾತ್ರ. ಈ ಒಂದು ವ್ಯವಸ್ಥೆಗೆ ಮುಂದೆ ನಾವು ಚಾಲು ಕೊಟ್ಟ ಎಲ್ಲ ಮಹನೀಯರಿಗೆ, ಇದರಿಂದ ಕೆಲಸ ಮಾಡಿದವರು ಎಲ್ಲರಿದ್ದಾರೆ.
ನೀವೆಲ್ಲ ಇದ್ದೀರಿ. ಯಾಕಂದರೆ ಇದಕ್ಕಿಂತ ಮೊದಲು ಇಲ್ಲಿ ಒಂದು 2-3 ಸಮಾವೇಶವನ್ನು ನಾನು ಮಾಡಿದ್ದೇನೆ. ನೀವು ಮೋಹನದಾಸ್ ರೈಗಳಾಗಲಿ, ಬಂಗೇರರಾಗಲಿ, ಎಲ್ಲರೂ ನೀವೆಲ್ಲ ಇಲ್ಲಿ ಬಂದು ಸೇರಿದ್ದೀರಿ. ಯಾಕೆಂದರೆ ಆವತ್ತು ಇದೇ ವಿಚಾರವನ್ನು ನಾನು ಹೇಳ್ತಾ ಬಂದಿದ್ದೇನೆ, ಇದೇ ವಿಷಯದಲ್ಲಿ ನಾನು ಮುಂದೆ ಹೋಗ್ತಾ ಇದ್ದೇನೆ. ಆದ ಕಾರಣ ನೀವೆಲ್ಲ ಕೈ ಜೋಡಿಸಬೇಕು. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ಇದರಲ್ಲಿ ನನ್ನ ವ್ಯಕ್ತಿತ್ವ ಎಂಥದೂ ಇಲ್ಲ. ನನಗೆ ಇದರಲ್ಲಿ ಏನು ಆಗಬೇಕು ಅಂತಿಲ್ಲ. ನನ್ನ ಕೆಲಸ ನನಗೆ ಮಾಡ್ತಾ ನಾನು ಮಂತ್ರಿಯಾಗಿದ್ದೇನೆ, ನನ್ನನ್ನೆಲ್ಲರೂ ಕರೀತಾರೆ, ಪೂಜೆ ಮಾಡ್ತಾರೆ, ಹಣ ಕೊಡ್ತಾರೆ, ನಾನು ಸುಖವಾಗಿರಲಿಕ್ಕೆ ನನಗೆ ಏನು ಸಮಸ್ಯೆ ಇಲ್ಲ. ಕಾಲು ಮೀರಿ ಆರಾಮಿಸಿ ನನಗೆ ಇರ್ಬೋದು. ಆದರೆ ಅದರಿಂದ ನಾನು ಮಾಡಿದ್ದೇನಾಗುವುದಿಲ್ಲ, ಅದರಿಂದ ನಾನು ಏನು ಸಾಧಿಸೋದಿಲ್ಲ. ಯಾಕೆಂದರೆ ಸಾಧಿಸೋದಿದ್ದರೆ ನಾವೇನಿದ್ರು ಕೂಡ ನಿಮಗೆಲ್ಲರಿಗೂ ಒಂದು ಸಾಧನೆ ಮಾಡಲಿಕ್ಕೆ ಒಂದು ಅವಕಾಶ, ಸಾಧನೆ ಮಾಡಲಿಕ್ಕೆ ಬಹಳಷ್ಟು ಇದೆ. ನಾವು ಎಲ್ಲಿಯೂ ಮುಟ್ಲಿಲ್ಲ. ನಾವು ನಮ್ಮ ಮುಂದಿರುವಂತಹ ಸವಾಲು ಬೆಟ್ಟದಷ್ಟು, ಆ ಬೆಟ್ಟದಷ್ಟು ಸವಾಲನ್ನು ನಾವು ಎದುರಿಸಬೇಕಿದ್ರೆ ನಾವು ಸ್ವಾರ್ಥಿಗಳಾಗಬಾರದು, ನಾವು ಇನ್ನೊಬ್ಬರ ಕಾಲು ಎಳೆಯಬಾರದು. ನಾವು ಇದರಲ್ಲಿ ಕೆಲಸ ಮಾಡುವವರೊಟ್ಟಿಗೆ ನಾವು ಕೈ ಜೋಡಿಸಬೇಕು. ಆದ ಕಾರಣ ಎಲ್ಲರೂ ಸೇರಿಕೊಂಡು ನಮ್ಮ ಸಮಾಜವನ್ನು, ನಮ್ಮ ಮಾಗಣೆಯನ್ನು, ನಮ್ಮ ಮನೆಯನ್ನು, ಹಾಗೆ ನಮ್ಮ ಊರನ್ನು, ನಮ್ಮ ಸಮುದಾಯವನ್ನು ರಕ್ಷಣೆ ಮಾಡುವಂತಹ ಹೊಣೆಗಾರಿಕೆಯನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನಿಮ್ಮ ಪ್ರವೃತ್ತಿಯಲ್ಲಿ ತೊಡಗಿರಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಈ ದೇವರ ಒಂದು ಸಣ್ಣ ಕಾಲದಲ್ಲಿ ನಾವು ಮಾಡುವಂತಹ ಈ ಕೆಲಸ ದೇವರ ಮಹಾವಿಷ್ಣುವಿನ ಅನುಗ್ರಹ, ಸೋಮನಾಥ ದೇವರ ಅನುಗ್ರಹ, ನಾವು ನಂಬಿಕೊಂಡಂತಹ ಚಾಮುಂಡಿ, ಅದೇ ರೀತಿ ಭಗವತಿ ದೇವತೆಗಳ ಅನುಗ್ರಹದಿಂದ ನಾವೆಲ್ಲ ಮುಂದೆ ಹೋಗೋಣ. ಇದನ್ನು ನೀವು ಒಂದೇ ನನ್ನ ಬೇಡಿಕೆ ಎಂದು ಕೇಳಿದರೆ, ಇದನ್ನು ಇಲ್ಲಿಗೆ ಬಿಡಬೇಡಿ, ಇದನ್ನು ನೀವು ಮುಂದೆ ತಗೊಂಡು ಹೋಗಿ. ಅಂದರೆ ಇದು ನನ್ನೊಬ್ಬನಿಂದ ಆಗುವಂಥ ಕೆಲಸ ಅಲ್ಲ. ನಾನು ಎದುರು ನಿಲ್ತೇನೆ, ನಿಮಗೆ ಬೇಕಾದ ಮಾರ್ಗದರ್ಶನ ಕೊಡ್ತೇನೆ. ಆದರೆ ಕೆಲಸ ಅದು ನಿಮ್ಮಿಂದ ಆಗಬೇಕು, ನೀವು ಮಾಡಬೇಕು. ನಿಮ್ಮಿಂದ ನಾವು ಒಟ್ಟಿಗೆ ಸೇರಿದಾಗ ಮಾತ್ರ ನಮ್ಮ ಮಾಗಣೆ ಉಳಿಬಹುದು. ಆದ ಕಾರಣ ಇದು ನನ್ನ ಸ್ವಾರ್ಥ ಇಷ್ಟೇ. ನಾನು ಉಳಿಬೇಕು, ನನ್ನ ಕುಟುಂಬ ಉಳಿಬೇಕು, ನಮ್ಮ ಸಮುದಾಯ ಉಳಿಬೇಕು, ನಮ್ಮ ಸಮಾಜ ಉಳಿಬೇಕು, ನಮ್ಮ ಭಾರತ ಉಳಿಬೇಕು. ಆದ ಕಾರಣ ಈ ಭಾರತದ ಈ ಸಂಸ್ಕೃತಿಯ ಈ ಒಂದು ಕಾಲಘಟ್ಟದಲ್ಲಿ ಇದು 11ನೇ ವರ್ಷ. ಆದರೆ ಈ ಒಂದು ಮಾಗಣೆ ಹೇಳದೆ ನಿವೃತ್ತಿ ಇಲ್ಲ. ಯಾಕಂದರೆ ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರ. ಮಾಗಣ ಮಹಾಮಂಡಳಿ ಅಂತ ಒಂದು ಕಡೆಯಲ್ಲಿದೆ, ಈ ಮಾಗಣೆಗಳ ಒಕ್ಕೂಟ ಅಂತ ಇನ್ನೊಂದು ಕಡೆಯಲ್ಲಿದೆ. ಯಾಕಂತ ಕೇಳಿದರೆ ಗಾಡಿ ಮುಂದೆ ಹೋಗ್ತಾ ಇಲ್ಲ. ಬಹುಶಃ 2 ಚಕ್ರ ಸೇರಿದರೆ ಹೋಗ್ಬೋದೇನೋ. ಮಾಗಣೆ ಮಹಾಮಂಡಳಿ ಮತ್ತು ಮಾಗಣ ಒಟ್ಟಿಗೆ ಅಂತೂ ಮುಂದೆ ಹೋಗುವ ಅಂತ ಹೇಳಿಕೊಂಡು ನನ್ನ ಮಾತು ಬರ್ತಿದೆ. ನೆನವರಿಕೆ ಬಂತೊಂದು ವಿಷ್ಣುಮೂರ್ತಿ ದೇವರನ ಪುಣ್ಯ ಸಾನ್ನಿಧ್ಯಡೆ ಒಂಜಿ ಚಿಂತನ ಕೂಟ ಪೂಜ್ಯ ನೀಲೇಶ್ವರ ತಂತ್ರಿಲಿನ ಉಪಸ್ಥಿತಿ ಮೂರು ನಡೆದೊಂದುಂಡು. ತಂತ್ರಿಲಿನ ಪಾತ್ರೆಗೆ ನಮ್ಮ ಮಾತ ಕಿವಿ ಕೊಡ್ತಾ ಅದನ್ನ ಆಶಯ ಹೆಂಚಿನ ಅಂದ್ರೆ ನಂಗೆ ಗೊತ್ತುಂಡು. ಸಮಾನ ಮನಸ್ಸಿಗೆ ನಮ್ಮ ಮೂಲ ಸೇರಿದ ಬಹುಶಃ ಒಂಜಿ ಕೆಲವು ವರ್ಷದ ದುಂಬು ಈ ನಮ್ಮದ ಒಂಜಿ ಕೂಟ ಮಲ್ಪರೆ ಸಾಧ್ಯ ಉಂಡು ಮಲ್ಪಿನ ಚಿಂತನೆ ಉಪ್ಪರು ನಮ್ಮ ಎನ್ನದು ಪರೀಕ್ಷೆ ಇಂಚಿನ ಒಂಜಿ ವ್ಯವಸ್ಥೆ 10-17 ಗ್ರಾಮದಗಳು 5 ಮಾಗಣದಗಳು ಒಟ್ಟಾದ ಒಂಜಿ ಗುಬರ ಇಟ್ಟುಕೊಳ್ಳೋದು ನಮ್ಮ ಕೂಡು ಕಟ್ಟದ ಬಗ್ಗೆ ಒಂಜಿ ಚಿಂತನೆ ಮಲ್ಪೋಡು ಪಂಪಿನ ಮಲ್ಪೇರು ಪಂಪಿನಂಚಿನ ಒಂಜಿ ಕಲ್ಪನೆಲ ಇಜ್ಜಂದಿನ ಸಂದರ್ಭ ಇತ್ತೆ ಐಕೊಂಜಿ ರೂಪ ಬರೋದುಂಟು. ಯಾನ್ ಕದ್ರಿದೆ ಈ ಪ್ರದೇಶದ ಸಂಪರ್ಕ ಇಂಚಾಂದಿಗೆ ಎಂಡ ಉಳ್ಳಾಲದ ನಾಗಮಂಡಲ ಐದು ಪಕ್ಕ ಉಳಿಯದ ರಡ್ಡು ಬ್ರಹ್ಮಕಲಶಡಿಯಾನವಳು ಅಧ್ಯಕ್ಷ ಆದಿದ್ದೇನೆ. ಆ ಸಂಪರ್ಕ ಎಂಚ ಒಂದೊಂದು ಬಂದ ಬೋಳಾರ ಮಾರಿಗುಡಿದ್ದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಆದ ಅಲ್ತ ಕ್ಷೇತ್ರ ಪರಿಚಯದ ಪುಸ್ತಕ ರಚನೆಗೆ ಬಿದ್ದಾಡ್ನಾಗ ಉಳ್ಳಾಲ್ತಿ ಧರ್ಮರಸರಿನ ಕತೆ ಒಕ್ಕ ಮಾರಿಯಮ್ಮನ ಕತೆಗೆ ಒಂದು ಲಿಂಕ್ ಬರ್ಪುಡ ಇದು. ಅಕ್ಕಳು ಕದ್ರಿಗೆ ಬಿದ್ದಾಡು ಉಳ್ಳಾಲ್ತಿ ಉಳ್ಳರಸನಕ್ಕಳು ಕದ್ರಿ ಮಂಜುನಾಥ ದೇವರನ್ನ ದರ್ಶನ ಮಾಡ್ಕೊಡೊಂದು ಓಡಾಡಿ ಬಿದ್ದಾಡ್ನಾಗ ಮಾರಿಯಮ್ಮ ಆಕೆಲ್ನ ತಲೆ ಪೋವದು ಆಕೆಲ್ನ ನಡುಟೊಂಜಿ ಎಲ್ಲ ಕಾಳಗ ಹಾಕೊಂಡು 5 ಪಕ್ಕ ಒಪ್ಪಂದ ಹಾಕೊಂಡು ಬಂದಿನ ಪಾರತನದ ಕತೆ ನೆಟ್ಟು ಎನ್ನ ಊರ್ದ ಕತೆ ಬರ್ತದೆ, ಕದ್ರಿ ಬರ್ತದೆ. ಬೋಳಾರ ಹಳೆಕೋಟೆ ಮಾರಿಯಮ್ಮ ಕ್ಷೇತ್ರದ ಹಿನ್ನೆಲೆ ಬರ್ತದೆ. ಉಳಿಯದ ಕತೆ ಬರ್ತದೆ. ಉಳಿಯದ ಕತೆ ಬಂದಾಗ ಉಳಿಯದ ಕತೆಕ್ಲ ಸೋಮನಾಥನ ಕತೆಕ್ಲ ಸೋಮನಾಥನ ನಿರೂಪ ಅವದೆತ್ತೊಂದು ಉಳ್ಳಾಲ್ದ ಆ ಉಳ್ಳಾಲ್ತಿ ಕಾರ್ಣಿಕ ಅಕುಲು ಒಲ್ತುರ್ದು ಬರ್ತೇನಂದಕ್ಕೆ ಅಂತ ಕೂಟತ್ತಜೆ ಕಣಂದೂರು ಆ ಕತೆಗೆ ಲಿಂಕ್ ಬರ್ಬೋದು. 5 ದಿನ ತಿರೋ ಪೋಟ ನಮ್ಮ ತುಳುನಾಡದ ಬೇರೆ ಕಡೆತ ಉಳ್ಳಾಲ್ತಿ ಆರಾಧನೆದ ಆ ಮೂಲ ಸ್ವರೂಪಗೊಂದು ಲಿಂಕ್ ಮತ್ತೊಂದು ಹೋದರೆ ಸಾಧ್ಯ ಆಗೋದು. ಈ ಕೂಡು ಕಟ್ಟಡೆ
ಆವುಡಿತ್ತಿನವ್ವೆ ನಮ್ಮ ಪೂರ ಪರಸ್ಪರ ಒಂದು ಸಂಬಂಧ ಇತ್ತಿನವು ನಮ್ಮ ಸಂತೋಷಗಳಿರ್ಬೋದು ಅದಕ್ಕೆ ಈರೆಂಚ ಬರ್ತೀನಿ ಪೆರ್ರಡರ್ನ ಅಮ್ಮೆರಾರ ಎಗ್ಗಡ್ರ ಪೆರ್ಗಡಿಲ ಅಂತ ಮುಂಡೊಟ್ಟು ಗೊತ್ತದ ಯಜಮಾನರ ನಮ್ಮ ಅಳಿಯ ಸಂತಾನ ಕಟ್ಟದ ನೆಟ್ಟದ ಹತ್ರ ಅರ್ನ ಅಪ್ಪೆ ಇಲ್ಲಿ ಮನಿಬೆಟ್ಟು ಹರೇಕಾಳ ಅಂಚಾದ ಹರೇಕಾಳ ಅರ್ನ ಅಪ್ಪೆ ಇಲ್ಲಿ ಅಳಿಯ ಸಂತಾನದ ವ್ಯವಸ್ಥೆ ಮಕ್ಕಳ ಕಟ್ಟದಿಂದಾನಾಗ ಅರೆಗೆ ಪೆರ್ರದ ಬಲಾಂಡಿನ ಉತ್ಸವನಾಗ ಅವರು ಉಪ್ಪುವೇರ ಅವು ಇತ್ತದ ಈ ಲಿಂಕ್ ನಂಗೆ ನಮ್ಮ ಊವೇ ಒಂಜಿ ಕಾರ್ಯಕ್ರಮಕ್ಕೆ ಪೋಂಡಲ್ಲ ಒಂಜಿ ಮದ್ನೆಗೆ ಪೋಂಡ ಅವು ನಮ್ಮ ಪಾತಿರುವ ಪರಸ್ಪರ ನಿಗ್ಲು ವಾ ಕೋಡಿ ಹಿಡಿದು ಬೈದಿನಗಳು ಅಪ್ಪ ಗುರ್ತಾಪು ಒಂಜಿ ಪಕ್ಕದ ಅಂಕಲ ಸಂಬಂಧ ಇದು ಪ್ರತಿ ಒಂಜಿ ಸಮುದಾಯದ ಕರೆಗಳ ಈ ಅನುಭವ ನಂಗೆ ಓಲು ಪೋಂಡಲ್ಲ ಆಪು ಐದು ಪಕ್ಕ ಊರ್ದ ಸಂಬಂಧ ಬಂದಾಗಲ್ಲ ಆ ಊರುಡ ಎಂಕೆಲ ಇಂಚಿಂಚ ಸಂಬಂಧದ ಉಳ್ಳೇದು ವಿಶಾಲ ಅರ್ಥಡಿದ ತೊಂಡ ಮಾತೆಲ್ಲ ನನಗೆ ಸಂಬಂಧ ಇತ್ತಿನ ಪುಲೆ ಒಂಜತ್ತು ಒಂಜಿ ವಿದಟ್ಟು ಸಂಬಂಧ ಇತ್ತಿನ ಆ ಸಂಬಂಧ ಎಂಚ ನೆತ್ತ ಬಗ್ಗೆ ಒಂಜಿ ಮೂಲ ಚಿಂತನೆ ಆಪಿನಂಚಿನ ಒಂಜಿ ಅವಶ್ಯಕತೆ ಉಂಟು ಆರಂಭದ ತಂತ್ರಿಲು ಜಾತ್ರೆದ ಸಂದರ್ಭಡ್ ಕಾಂತೇರ್ ಜುಮಾದಿನ ನೇಮ ಆಪುನ ಮಂಡೆ ಕಾಂತೇರ್ ಜುಮಾದಿನ ನೇಮ ಆನಗ ಐಟ್ ಸಂಧಿ ಭಾರತನಲ್ಲಿ ಉಂಟು ಐಟ್ ದೇವ್ ಪುಂಜನ ಕತೆ ಬರ್ತದೆ ದೇವ್ ಪುಂಜನ ಮೊಗತ ಕತೆ ಬರ್ತದೆ ಆ ದೇವ್ ಪುಂಜೆ ಕಾಂತೇರ್ ಜುಮಾದಿನ ಒಂಜಿ ವರಪ್ರಸಾದಡ್ ತುಳುನಾಡದ ಬೀರೆ ಆದಿತ್ತಿನ ಆಯನ ಚರಿತ್ರೆ ಉಲ್ತು ಸುರಾಪುನ ಮಂಡ ವೇಣೂರು ಬೊಕ್ಕ ಬಂಗಾಡಿ ಅಲ್ತ ಅರಸರ್ನಕ್ಕೆಲ್ಲ ಲಡಾಯಿ ಆ ಲಡಯಾತಿನ ಜಾಗೆ ಬಂಟ್ವಾಳ ಚೆಂಡೆತ್ತಿ ಮಾರೆಂದು ಕುದರಡೆ ಅವಳು ಲಡಯಾಯಿನ ಸುರುಕು ಅವಳು ದುಗಣಕೊಂಡೆನ ತರೆ ಕಟ್ತದೆ ಆಯ ಒಂಜಿ ವಿಜಯಾದ ನೆರೆಯಿನಿ ಐದು ಪಕ್ಕ ಅಜಿಲ ಸೀಮೆಗೆ ಬೆರಿಪಾರ್ದು ಬೊಳ್ಳೂರುಗೆ ಬತ್ತದು ಉಂತೀನಿ ಬೊಳ್ಳೂರುಡು ಧರ್ಮನೇಮಾಯಿನಿ ಬಂಟ್ವಾಳ ಪೇಂಟೆಗೆ ಆಯ ಬತ್ತೀನಿ ಸೂಳೆಸಿದ್ದಿನವಳು ಉಂತೀನಿ ಧರ್ಮನೇಮದವರು ಜುಮಾದಿ ಉಗ್ರಡ್ ನಿಕ್ಕಿ ಸ್ವರ್ಗದ ಬುಳ್ಳೆ ಬೋಡ ನರಕದ ಬುಳ್ಳೆ ಬೋಡ ಕೆನ್ನಗೆ ಇಂಕಿ ಸ್ವರ್ಗದ ಬುಳ್ಳೆನೆ ಬೋಡು ಅಂತ ಆಯ್ನ ಟೋಲ್ದಿ ಅಂಚಿನ ದೇವ್ ಪೂಂಜೆ ತುಳುನಾಡುಗಳ ನೀಲೇಶ್ವರದ ಅರಸುಗಳ ಯುದ್ಧ ಅನಾಗ ಒಂದುವೇ ಜಾಗೆ ಉಚ್ಚಿಲದ ಗರ್ಗಲ್ಲ ಕೋಟೆ ಆಯೆ ಲಡಾಯಿಡ್ ಗೆಂದಿದು ರಾತ್ರದ ಪುರ್ತು ವಿಶ್ರಾಂತಿಡ್ ಉಪ್ಪು ನಂಚಿನ ಪುರ್ತುಡು ಒಂಜಿ ಕಟ್ಟೆಡ್ ಜೈದೆ ಬಂದಿನ ಇತಿಹಾಸ ಉಚ್ಚಿಲ್ದು ಬಂಡೆರ ಆ ಕಟ್ಟೆ ಓಲುಂಡು ಮೂಲೆ ಉಂಡವು ತಿಂಗ್ ತೋಜವ ಬಂಡೆರ ಆ ಕಟ್ಟೆಡ್ ಜೆತ್ತುದು ಉಪ್ಪುನಾಗ ಪಗೆ ಮಾಲಿಲು ಆಯನ ರುಂಡನ ಕಟ್ತೇರು ಆ ರುಂಡ ತೆಲ್ತೊಂದಿರ್ತದೆ ಮೀಸ ನಲ್ತೊಂದಿರ್ತದೆ ಆ ದೇವು ಪುಂಜರ್ನ ರುಂಡ ಐದು ಪಕ್ಕ ಆರಾಧನಾ ವ್ಯವಸ್ಥೆ ಒಂಜಿ ರಾಣಿ ಅವೇನೊಂಜಿ ಪಡವುಡು ಪಾರ್ದು ಕಡಪುಡುವಲ್ಲ ಅವು ಪಣಂಬೂರುgu ಪೋದು ಸೇರುಡು ಪಣಂಬೂರುಡು ಎನ್ಎಂಪಿಟಿಗೆ ಎಕ್ವೈರ್ ಆಯ್ನ ಜಾಗೆಡ್ ಅಕ್ಲೆ ಪೂರ ಬೆತೆ ಬೆತೆ ಜಾಗ ಕೊರಿಯರ್ ಆ ಸಾನ ಒಂಜಿ ದೆಪ್ಪರೆ ಹೆಚ್ಚೆ ಮೊಗಮೂರ್ತಿಲ ಅವಳಿ ಇರ್ತಿದ್ರು ಉಚ್ಚು ಬರೋದಿರ್ತಿದ್ರು ಅಪ್ಪಗ ಸುರತ್ಕಲ್ದ ಒಂಜಿ ಶೆಟ್ರಿ ನಮ್ಮ ರವಿ ಸುರತ್ಕಲ್ ಒಂದು ಯಕ್ಷಗಾನ ನಾಟಕಗಳು ಅದನ್ನ ಅಮ್ಮೇನು ಆ ರವಿನೇ ದೆತ್ತದು ಕೊನೋಯ್ದು ಅವು ಇತ್ತೆಲ್ಲ ಸುರತ್ಕಲ್ದಲ್ಪ ಬಸ್ ಸ್ಟ್ಯಾಂಡ್ ಐಟೆ ಕಾಂತೇರ್ ಜುಮಾದಿ ಸಾನ ಉಂಟು ಅವಳು ಆ ಪಡವುಡು ಪೋತಿನಂಚಿನ ಮೊಗಮೂರ್ತಿಲು ಇತ್ತೆಲ್ಲ ಉಂಟು ಅವು ಕಾಂತೇರ್ ಜುಮಾದಿನ ನೇಮ ಓಲಾನಗಲ್ಲ ಉಚ್ಚಿಲದ ಗರ್ಗಲ್ಲ ಕೋಟೆದ ಪ್ರಸ್ತಾಪ ಬರ್ಕೊಂಡು ಇಂದ ಲಿಂಕ್ ತೂಲೆತ್ತೆ ಒಲ್ಪದ ಬಂಗಾಳಿ ವೇಣೂರು ಅಜಿಲೇರು ಲಡಯಾತಿನಿ ಬಂಟ್ವಾಳದ ಗುಂಜಿಗಡೆ ಐದು ಪಕ್ಕ ನಂದಾವರದ ಅರಸುಗಳ ಬಂಗಾಡಿದ ಅರಸುಗಳ ಸಂಬಂಧ ಕುಲೇವು ನಂದಾವರ ಬಂಗಾಡಿದಕ್ಕೆಲ್ಲ ಅರಸಲಿನ ಒಂಜಿ ಜಾಗೆ ಕುಟ್ಲಲ ಕೆಳಗೆ ಸೇರಿದೆ ನಂದಾವರದ ಅರಸು ಬಂಗಾಡಿದ ಅರಸಲೆ ಬಂಗರಸೆರ್ನಕ್ಕೆಲ್ಲ ಸೀಮೆ ಬಂಗ ಸೀಮೆ ಯಾಕಡೆ ತಂತ್ರಿಲು ಬಂಡೆ ಸೀಮೆ ಬೊಕ್ಕ ಮಾಗಣೆ ಆ ಸೀಮೆ ಬೊಕ್ಕ ಮಾಗಣದ ವ್ಯವಸ್ಥೆ ಕಾಲಾಂತರದ ಬದಲಾವಣೆ ಅವಂದೇ ಇತ್ತು ನಮ್ಮ ತುಳುನಾಡದ ಒಂದು ಇತಿಹಾಸನ ಎತ್ತೊಂಡ ಬೆದೆ ಬೇತೆ ಕಾಲಘಟ್ಟಲು ಉಂಟು ಬೆದೆ ಬೇತೆ ಆಳ್ವಿಕೆಡು ಐತ ವ್ಯವಸ್ಥೆ ಒಂದು ಬೋಡು ನಮ್ಮ ತುಳುನಾಡು ಕಟ್ಟು ಬೊಕ್ಕ ಕಟ್ಲೆ ಅಂದು ಅನ್ಪ ಭೂತಾಳ ಪಾಂಡ್ಯ ಕಟ್ಟು ಬೊಕ್ಕ ಕಟ್ಲೆ ಐತ ಬಗ್ಗೆ ಒಂತೆ ಮಾಹಿತಿ ಗೊತ್ತೆ ಭೂತಾಳ ಪಾಂಡ್ಯರಾಯ ಎಂದಿತ್ತೆ ಭೂತಾಳ ಪಾಂಡ್ಯ ನಂಗೆ ಗೊತ್ತು ಆಯನ 14 ಕಟ್ಟು ಆ ಕಟ್ಟಿಡು
ಸುರುತ್ತ ಕಟ್ಟು ಜಾತಿ ಕಟ್ಟು. ಆ ಜಾತಿ ಕಟ್ಟಿನ 42 ಜಾತಿಲಿಂದ ಉಲ್ಲೇಖ ಉಂಟು. ಐದು ಪಕ್ಕ ನೀತಿ ಕಟ್ಟು. ಐದು ಮೇಲು ಜಾತಿಯವರನ್ನು ಗೌರವದಿಂದ ನೀತಿಗೆ ಕೊರತೆ ಬಾರದಂತೆ ನಡೆಯುವುದು. ಅವು ನೀತಿದ ಕಟ್ಟು. ಜಾತಿದ ಕಟ್ಟಾಂಡು ನೀತಿ ಕಟ್ಟು. ಐದು ಪಕ್ಕ ಮಾನ. ಮಾನ ಅಂದುಕೊಂಡ ಅರಸು ಬಳ್ಳಾಲ ಚಾವಡಿ ಸ್ಥಳ ಮನೆ ಅರಸು ಹೆಗ್ಗಡೆ ಗುತ್ತು ಪರಾರಿ ಇತ್ಯಾದಿ ನಾಮಕೀರ್ತಿಗಳು. ಸ್ಥಳ ಮನೆ ಗ್ರಾಮ ಮಾಗಣೆ ಸೀಮೆ ಪೇಟೆ ಪಟ್ಟಣಗಳುಳ್ಳ ಗ್ರಾಮ ಭೂಮಿಯ ಮುಖ್ಯಸ್ಥರಿಗೆ ಸಿಕ್ಕಿದ ಬಿರುದಾವಳಿ. ಒಂದು ಮಾನ ಬಂದಿನ ಬೊಕ್ಕ ಮರ್ಯಾದೆ. 4ನೇ ಕಟ್ಟು ಬಂಡ ಮರ್ಯಾದೆ. ಜಾತಿ ನೀತಿ ಮಾನ ಮರ್ಯಾದೆ. ಮರ್ಯಾದೆ ಬಂದ ಸ್ಥಳ ಮನೆ ಅರಸು ಬಳ್ಳಾಲ ಕ್ರಮಕ್ಕನುಸಾರವಾಗಿ ಅಳಿ ಉಳಿ ಪರ್ಯಂತರ ತಮ್ಮ ಇಚ್ಛಾನುಸಾರ ನಡ್ಕೊಂಡು ಬರುವುದಲ್ಲದೆ ಉತ್ತಮ ಕುಲದವರ ನಂತರ ಮೇಲೆ ಬರೆದ ಸ್ಥಳ ಮನೆತನದ ಅರಸು ಮನೆತನದವರು ನಡ್ಕೊಂಡು ಬರುವಲ್ಲಿಗೆ ಹಿರಿಯರ ಮತಕ್ಕನುಸಾರ ನಡೆಸುವುದು. ಮರ್ಯಾದೆ ಕೊಡ್ತು. ಇದು ನಮ್ಮ ನೆಟ್ಟು ಮಾನ ಎಂಚಿನ ಬಂಧನ ಎಂಚಿನ ಗೌರವದ ಅಕಲಿಗೆ ಅಧಿಕಾರ ಉಂಟ. ಐಕ್ ಮರ್ಯಾದೆ ಕೊಟ್ಟು ನಡಪಡು ಪಂಪಿನವು ಅವು 14 ಕಟ್ಟು ಸೇರಿದಿನ 4ನೇ ಕಟ್ಟು. 5 ಪಕ್ಕ ಹುಟ್ಟು. 5 ಪಕ್ಕ ಕಟ್ಟು. ಕಟ್ಟು ಬಂಡ ಅಳಿಯ ದುಂಬಿತ್ತಿನ ಹುಟ್ಟು. ಅವು ಬಂಡ ಮಕ್ಕಳ ಕಟ್ಟು ಬಂಡ ಇಂಚಿನ ಅವು ಹುಟ್ಟು. 5 ಪಕ್ಕ ಅವೇ ಅಳಿಯ ಸಂತಾನ ಕಟ್ಟಾಂಡ. ಇನ್ನು ಅಳಿಯ ಸಂತಾನ ಕಟ್ಟು 5 ಸೂತಕ ಪಾತಕ ಪಾಪ ಪುಣ್ಯ ದಾನ ಧರ್ಮ ಕೀರ್ತಿ ಅಪಕೀರ್ತಿ ಸರ್ವಸ್ವ ಬದುಕು ಬಂಡ ಇಂಚಿನ ಪೂರ ಆ ಬದುಕದ ಉಪ್ಪುನ ಇಡೀ ಪಟ್ಟಿ ಉಂಟೈತೆ. ಒಂದು ಆಜಿನೇ ಕಟ್ಟದವರೆಗೆ ನಾವು ಅಂಚ ಹಿಂದೆ ಮುಂದೆ ಹೆಚ್ಚು ಕಮ್ಮಿ ಬಳಿ ಬಣ್ಣ ಅಳಿ ಉಳಿ ಪಂಪಿನ 14 ಕಟ್ಟುಲು ಭೂತಾಳ ಪಾಂಡ್ಯರಾಯನ ಕಟ್ಟು. ಅಂಚನೆ ಭೂತಾಳ ಪಾಂಡ್ಯರಾಜನ 14 ಕಟ್ಟಳೆ ಬಂದಿದ್ರು. ಉಂಟು ಅಳಿಯ ಸಂತಾನ ಬಂಡ ಅಳಿಯ ಸಂತಾನದ ಮದಿಮೆ ಮರುಮದಿಮೆ ಐತ ಬಗ್ಗೆನೇ ಉಲ್ಲೇಖ ಉಂಟು. ಪಂಡ ಒಂಜಿ ಸಾಮಾಜಿಕ ವ್ಯವಸ್ಥೆ ಅವು ದುಂಬೋಡುಂದಾಂಡ ಅಧಿಕಾರ ದುಂಬುವರಿಯೋಡುಂದಾಂಡ ಮದಿಮೆ ಐಕೇತು ಪ್ರಾಧಾನ್ಯತೆ ಉಂಟು. ಆ ಸಂತಾನಾಭಿವೃದ್ಧಿ ಆವಡುಂದಾಂಡ ಅಧಿಕಾರ ಹಸ್ತಾಂತರ ಆವಡುಂದಾಂಡ ಐಕ್ ಬಾಧ್ಯತೆ ಏರೆಗೆ ಉಂಡುಂದಾವಡುಂದಾಂಡ ಆ ಮದಿಮೆ ಪಂಪಿನ ವಿಚಾರ ಈ ಅಧಿಕಾರ ಸೂತ್ರಡ್ ಈ ಮಾನ ಮರ್ಯಾದೆ ಪಂಪಿನಂಚಿನ ವಿಚಾರ ಅಕೆಲ್ಲ ಗುತ್ತು ಬಾಳಿಕೆ ಮನೆತನ ಐತ ಮದಿಮೆದ ವಿಚಾರಲ್ಲ ಇವೆ ಕಟ್ಟಳೆನು ಮಂದೆ. ಆ ಕಟ್ಟಳೆಲಿತ್ತು ಈ ಕಟ್ಟನ ಒರಿಪಾಯರೆ ಆ ಕಟ್ಟಳೆದು ಮಲ್ತದು. ಆ ಕಟ್ಟಲೆನ ಒರಿಪಾವನಂಚಿನ ಒಂದು ವ್ಯವಸ್ಥೆ ಒಂದು ಇಂಚನೆ ಅವಳು ಈ ಕಟ್ಟು ಒರಿಯೋಡು ನಾಂಡ ಕಟ್ಟಳೆಬೋದು. ಕಟ್ಟು ಬೊಕ್ಕ ಕಟ್ಟಳೆ ಅಂದ್ರೆ 2 ಶಬ್ದಗಳು ಉಂಟು. ನಮ್ಮ ಕಟ್ಟು ಕಟ್ಟಳೆ ಅಂದ್ರೆ ಮನ್ಪ ನಮ್ಮ ಕಟ್ಟು ಬಂಡ ಇಂಚ ನಡಪೋಡು ಇಂಚ ಉಪ್ಪೋಡು ಅವು ಉಪ್ಪೋಡು ಉಂಡಾಂಡ ಈಗ ಕೆಲವು ಕಟ್ಲೆಲುಂಟು. ಕಟ್ಟಲೆ ಆ ಕಟ್ಲೆಲು ಪ್ರಧಾನವಾದ ಬರುದಿದ್ದೀನಿ ನಮ್ಮ ಸಾಮಾಜಿಕ ವ್ಯವಸ್ಥೆ ಇಂಚ ಉಪ್ಪೋಡು ಐಟು ಸೂತಕ ನೆತ್ತ ವಿಷಯ ಪೂರ ಬರ್ಬೋದು. ಐಟು ಮದುವೆದ ವಿಷಯ ಪೂರ ಬರ್ಬೋದು. ಇಂಚಿನ ವ್ಯವಸ್ಥೆಲು ಇತ್ತಿನ ಸಂದರ್ಭಡ್ ಅವೇನೆ ವಿಭಾಗ ಮಾಡ್ತೇವೆ. ಭೂತಾಳ ಪಾಂಡ್ಯನ 60ನ ಕಾಲಡ್ ಪ್ರದ್ಯುಮ್ನ ಪಾಂಡ್ಯ ಆಯನ ಕಾಲಡ್ ಈ ಹೋಬಳಿ ವಿಭಾಗ ಮಾಡ್ತೇವೆ. ಐಟು ಬಾರ್ಕೂರು ಹೋಬಳಿ ಮಂಗಳೂರು ಹೋಬಳಿ ಕಾರ್ಕಳ ವಿಠ್ಠಲ ಪಂಡ ಇಟ್ಟೇಲಿ ಬಳಿ ಸಾವಿರ ಬೊಕ್ಕ ಒಡೇರ ಹೋಬಳಿ ಇತ್ತೆಲ್ಲ ಒಡೇರ ಹೋಬಳಿ ಕುಂದಾಪುರ ಅಂತ ಬಂಡ ಒಡೇರ ಹೋಬಳಿಯಿಂದ ಪುದರ್ ಆ ಹೋಬಳಿಯಿಂದ ಪುದರ್ ಉರಿತೊಂದಿನ ಜಾಗೆ ಹೋಯ್ತು ಒಡೇರ ಹೋಬಳಿ. ಆ ಊರಿಗೆ ಒಡೇರ ಹೋಬಳಿ ಬರ್ಬಿ ಆ ಹೋಬಳಿ ಬರ್ಬಿ ನಾವು ಇತ್ತು. ಮೇಲ್ನೋಟಕ್ಕೆ ನಂಗೆ ಈ ಕಾಂತಬಾರೆ ಬೂದಬಾರಿನಕ್ಕೆಲ್ಲ ಕತೆ ಇಟ್ಟು ಮಂಗಳೂರು ಹೋಬಳಿ ಬೊಕ್ಕ ಬಾರ್ಕೂರು ಹೋಬಳಿ ರಡ್ಡು ಹೋಬಳಿ ಆ ಹೋಬಳಿ ಕಟ್ಟನ ಅಕ್ಲು ಪೊಲಿತಿನ ಒಂಜಿ ಮದ್ಮೆ ಸಂಬಂಧ ಮಲ್ತಿನಂಚಿನ ಕತೆಲ ನಂಗೆ ಪುರಾಣದ ನಮ್ಮ ಇತಿಹಾಸದ ಕತೆಗಳಿಗೆ ತಿಕ್ಕೊಂಡು ಇಂಚಿನ ಈ ಕಟ್ಟಲೆ ಈ ವ್ಯವಸ್ಥೆ ಗ್ರಾಮ ಸೀಮೆ ಮಾಗಣದ ಈ ವ್ಯವಸ್ಥೆ ದುಂಬುಳ ಇರ್ತದೆ. ಕಾಲಾಂತರಡ್ ಬದಲಾವಣೆಲ ಒಂದು ಕೋಡು ನಮ್ಮ ಇತ್ತೆ ಆ ನಮ್ಮ ಪ್ರಾಚೀನ ವ್ಯವಸ್ಥೆ ಬೋಡು ನಮ್ಮನೆ ಆಯಿಂಚಿತ್ತಿನ ಆರಾಧನಾ ವ್ಯವಸ್ಥೆ
ನಮ್ಮ ತುಳುನಾಡಿನ ಒಂಜಿ ಸಂಸ್ಕೃತಿ ಒರಿಯೋಡು, ಸಂಸ್ಕೃತಿ ಒರಿಯಿಂದ ನಮ್ಮ ಧರ್ಮ ಒರಿಯೋಡು, ಧರ್ಮ ಒರಿಯೋಡು ನಮ್ಮ ಒರಿಯೋಡು. ಒಂದು ಒಲ್ತು ಒರಿಯೋಡು ಕೇಂದ್ರ ನಮ್ಮ ಇಲ್ಲಾಡು, ನಮ್ಮ ಕುಟುಂಬ, ನಮ್ಮ ತರವಾಡಿ ಹೆಂಚಿನ ಗುದ್ದು ಕೊಡು, ನಮ್ಮ ಮೂಲ, ನಮ್ಮ ಇಲ್ಲಿ, ನಮ್ಮ ಇಲ್ಲಿಂದ ಇವಾಗ ನಮ್ಮ ಆ ಜಾಗೆದುಲ್ಲ ನಮ್ಮ ಆ ಗ್ರಾಮಕ್ಕೆ ಸಂಬಂಧಪಟ್ಟಂಚಿನ ವಿಚಾರ ಅಲ್ಪ ಧಾರ್ಮಿಕ ಚಟುವಟಿಕೆಗಳು, ಸಾಮಾಜಿಕ ಚಟುವಟಿಕೆಗಳು, ಅವು ಕಂಬಳ ಒಪ್ಪರೆಯಾವು, ಕೋಲ ಒಪ್ಪರೆಯಾವು, ನೇಮ ಒಪ್ಪರೆಯಾವು, ಅವು ನಡತೊಂದಿತ್ತಿನಂಚಿನ ಧಾರ್ಮಿಕ ಆಚರಣೆಗಳು ಪರೆಯಾವು, ಮಾರಿಗಿಡಪುನ ಒಪ್ಪರೆಯಾವು. ಈ ಮಾರಿಗಿಡಪುನ ಅಂದ್ರೆ ನಮ್ಮ ಬಂತ ಮಾರಿಗಿಡಪುನಕ್ಕೆಲ್ಲ ಒಂದು ವ್ಯವಸ್ಥೆ ಉಂಟು. ಒಂಜಿ ಕಡಪದ ಕುಲೆಕ್ಕೆಲ್ಲ ನಮ್ಮ ಕುಡ್ಲದ ಭೂತಾರಾಧನೆ ಕಾರ್ಯಕ್ರಮ ಗೊತ್ತಿದ್ದೇವೆ. ಅಕ್ಲು ಬಂಡೆ ಎಂಕೆಲ್ಲ ನಲ್ಪಡ್ದು ಮಾರಿ ಗಿಡ ತೊಂದು ಕಡಬದಲ್ಪ ಕುಮಾರದಾರ ಸುದೆತ್ತವರು ಅವಳು ಗಿಡತ್ತು ಬಿಡ್ತೀನಿ. ಅವು ಬೋಳಾರ ಮಾರಿಯಮ್ಮ ನಡಿ ಸೇರುವುದು ಬರ್ಪಿನೋಯ್ತ ಮಾರಿ ಕುಮಾರದಾರ ಸುದೇಟ್ ಬರ್ತದೆ. ಉಪ್ಪಿನಂಗಡಿ ಸ್ವಲ್ಪ ನೇತ್ರಾವತಿಗೆ ಸೇರಿದ ಪಕ್ಕ ಕುಮಾರದಾರ ನದಿ ನೇತ್ರಾವತಿ ಅಂತ ಬರ್ಬೋದು. ಅವು ನೇತ್ರಾವತಿ ಬರ್ಪಿನಿ ಬೋಳಾದರೆ ತುಲೆ ಆ ಒಂಜಿ ಭೌಗೋಳಿಕ ಕಲ್ಪನೆ ಎಂಚೊಂಡು ತುಲೆ ಕಡಬರದ ಅವು ಒಂಜಿ ಊರುಂದು ಬೊಕ್ಕೊಂಜಿ ಊರಿಗೆ ಮಾರಿ ಗಿಡವನ್ನು ಅಕೇರಿ ಗೋಡೆ ಗಿಡವನ್ನು ಕೇಂದ ಅಲ್ತರ್ದು ಇಂಚಿ ಅವು ಕಡಲ ಬರೀ ಅಲ್ಪರ್ದು ಇಂಚಿ ಗಿಡಪುನಂಚಿನ ಆ ಒಂಜಿ ವ್ಯವಸ್ಥೆ. ಈ ವ್ಯವಸ್ಥೆಗೆ ನಂಗೆ ನಮ್ಮ ಸ್ಥಳೀಯವಾಯಿನ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ದುಂಬು ಎಂಚೆತ್ತಿದೆ. ಆ ಜಾಗಿಲೇಡೆ ಲೆಪ್ಪುಲು ಎಂಚೆತ್ತಿದೆ. ಒವ್ವೇ ಒಂಜಿ ಭೂತಾರಾಧನೆದ ಕಾರ್ಯಕ್ರಮಗಳು ಬಂದ್ಪುಂದಾಂಡ ಅವಳು ಬತ್ತಿನ ಕೆಲ್ದ ಇಂಗ್ಲು ಕೇಳುವ ದುಂಬುದ ಕ್ರಮ ಎಂಚನಿಗೆಲ್ಲ ಕಟ್ಟೆ ಇಂಚ, ಆ ಕಟ್ಟದ ಪ್ರಕಾರ ಇಂಚ ಬೊಕ್ಕ ಬದಲಾವಣೆ ಆದುಗಳು. ಬದಲಾವಣೆಗೆ ಕಾರಣ ಅನೇಕ ಉಪ್ಪು. ಒಂಜಿ ಬ್ರಿಟಿಷರ್ನ ಕಾಲಘಟ್ಟ ಅವಳು ಒಂಜಾಂಡ ಐದು ಬೊಕ್ಕ ಭೂಮ ಸೂದೆ ಕಾಯಿಲೆ ಮೂಲ ಬತ್ತದ ಮಸ್ತ್ ಪಲ್ಲಟಲಾಂಡ ಭೂಮಿ ಉರಿಯನಾಂಡು ಭೂತಲದ ವಿಷಯ ಬಂದಾಗ ಐದು ವ್ಯಾಜ್ಯದ ಸುರಾಂಡೆ ಭಂಡಾರದಲ್ಲಿ ಒಂಜಿ ಕಡೆ ಡುಪ್ಪುನು ಆರಾಧನೆ ಮಂಟನಪ್ಪು ಒಂಜಿ ಕಡೆ ಭೂಮಿ ಬೊಪ್ಪೆರೆಗೆ ಬೋಪಿನ ಇಂಚಿನ ವ್ಯವಸ್ಥೆ, ಉಂಬಡಿ ಬರ್ಪಿನಂಚಿನ ಒಂಜಿ ವ್ಯವಸ್ಥೆ. ಅವು ದೇವಸ್ಥಾನಕ್ಕೆ ಸಂಬಂಧಪಟ್ಟನೆಲ್ಲ ಉಂಟು, ದೈವಸ್ಥಾನದಲ್ಲಿ ಪಣ್ಣೆಲ್ಲ ಉಂಟು. ಆ ದೇವಸ್ಥಾನದ ಕಾರ್ಯಭಾಗಗಳು ಬೇತೆ ಬೇತೆ ವರ್ಗದ ಕೆಲ ನಡಪೋಡು, ಅಖಿಲ ಸಹಕಾರ ಇಕ್ಕಬೋಡು, ಅಖಿಲೆಗೆ ಆ ಕಾರ್ಯಕ್ರಮ ನಡಪಾಯದ ಬೋಡಾದ ಅಖಿಲೆಗೆ ಬೇತೆ ಉದ್ಯೋಗ ಇಜ್ಜಂದಿನ ಹಿಡ್ದಾತ್ರ ದೈವಸ್ಥಾನದ ಭೂಮಿನ ಅಖಿಲೆಗೆ ಉಂಬಳಿಯಾದ ಕೊಟ್ಟು ಅಕುಲು ಅನುಚಾನವಾದ ಆ ಧಾರ್ಮಿಕ ಸತ್ಕರ್ಮಲೆಡೆ ವಿಧಿವಿಧಾನಲೆಡೆ ಅಕುಲು ಪಾಲು ಪಡೆಯುವುದು ಪಂಪಿನಂಚಿನ ವ್ಯವಸ್ಥೆ. ಲ್ಯಾಂಡ್ ರಿಫಾರ್ಮ್ಡು ನಂಗೆ ಗೊತ್ತುಂಟು. ನಾನು ಅವೆಲ್ಲ ವ್ಯಕ್ತಿಗತವಾದ ಸೂಚನೆ ಮಂತ್ರ ಅಂತ ನಂಗೆ ಗೊತ್ತುಂಟು. ದೇವಸ್ಥಾನದ ಉಂಬಳಿ ದಿಕ್ಕಿನ ಜಾಗೆ ಐದು ಬೊಕ್ಕ ಕಟ್ಟಿ ಚೇಂಜ್ ಆಗುದು. ತುಂಬೆ ಏರಿಗೆ ಬಂಡ ಅವಳು ಏರಿ ಚಾಕಿರಿ ಮಂತೊಂದುಲ್ಲೆ ಆಯದ್ದು ಬೊಕ್ಕ ಆಯನ 60ದಾಗ ಅತ್ತಿಂದ ಮಗ ಒಂದು ವೇಳೆ ಇತ್ತಿಂದ ಅಕುಲು ಆ ಚಾಕಿರಿ ಏರಿ ಮುಂದುವರಿಸುವ ಇಲ್ಲ ಅಖಿಲೆಗೆ ಅವು ಜಾಗತಿಗೆ ಹೊಂದಿತ್ತು ದುಂಬದ ವ್ಯವಸ್ಥೆ ಅಂಚೆನೆ ಅವು ದುಂಬರೊಂದಿತ್ತು. ಈ ಕಾನೂನು ಬದಲಾವಣೆ ಆದಾಗ ಬೊಕ್ಕ ಅಳಿಯ ಕಟ್ಟೆ ಬರ್ತದೆ, ಲ್ಯಾಂಡ್ ರಿಫಾರ್ಮ್ ಬರ್ತದೆ. ಆ ಜಾಗ ದೇವಸ್ಥಾನದ ಬುದಡಿತ್ತಿ ನಾವು ವ್ಯಕ್ತಿನ ಬುದಡ್ ಪೋಣು. ವ್ಯಕ್ತಿನ ಬುದಡ್ ಪೋನಾಗ ಬೊಕ್ಕ ಕೆಲ ಜೋಕಿನ ಬುದಡ್ ವಿಭಾಗ ಆನಾಗ ಅವನು ಚಾಕಿರಿ ಮಲ್ತೊಂದಿತ್ತಿನ ಕುಳಿಯಲ್ಲಿ ಅಖಿಲೆಗೆ ಐತ ಬದ್ಧತೆ ಕಮ್ಮಿ ಆಂಡಿ ಸೇವೆಗೆ ಬರ್ತೀನಿ ಸೇವೆ ಎಂಚ ಮಲ್ಬೋದು ಅಂಚಿನ ವ್ಯವಸ್ಥೆ ಪಲ್ಲಟದ ಅವು ಅನಿವಾರ್ಯ. ಈ ಪಲ್ಲಟದ ನಡುಟ್ಟು ಅವೇನು ಸುಧಾರ್ತುಂಟು, ಅವೇನು ನನ್ನ ಸರಿ ಮಲ್ಪರೆ ಆಗ್ತೀನಿ ನಂಗೆ ಆಂಡ ಆ ಸ್ಥಾನ ಮಾನ ಅಂದುಂಡತ್ತೆ ನೆಟ್ಲ ನಮ್ಮ ಈ ಕಟ್ಟುಕಟ್ಟಲೆ ಪಂಪಿನಂಚಿನ ಮಾನ ಒಕ್ಕ ಮರ್ಯಾದೆ. ಈ ಮಾನ ಮರ್ಯಾದೆ ಪಂಪಿನಂಚಿನ ಕಟ್ಟು ಮುಂದೆ ವಾ ನಮ್ನೇಡು ನಮ್ಮ ಊರಿತ್ತು ನೋಡು. ಈ 14 ಕಟ್ಟಲೇಡು ಮಾನ ಮರ್ಯಾದೆ ಮುಂದೇನೆ ನಮ್ಮ ಜಾಗಕ್ಕೆ ಸಂಬಂಧಪಟ್ಟ ಮುಂಚಿನ ವಿಚಾರ ಮಂಜಿ ಬುಡ್ದು ಯೋಚನೆ ಮಾಡ್ಕೊಂಡ ಗುತ್ತುಪ್ಪುಡು ಪುದರುಪ್ಪು ಆ ಜಾಗದ ಪುದರುಪ್ಪು ಅವೇನು ಮದಪರೆಬಲ್ಲಿ ಐಕ್ಯ ತಕ್ಕ ಕೆಲವು ಸರಕಾರಿ ವ್ಯವಸ್ಥೆ ಒಂಜಿ ಕೂಡುಕಟ್ಟು ಪಂಪಿನ ಒಂಜಿ ಕಾರ್ಯಕ್ರಮ ತಂತಿನೊಟ್ಟಿಗೆ ರವೀಂದ್ರನ್ನೆಲ್ಲ ಬಂದಿದ್ದೇವೆ ನಮ್ಮ ಗುಡ್ಡಾಡು ಅವರು ಅಕೆಲ್ಲ ಅನುಭವನ ಬಂಡೇರು. ಸರಕಾರಿ ವ್ಯವಸ್ಥೆ ನಂಗೆ ಧಾರ್ಮಿಕ ಕಾರ್ಯಕ್ರಮ ಮಂತೊಂದು ಹೋಯರೆ ನಮ್ಮ ಕಟ್ಟೆಯನ್ನು ಪೂರ ಅನುಷ್ಠಾನ ಮಲ್ಪರೆ ನಂಗೆ ಆ ಒಂದಿಜ್ಜಿ
ಸರಕಾರದ ಅಧಿಕಾರ ನಕಲಿಗೆ ನೆತ್ತ ನಮ್ಮ ಕ್ರಮನೇ ಗೊತ್ತಿಲ್ಲ ಅಕ್ಕಳು ಅದ ಮಂತ್ ನಾಪ್ ನಿಂಚ ಮಂತ್ ನಾಪ್ ನಕಲು ಬಂದ್ಬೇರು ಆಂಡ ಅವೇ ಊರುಡು ಪುಟ್ಟುದು ಐತ ಧಾರ್ಮಿಕ ವಿಚಾರಗಳು ತೆರೆದಿತ್ತಿನಕ್ಕೆಲ್ಲ ಸಲಹೆ ಕೇಳಿನಂಚಿನ ಸ್ಥಿತಿ ಅಧಿಕಾರಿ ನಕಲು ಉಪ್ಪುಜೇರು ಸರಕಾರಿ ವ್ಯವಸ್ಥೆನೇ ಉಪ್ಪುನಾಗ ನಮ್ಮ ಕೂಡುಕಟ್ಟು ಒಂದು ಶಿಥಿಲಾವನ್ನು ಬರ್ಬೋದು ಅಂಚಾಂದು ಒಂದು ನಮ್ಮ ಕೈಟಿ ಉಪ್ಪೋಡು ನಮ್ಮ ಕೈಟಿ ಉಪ್ಪೋಡು ಅಂದಾಂಡ ನಂಗೆ ಐತ ಬಗ್ಗೆ ಸ್ಪಷ್ಟ ಮಾಹಿತಿ ಬೋಡು ಕೋಟೆ ಮುರಳಿ ನಮ್ಮ ಮಡಲಿದ ಆ ದರ್ಗಾದ ಒಂದು ಪ್ರಕರಣ ನಂಗೆ ಮಾತಾಡಲು ಗೊತ್ತಿತ್ತು ಇನಿ ಪತ್ರಿಕೆ ನಮ್ಮ ತುಯ್ಯ ಕೊಡೆ ಇನಿ ದಾಯ ಏರೆಗ್ಲ ಮಾಹಿತಿ ದಾಯ ಇಜ್ಜವರು ಒಂದು ದೇವಸ್ಥಾನ ಇತ್ತು ಬಂದದು ಸತ್ಯ ನಂಗೆ ನಮ್ಮ ಊರದ ಧಾರ್ಮಿಕ ಶ್ರದ್ಧಾ ಕೇಂದ್ರಲು ದುಂಬು ಓವು ವಾವಾ ಜಾಗಿಡು ಎಂಚಿನ ಇತ್ತಿಡು ಒಂದು ವಲಸರಿ ಪೋಪಿನಿಂದಾಂಡ ಇತ್ತ ಉಂಟು ದುಪ್ಪವು ಇತ್ತ ಕೂಡ ಸುರಾವನ್ನು ಏತೋ ಸಮಯದಿಂಚಿ ನಡೆದೊಂದಿತ್ತಿನ ಕೆಲವು ವಿಚಾರಗಳು ಉಂಟುದುಂಡು ಐದು ಬಗ್ಗೆ ಪುನರಾರಂಭ ಆವೊಂದುಂಡು ಅಂಚಿನ ವ್ಯವಸ್ಥೆಲೇಡು ಅಪಗ ಐಟು ಕ್ಲೀನ್ ಗೊತ್ತಾಗಲ್ಲ ದೈವದ ಭೇಟಿ ಆವೊಂದಿತ್ತದು ಆ ಪೂರ ಓ ಕ್ರಮಕ್ಕುಳುಂಡು ಪದ್ಧತಿಲು ನಮ್ಮ ಊರದ ಆರಾಧನಾ ಕೇಂದ್ರದ ಪದ್ಧತಿಲು ಅವು ದಾಖಲೆ ಇಜ್ಜಿತ್ತೆ ನಮ್ಮ ಆ ದಾಖಲೀಕರಣದ ಒಂದು ಬೇಲೆ ಅವು ಆಯ್ತು ಒಂದು ಗ್ರಂಥ ಬೋರ್ಡು ಪ್ರತಿ ಒಂದು ಊರುಡು ಇತ್ತ 17 ಗ್ರಾಮ ಉಂಟು 17 ಗ್ರಾಮಡ್ಲ ನಮ್ಮ ಗ್ರಾಮದ ಪ್ರಮುಖರಲ್ಲ 17 ಗ್ರಾಮಡ್ಲ ನಂಗೆ ಗ್ರಾಮದ ಒಂದು ಕೈಪಿಡಿ ಬೋರ್ಡು ಅವು ಧಾರ್ಮಿಕ ವಿಚಾರದ ಅವೇನು ಪೂರ ಪಕ್ಕ ಒಟ್ಟಿಗೆ ಮಂತದ್ದು ಮಾಗಣದ ಒಂದು ಸಂಪುಟ ಅಂತ ಮಾಡ್ಕೊಡು ದಕ್ಷಿಣ ಕನ್ನಡ ಜಿಲ್ಲೆಯ ದೇವಾಲಯಗಳು ಒಂದು ಪುಸ್ತಕ ಉಂಡು ಅವು ಇತ್ತೆ ಸಾಧಾರಣ ಓಣ ರೆಫರೆನ್ಸ್ ಬುಕ್ ಅದುಂಡು ಅವೇ ಟೈಪದ ಒಂದು ರೆಫರೆನ್ಸ್ ಪುಸ್ತಕ ಒಂದು ಗ್ರಂಥ ನಮ್ಮ ಮಾಗಣದ ಒಕ್ಕೂಟದ ನಿರೇಂದು ಬರೋದು 17 ಗ್ರಾಮದವರು ಅಕೆಲ್ಲ ಊರದ ದೇವಸ್ಥಾನ ಬೊಕ್ಕ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ತುಂಬು ಇತ್ತಿನೆಲ್ಲ ಉಲ್ಲೇಖ ಮಾಡ್ಬೋದು ಬೊಕ್ಕ ಕ್ರಮಕ್ಕೂ ತುಂಬ ಇಂಚೆ ಇತ್ತಿಲ್ಲ ಇತ್ತೇವು ನಿಲುಗಡೆ ಆಗ್ತದೆ ಬೊಕ್ಕ ಲೆಪ್ಪುದ ಇಲ್ಲಿ 1ನೇ ಮರ್ಯಾದೆ ಇಲ್ಲೋ 2ನೇ ಮರ್ಯಾದೆ ಇಲ್ಲೋ 5 ಬೊಕ್ಕ ಐತ ಒಟ್ಟಿಗೆ ಚಾಕಿರಿ ಏರೇರಿಗೆ ಹೆಂಚಿನ ಸೇವೆ ಮಲ್ಪರೆ ಉಂಟು ಇತ್ತ ಒಂಜಿ ಮಲ್ಲ ಪಲ್ಲಟ ತಿನಿ ಕೊಡಿಮರದ ವಿಷಯ ಇತ್ತ ಶಾಶ್ವತ ಕೊಡಿಮರ ದುಂಬು ಕೊಡಿಮರ ಮರ ಏರಾವೊಂದೇ ಉಂಟು ಇತ್ತ ಕದ್ರಿಡೆ ಆ ಕ್ರಮ ಇತ್ತೆಲ್ಲ ಉಂಟು ಆ ಮರ ಏರಾಯರೆ 7 ಪಟ್ಟ ಮೊಗವೀರ ಸಮಾಜದ ಬಾಂಧವ್ಯರು ಬರುವುದು ಪತ್ತನಜ್ಜದ ಪಕ್ಕ ಮರ ಜಾಯರೆಲ್ಲ ಅಕುಲೆ ಬರುವುದು ಅಕುಲು ಅಕೆಲ್ಲ ಕಸುಬು ರಜೆ ಬಾಗಿ ಬರ್ಬೇಕು ತುಲೆ ಅಕೆಲ್ಲ ರಜೆದ ಲಿಸ್ಟ್ ಕದ್ರಿದ ಮರ ಏರಾವನ ಆನಿ ರಜೆ ತುಲೆ ಒಂಜಿ ಅಕೆಲ್ಲ ಸಾಮಾಜಿಕ ವ್ಯವಸ್ಥೆಗೆ ಒಂಜಿ ಧಾರ್ಮಿಕ ವ್ಯವಸ್ಥೆದ ಒಂಜಿ ಲಿಂಕ್ ಉದ್ಯೋಗಕ್ಕೆ ರಜೆ ಪಾಡ್ನವು ಸಾಮಾಜಿಕ ವ್ಯವಸ್ಥೆಗೆಲ್ಲ ಐಕ್ಯ ರಜೆ ಪಾಡ್ದು ಧಾರ್ಮಿಕ ಕೇಂದ್ರ ನಿಕ್ಕಲು ಬರ್ತೇವೆ ಇಂಚಿನೇ ವ್ಯವಸ್ಥೆ ಮಾತುಕತೆ ಇತ್ತಿಂದು ಶಾಶ್ವತ ಧ್ವಜ ಮರ ಅಂಡು ಅವಾಗ ಮರ ಏರ ಅಗತ್ಯನೇ ಜೀವಕಾಕಲು ಆ ಕಮ್ಯುನಿಟಿದ ಒಂಜಿ ಸೇವೆನೇ ಮದತ್ತು ಕೋಪಿನಂಚಿನ ಕಾಲಘಟ್ಟ ಅಪಗ ಎಂಚ ಮಂತ್ರೋಳಿ ಆ ಕೊಡಿಮರನ್ನ ಐತೆ ಸಾಂಕೇತಿಕವಾದ ಆ ಸಮುದಾಯದ ಕೆಲ್ಲೆತ್ತದು ಗೌರವ ಕೊಡ್ತೀನ ಮುಂದು ನನ್ನದ ಹೆಜ್ಜೆಲಿದೆ ಆವಡಾಯಿನ ಬೇಲೆಲು ಅವು ಆವಡು ಅಂದಾಂಡ ದುಂಬದ ಕೆಲೆ ಗೊತ್ತು ಪಡವು ದಾಯ ಒಂಜಿ 25 ವರ್ಷ ಕೊಯ್ ಬೊಕ್ಕದ ಒಂಜಿ ಕಮ್ಮಿ ಮಕ್ಕಳಿಗೆ ಕೇಳಿದ್ರೆ ಹೌದಾ ಕೆಲೆ ಕೊಡ್ತೀನಿ ದಾದ ಅಂತ ತೀರ್ಮಾನಿದ್ದು ಆ ದುಂಬು ಮರ ಏರ ಒಂದಿತ್ತೀರಿ ಆಸೆ ಅವು ಮರತ್ಬೋದು ಅವು ದಾಖಲೀಕರಣ ಆವಡು ದೇವಸ್ಥಾನದ ದಿಟ್ಟಂಬಣ್ಣು ಐಟೆ ಪೂರ ವಿಧಿವಿಧಾನ ಪೂರ ಉಪ್ಪುಂಡು ಅವು ಪಬ್ಲಿಕ್ ಗೊತ್ತು ಪೂಜೆ ಆಡ ಅಂಚಿನ ವಿಚಾರಗಳು ಒಂಜಿ ಅಧಿಕೃತವಾಯಿನ ಗ್ರಂಥ ಪ್ರತಿ ಒಂಜಿ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿಚಾರದ ಹೊರಡು ಒಂಜೊಂಜಿ ಊರು ಇನ್ನಿತ ಈ ಕಾರ್ಯಕ್ರಮಕ್ಕೆ ಏನೊಂದು ಶಿಷ್ಯನ ಬರಲು ಬಂದೆ ಸೆಕೆಂಡ್ PUC ವಿದ್ಯಾರ್ಥಿ ನಮ್ಮ ಧಾರ್ಮಿಕ ವ್ಯವಸ್ಥೆಯಲ್ಲೂ ನಮ್ಮ ಕೂಡು ಕಟ್ಟದ ಬಗ್ಗೆ ಒಂಜಿ PUC ಹುಡುಗರಿಗೆ ಏತ್ ಮಾಹಿತಿ ಉಂಡು ಈ ಸಭೆಗೆ ತೆರಿಪಾವಡು ಬಂದ್ರೆ ನಂಗಲಾಪು ಒಂದು 5 ನಿಮಿಷ ಪಾತಿರುವೆ 5 ಬಗ್ಗೆ ಎನ್ನ ಪಾತಿರನ್ನೇ ತುಂಬುಕೋನಪ್ಪೆ ಆಯನ ಪಾತೆರಡು ಅನೇಕ ಮಾಹಿತಿ ನನಗೆ ತಿಕ್ಕೋದು ವಿಜಯ್ ಮಾತ ಬಂಧುಲ್ನ ಎದುರುಡು ಪುಸ್ತಕ ಕೊಡ್ತಾ ಪೆಣ್ಣದ ವ್ಯವಸ್ಥೆ ಕೊಡ್ತಾ ಮೂರ್ತಿಯನಾರ್ದನ ದೇವಿರಲ್ಲ ಅಂಚನೆ ಕಾಂತೇರ್ ಜುಮಾದಿ ದೇವನ್ನ
ಪಾದವು ವಂದನೆ ಮಂತೊಂದು ಅಂಚನೆ ಮಂಜನಾಡಿ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವೆಲ್ಲ ಮಲರಾಯ ಬಂಡ ದೈವಲ್ಲ ಚಿತ್ತನು ಅಂದು ಮಂತೊಂದು ಇನಿ ಎಂಕಿ ಈ ಮನ್ನಡೆ ದಾದನ ಯೋಗಾಂದೆ ಪನಡು ಕಿನ್ಯಪ್ರಾಯದ ಸಂಸಾರ ಅಣಲ ಈ ಗಣ್ಯಾತಿ ಗಣ್ಯರೇನ ಸಬಿಟ್ಟು ಎಂಕೊಂಜಿ ಪಾತೆರನ ಅವಕಾಶ ಕೊರಿಯರು ಆ ಅವಕಾಶಕ್ಕೆ ಸುರುಕಾದ ನಮ್ಮ ತಂತ್ರಿದಾರಿಗಳ ಅಂಜನೆ ಕದ್ರೆ ನವನೀತ್ ಕ್ಷೇತ್ರಗಳ ಅಂಜನೆ ಸೇರಿನ ಮಾತ ಗಣ್ಯಾತಿ ಗಣ್ಯಗಳ ಸೊಲ್ಮೇನ ಸಂದ ಅವರು ಇನಿ ಯಾನು ಪಾತೆರ ವಿಷಯದಾದ ಪಂಡಂದಾಡ ಕೂಡು ಕಟ್ಟು ಪಂಪನ ವಿಚಾರ ನೇರು ತುಂಬು ತಂತ್ರಿದಾರ್ಲ ನವನೀತ್ ಕ್ಷೇತ್ರಲ ಪೊರ್ಲುಡ ಆ ವಿಚಾರನ ತಿರಿಪಾಯರು ಯಾನು ಕೂಡು ಕಟ್ಟದ ವಿಚಾರಡು ನನವರ ವಿಸ್ತಾರವಾದ ಪಂಪುನ ಅಗತ್ಯನ ಇಕ್ಕಿ ಆತು ಪೊರ್ಲುಡಕ್ಕಲು ತೆರಿಪಾಯರು ಅಂಡ ಎನ್ನ ಗ್ರಾಮದ ವಿಚಾರ ಯಾನು ಪಣ್ಣಗ ಅವು ಎನ್ನ ಗ್ರಾಮದ ಮಾತ್ರ ಪ್ರತಿ ಗ್ರಾಮದ ಲಂಚಿನಂಜಿ ವಿಚಾರ ಉಂಡು ಪಂಪುಣಗೇನೆ ಉಂಡು ಆ ಪ್ರಕಾರವಾದ ಯಾನು ಎನ್ನ ಅನುಭವಗಳು ಎಂಕ್ ದೇರಿ ನಂಚಿದ ವಿಷಯ ಪನ್ನೊಂಡು ಅಂಡ ಎನ್ನ ಊರು ಮಂಜನಾಡಿ ಮೂಲೆ ಮುಟ್ಟಗ ಸೋಮೇಶ್ವರಕ್ಕೆ ಸಂಬಂಧಪಟ್ಟ ನಂಚಿನ ಜಾಗೇಂದ್ರ ಪಣಲಿ ಅಲ್ತ ವಿಚಾರಗಳು ಕೆಲವೊಂದು ಸೀಮೆ ಮಾಗಣದ ವ್ಯಾಪ್ತಿದ ಬಗೆದು ಇನಿಕ್ಕಲ ಗ್ರಾಮದ ಕೆಲವಂತೆ ಗೊಂದಲುಂಡು ಆ ವಿಚಾರ ಬಿಟ್ಟುಂದಾಂಡ ಮಂಜನಾಡಿ ಗ್ರಾಮ ಇನ್ಕ ಒಂದು ಮಲ್ಲ ಗ್ರಾಮಲ ಅಂದು ಸಾಧಾರಣ ನಮ್ಮ ಮುಟ್ಟದ ಗ್ರಾಮದ ಕಲೆಗೆ ಈ ಗ್ರಾಮ ಚಿರಪರಿಚಿತ ಅಂಚಿತ್ತಿನ ಒಂದು ಗ್ರಾಮ ದೇವರಿಯರು ಗ್ರಾಮ ದೈವಲು ಏರು ಅಂದ್ಕೊಂಡ ಗ್ರಾಮಡು ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಬಂದು ಉಂಡು ನಮ್ಮ ಆಡಳಿತ ಮುಕ್ತೇಶ್ವರಲ್ಲ ನಮ್ಮ ಎದುರು ಉಳ್ಳೇರಿ ಅದಕ್ಕೆ ಈ ವಿಚಾರ ಸರ್ವಲ ತಿಳಿದುಂಡು ಅರಣ ದುಂಬುದಿ ಒಂದು ಹೊರಟಾಗ ಗ್ರಾಮಡು ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಅಂಚನೆ ಮಲರಾಯ ಬೆಟ್ಟ ದೇವಸ್ಥಾನಡು ಇನಿಕಲ ಚಾಕಿರಿ ವರ್ಗದ ವಿಚಾರ ಬಂದಾಗ ಅವಳು ನಂಗೆ ಕೂಡು ಕಟ್ಟದ ವಿಚಾರ ತೋಜು ದಾದಂದು ಬಣ್ಣದಾಂಡ ಅಲ್ಪಲ್ಲ ಇನಿಕಲ 14 ವರ್ಗದಕ್ಕಲು 14 ವರ್ಗ 14 ಒಲ ವರ್ಗದಕ್ಕಲು ಸೇರಿದು 32 ವರ್ಗ ಅಂದ ಹಾಕೋಣ ಅವೇ ಸೇರಿಂದಾಂಡ 40 ಇಲ್ಲದಕ್ಕಲು ಒಂದು ಬರ್ಕೊಂಡು ಇಂಚ ನಮ್ಮ ಲೆಕ್ಕವಾಡಿ ಅಂದಾಂಡ ಪ್ರತಿ ಗ್ರಾಮೋಡು ಇಂಚ 40 ಇಲ್ಲುಲು ಅತ್ತ ಒಕ್ಕೆಲು ಪಂಪುಣ ಪೂರ್ವಡಿತ್ತನಂಚಿತ್ತ ಒಕ್ಕೆಲು ಐತ ಪ್ರಧಾನವಾದ ಒಂಜಿ ಆಡಳಿತಡು ಒಂಜಿ 14 ಗುತ್ತುಲು ಒಲಗುತ್ತುಲು ಆತೆ ಅತ್ತು ಐಕೆ ಚಾಕಿರಿ ವರ್ಗದ ಉಂಬುಲಿದ ಇಲ್ಲುಲು ಇಂಚ ಪ್ರತಿ ಗ್ರಾಮಡು ಉಂಡು ನಮ್ಮ ತುಳುವಾಲಯದ ಕಟ್ಲಿಡು ಪ್ರತಿ ಗ್ರಾಮಡ್ಲ ನಂಗೆ ಇಂಚಿನ ವ್ಯವಸ್ಥೆ ಉಂಡು ಬಂದಂದ ಇನಿಕ್ಕಲವೆನು ತೂಣ ನಂಗೆ ಸೋಜ್ಯವು ಅಂಚಿತ್ತೊಂಜಿ ಈ ಗ್ರಾಮ ವ್ಯವಸ್ಥೆಡು ಮಂಜನಾಡಿ ಗ್ರಾಮಡು ವಿಷ್ಣುಮೂರ್ತಿ ಜನಾರ್ದನ ದೇವರಿನ ಸ್ಥಾನ ಅವು ಮಾತ ಜನಾಂಗದ ಕಲಿಗ್ಲ ಮಾತ ಗ್ರಾಮಸ್ಥರಿಗ್ಲ ಅವೊಂಜಿ ಯಾಕಡೆ ನವನೀಶ್ವರ ಬಲ್ಲಕಣಿ ಒಂಜಿ ಲಿಂಕ್ ಕನಪುನ ಚಿತ್ತಿನ ಜಾಗೆ ಮಾತೆಲ್ಲ ಒಂಜಿ ಮಂತದು ಒಂಜಿ ಜಾಗೆಡು ಉಂಟುದು ಭೇದ ಭಾವ ಇಚ್ಚಂದೆ ನಡಪವನ ಚಿತ್ತಿನ ಕ್ಷೇತ್ರ ಅದೇ ಬನ್ನಲಿ ಮಂಜನಾಡಿ ಗ್ರಾಮ ವಿಷ್ಣುಮೂರ್ತಿ ದೇವರ ಚರಿತ್ರೆ ಎಲ್ಲಿಯಡೆ ಆನ ಪನೊಡ್ರೆ ದಾದಾಂದು ಪಂಡಂದಾಂಡ 80 ವರ್ಷದ ತಿರಾಕಡು ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಪನ್ಪುಣ ಹಿಡಿದು ದುಂಬು ಅವಳೊಂಜಿ ಈಶ್ವರ ಸಾನ್ನಿಧ್ಯ ಇತ್ತನ ಪನ್ಪುಣ ವಿಚಾರ ಆ ಈಶ್ವರ ಸಾನ್ನಿಧ್ಯಡು ಅನೇಕ ಕಾಲ ಅಲ್ಪ ಋಷಿವರಿಯರ್ನ ಕಾಲಡು ಪೂಜೆನ ನಡತಂದಿತ್ತು ಆ ಕ್ಷೇತ್ರ ದಾದನ ಕಾಲಾನುಕ್ರಮಟು ಹರಿಹರರಲ್ಲಿ ಭೇದವಿಲ್ಲ ಪನ್ಪುಣ ಪಾತೆರನೇ ಉಂಟು ದಾದನ ಶಿವ ಸಾನ್ನಿಧ್ಯ ಬೋದು ವಿಷ್ಣು ಸಾನ್ನಿಧ್ಯ ಬತ್ತಂದಳ ಇನಿಕಲ ಅವಳು ಶಿವ ಬೊಕ್ಕ ವಿಷ್ಣು ಈ ರಟ್ಟೆ ತರ ಒಂಜಿ ಸಂಬಂಧ ಅವಳು ತೂವಲಿ ಉಮಾಮಹೇಶ್ವರ ದೇವರಿಗಳ ವಿಷ್ಣುಮೂರ್ತಿ ಜನಾರ್ದನ ಸ್ವಾಮಿಗಳ ಆತೆ ಹೊಂದಾಣಿಕೆ ಇನಿಕಲ ನಡತೊಂದುಂಡು ಆಲ್ತ ಒಂಜಿ ವಿಶೇಷದಾದ ಪಂಡ ಮಂಜನಾಡಿ ಗ್ರಾಮದ ವಿಷ್ಣುಮೂರ್ತಿ ದೇವರಿಗೆ ಆನೆದ ಅಂಬಾರಿ ಸೇವೆ ಇತ್ತನು ಪಂಪುನ ಚಿತ್ತನ ವಿಚಾರ ಎನ್ನ ಹಿರಿಯಾಕಲು ಪಂಪುನ ತಿಳಿದೆ ಈ ವಿಚಾರ ಯಾನ್ ದಾಯ ಪಂಡ ಇನಿಕ್ ಕೆಲವೊಂದು ವಿಷಯ ಮಗತು ಅನ್ನೋದು ಪಂಪುನ ಪಾತೆರ ನವನೀಶ್ವರ ಪಂಡಿರ ಆ ಪಾತೆರ ಕಂಚಿನಿ ಮಂಜನಾಡಿ ಆನೆದಂಬಾರಿದ ಸೇವೆ ಇತ್ತನು ಪಂಪುನ ವಿಷಯ ನಮ್ಮ ಗ್ರಾಮದ ಹಿರಿಯಾಕಲಿಗೆ ಗೊತ್ತು ನಟ್ಟಂಡೆ ಪಿದೆಯದಕ್ಕಲಿಗೆ ಇನಿಕ್ಕಲ ಗೊತ್ತು ದಾದನ ಒಂಜಿ ಕಾಲುಡು ವಿಷಕಾಲ ಪಂಪುನ ಒಂಜಿ ಗಲಿಗೆಡು ಆ ಉತ್ಸವ ಉಂತುದು ಪೋಂಡಲ ಇನಿಕ್ಕಲ ಆಯ್ತ ಪುರಾವೆಯದಲೆಕ ಆನೆ ಕಟ್ಟುನ ಸ್ಥಳ ಆನೆದ ಕಟ್ಟುನ ಚಿತ್ರ ಮರತ ತುಂಡು ಇನಿಕ್ಕಲ ಮಣ್ಣದ ಅಡಿಟು ಉಂಡು ಪಂಪುನ ವಿಷಯನ ಅಲ್ತ ಅರ್ಚಗೆರು ಪಂತನ ಚಿತ್ರ ವಿಚಾರ ಆತಿರತ್ತು ಮಂಜನಾಡಿ ಗ್ರಾಮಡು ಅಧಿಕಾರಡು ಮಲರಾಯ ಬಂಟ ದೈವಳು ಮಂಜನಾಡಿದ ಮಲರಾಯನ ಬಂಡಿ ಪಂಪುನ ವಿಷಯ ಮಾತೆರಳ ಗೊತ್ತುಂಡು ಮಂಜನಾಡಿದ ಬಂಡಿ ತುಳುನಾಡದ ಕಡೇತ ಬಂಡಿಲೇಡು ಕೊಂಡಾನದ ಜಾತ್ರೆ ಕಡೆತ್ತಾಂಡ ಅವಳದು ಒಂಜಿ ಜಾತ್ರೆ ತುಂಬು ಮಂಜನಾಡಿದ ಬಂಡಿ ಬೇಸೆ ಒಂಜಿಗೆ ಕೊಡಿಯೇರುಂದಾಂಡ 5 ದಿನ ಉಚ್ಚ 2 ದಿನದ ಪಾಪೆಯ ಬಂಡಿ ಪಂಪುನ ಕಟ್ಟು ಅವು ಇನಿಕಲ ಗ್ರಾಮದ ವ್ಯವಸ್ಥೆಗೆ ಬಂದಾಗ ಬೊಲ್ಮದ ಬಂಡಿ ಹಿಡಿದು ಪ್ರಾರಂಭ ಆದ ಅವೆಡ್ದು ಬೊಕ್ಕ ಉದ್ದಾರದ ಬಂಡಿ ಅವೆಡ್ದು ಬೊಕ್ಕ ಮಂಜನಾಡಿದ ಬಂಡಿ ಅವೆಡ್ದು ಬೊಕ್ಕ ಕೊಂಡಾಣದ ಬಂಡಿ
ಈ ಕ್ರಮ ಇನಿಕ್ಕಲ ಬಾರಿ ಪುರ್ಲುಡು ನಡತೊಂದುಂಡು ಒಂಜೆದ ಕೊಡಿ ಜಾಣಗ ಒಂಜೆದ ಕೊಡಿ ಏರುಣಿ ಬಂದ ವ್ಯವಸ್ಥೆ. ಆ ಪ್ರಕಾರವಾದ ಈ ಮಂಜನಾಡಿದ ಮಲರಾಯನ ಕಥೆನಿಗೆಂಡ ಆದಿಮಲಾರ ಸಿಂಹಾಸನದ ಕಥೆ ಬರ್ಕೊಂಡವು. ಆದಿಮಲಾರ ಸಿಂಹಾಸನದ ಕಥೆನೆ ನಾಡಿನಲ್ಲ ಅಲ್ಪ ವಿಚಾರಗಳ ಬರ್ಕೊಂಡು ಮಂಜನಾಡಿದ ತೇವನಾಡು ಗುತ್ತದ ವರ್ಗ. ತೇವನಾಡು ಗುತ್ತದ ನಾಲನ್ನ ಬರಿತ ಸಂಸಾರದ ಕುಲೆ ಆ ಮಣ್ಣಡು ಉಪ್ಪು ನೀನು ಅಪಣ ಈ ಮಣ್ಣದನೇ ಸಂಸಾರ ಹೋದು ಮಲಾರದ ಮಣ್ಣಡು ಕುಳ್ಳುದು ಅಲ್ಪ ಮಲರಾಯ ದೀವದ ಚಾಕರಿ ಮಂತೊಂದುಂಡು. ಆ ಸಂಸಾರದ ಕ್ರೀಡೆ ಬೇರೆ ಪತ್ತೊಂದು ಇನಿಕ್ಕಲ ಮಂಜನಾಡಿದ ಮಲರಾಯ ಈ ಮಣ್ಣಡಿ ನೆಲೆ ಆತೆ ಮನ್ಪುಣ ವಿಚಾರ ನಂಗೆ ತಿಳಿಯರದಿಕ್ಕನು. ಆತೆ ಅತ್ತು ಮಲರಾಯ ದೈವದ ಕಥೆದು ನಂಗೆ ಸಂದಿಡು ಬಣ್ಣಗ ಬರ್ಕೊಂಡು ಕೊಡಂಗೆದ ಅಣಿಟು ಉಂದುದು ತೂನಗ ಕಣ್ಣುಗೆ ರಮ್ಯಾದು ತೋಜನು ಮಂಜನಾಡಿ ಐಂದಾಲ ಪಟ್ಟ ಮಂಜನಾಡಿ ಐಂದಾಲ ಪಟ್ಟ ಬಂಪುಣ ವಿಚಾರ ನಮ್ಮ ದೈವದ ಸಂದಿಲೆಡು ತೋಜನು. ಒಂದು ಖಾಲಿ ಮಂಜನಾಡಿಗೆ ಮಾತ್ರ ನಮ್ಮ ದೇವಸ್ಥಾನ ಬಗ್ಗೆ ದೈವಸ್ಥಾನಲಿನ ವಿಚಾರಗಳಿಗೂ ಒಂಜಿ ಮಾಹಿತಿದೊಂಜಿ ಮೂಲ ನಾಡಿ ಅಂದಾಂಡ ದೈವಲಿನ ಸಂಧಿ ಪಾರ್ದರೋಡು ಆಯ್ತ ಉಲ್ಲೇಖ ಖಂಡಿತವಾಗಲು ಒಪ್ಪುಂಡು. ಪ್ರತಿ ಗ್ರಾಮದ ದೈವಲಿನ ಸಂಧಿ ಪಾರ್ದಲಿಟ್ಟು ಆಯಾಯ ವರ್ಗಗಳು ವಾವ ಗುತ್ತು ಇತ್ತು ಆ ಕಾಲದ ವ್ಯವಸ್ಥೆ ಇತ್ತು ಬಂದ್ಕೊಂಡಿತ್ತ ಒಂಜಿ ಎಲ್ಲಿಯ ತುಣುಕು ಆಡಲು ನಂಗೆ ತಿಕ್ಕುಣು ಬಂದ್ಕೊಳಕ್ಕೆ ಸಾಕ್ಷಿ. ಆ ಪ್ರಕಾರವಾಗಿ ಈ ಮಂಜನಾಡಿ ಐಂದಾಲ ಪಟ್ಟಗೆ ಮಲರಾಯ ದೈವ ಬಣ್ಣಗ ವಿಷ್ಣುಮೂರ್ತಿ ದೇವರು ಆನೆ ನಂಬಾರಡು ಪೋಂದುಲ್ಲೆರು ವಿಷ್ಣುಮೂರ್ತಿ ದೇವರಡ ತಂಕ ನೆಲೆಯಾಯರ ಸ್ಥಾನಮಾನ ಬೋಡುಕೆ ಎನ್ನಗ ಈ ಮನ್ನಡಿನಿಗೆ ತಲೆ ಊರಿಯರ ಸ್ಥಾನ ಇಜ್ಜಿ ಮಧುಮಾಸದ ದೈವಗೆ ಈ ಮನ್ನಡಿಯ ಸ್ಥಾನ ಕೊರೆಯ ಬಂಪುಣ ಪಾತ್ರನ ದೇವರ ಬಣ್ಣಗ ಆ ಪೊರ್ತಲು ಶಾಸ್ತ್ರ ಬಲ್ಲೆ ಕೋರಿಯಾದ ವಿಷ್ಣುಮೂರ್ತಿ ದೇವರ ಉತ್ಸವ ಮೂರ್ತಿನ ಕಂಕಣೆ ಬಾಡದು ದೇವರ ಉತ್ಸವನೆವರೆಗೂ ಉಂತಾಯಿನ ಚಿತ್ರ ಕತೆ ನಂಗೆ ವಿಷ್ಣುಮೂರ್ತಿ ದೇವಸ್ಥಾನ ತಿಕ್ಕೊಂಡು ಆನಿ ವಿಷ್ಣುಮೂರ್ತಿ ದೇವಸ್ಥಾನದ ಉತ್ಸವ ಉಂತಾದ ಮಂಜನಾಡಿ ಮಲರಾಯ ತನ್ನ ಉತ್ಸವನ ಮೆರೆಪಾಯ ಬಂಪುಣ ಕತೆ. ಆತೆಯತ್ತು ಅಲ್ತನೆ ಕೊಡಿ ಮರಣ ಕಣತದ ಈ ಮಣ್ಣಗೆ ಕಡದು ಕೊಡಿಯೇರಾಯರು ಬಂಪುಣ ಚಿತ್ರ ಒಂಜೆಲ್ಲಿ ಒಂಜಿ ವಿಚಾರಗಳ ನಂಗೆ ತಿಕ್ಕೊಂಡು ಈ ರೀತಿಡು ಈ ಸಂಘರ್ಷ ದೇವರ ಸಂಘರ್ಷಣಲುಂಡು. ಇನಿಕ್ ಆ ಸಂಘರ್ಷ ಹೋದು ಆ ದೈವಗಳ ದೇವರ ಭೇಟಿದ ಒಂಜಿ ಸಂಬಂಧಲ ಉಂಟು. ಅವು ಒಂಜಿ ಪೊರ್ತುಡು ಸಂಘರ್ಷ ನರಮಾಣಿನ ಕಣ್ಣಿಗೆ ತೋಜಿಂದಲ್ಲ ದೇವರಿನೇಟು ನಮಗೆ ಆ ರೀತಿಯ ಭೇದ ಇಜ್ಜಿ ಬಂದ್ಕೊಂಡು ನಾವು ಸತ್ಯ. ಆ ಪ್ರಕಾರವಾದ ಮಂಜನಾಡಿ ಗ್ರಾಮಡು ಉಪ್ಪುನಂಚಿತ್ತಿನ ವರ್ಗಡು ನಾಡಬಾರಿ ಕರ್ತವೇರು ದುಂಗುಡು ಜೈನ ಬಲ್ಲ ಹಾಕಲು ಇತ್ತಿನಂಚಿತ್ತಿನ ಆಡಲ್ತಡಿತ್ತಿನಂಚಿತ್ತಿನ ವರ್ಗ ಅವಿಡದು ಬೊಕ್ಕ ಬರ್ಪುನಂಚಿನ ಗುತ್ತು ಬಾರ ಕಿಲೆಡು ಇನಿಕ್ಲ 14 ಗುತ್ತುಲಿನ ಲೆಪ್ಪುಂಡು ಸಂತೋಷದಾದ ಬಂಡ ಆ ಒಂಜಿ ಗುತ್ತುಲೆಡಿ ಇಂಕ್ಲು ನಂಜಿ ಇಲ್ಲು ಬರ್ಕೊಂಡು ಬಂದ್ಪುನಂಚಿನ ಯೋಗ ಇಕ್ಕೊಂಡು ಅಂಚಿತ್ತಿನ 14 ಗುತ್ತುಲು ಬರ್ಪ ಆತೆ ಹತ್ತು 14 ಇಲ್ಲದ ಚಾಕಿರಿ ವರ್ಗದ ಅಜಲು ಉಂಗಲಿ ಬಂದ್ಪುನಂಚಿತ್ತಿನ ಕಟ್ಟು ಮಂಜನಾಡಿಡು ನೇಮ ಕಟ್ಟುನಂಚಿತ್ತಿನ ಪಂಬದರಿಗೂ ಸಹ ನಮ್ಮ ಮಂಜನಾಡಿಡು ಒಂಜಿ ಸ್ಥಾನಮಾನಗೊಂಜಿ ಲೆಪ್ಪು ಅಗಲಿಗೆ ಒಂಜಿ ಮಲೆ ಗಡಿ ಮುದ್ರೆ ಉಂಡು ಒಂಜಿ ಮುದ್ರೆದ ಮರ್ಯಾದೆ ಉಂಡು ಬಂದ್ಪುನಲ್ಲ ವಿಚಾರ. ಆತೆ ಹತ್ತು ಇನಿಕ್ಲ ಮಂಜನಾಡಿದ ಚಾಕಿರಿದಕ್ಕಲು ಸರಿಸುಮಾರು ಉಲ್ಲಾಳದ ವ್ಯಾಪ್ತಿ ಸ್ಥಳ ವ್ಯಾಪ್ತಿ ಅಕ್ಕಲಿಗೆ ಚಾಕಿರಿ ಇತ್ತು. ಆ ಪುದರಡಿ ಇನಿಕ್ಲ ಮಂಜನಾಡಿದ ವರ್ಗದಕ್ಕಲು ಮಂಜನಾಡಿದ ಒಂಜಿ ಪೊತ್ತುಡು ಆತು ವೈಭವಡು ಜಾತ್ರೆ ಆವಂತನು ಅಲ್ಪದ ಸೇವೆದಕ್ಕಲೇ ಇಡಿಗ್ಲ ಬತ್ತದ ಸೇವೆ ಮಲ್ಪುರ ಬಂಡ ಪಾತ್ರ ಕೆನ್ನಗ ಮಂಜನಾಡಿ ಗ್ರಾಮ ಕೇವಲ ಗ್ರಾಮಡು ಮಾತ್ರ ನಾ 10 ಊರುಡ್ಲ ಐತಂಜಿ ಪುದರ ಉಂಡು ಬಂಪುನ ವಿಷಯ ಇಂಕ್ಲೆ ತಿಕ್ಕೊಂಡು ಅಂಚ ಒಂದು ಯಾನ್ ಮಂಜನಾಡಿದ ವಿಷಯ ಪಣ್ಣಗ ಯಾನ್ ಕೇವಲ ಮಂಜನಾಡಿ ಗ್ರಾಮದ ಕತೆ ಬಣಿಯರ ಬೈದನಿಂದತ್ತು ಈ ವಿಷಯ ಪಣ್ಣಗ ನಮ್ಮ ಗ್ರಾಮದ ವಿಷಯಗಳು ಇಂಚಿತ್ತಿನ ಕೆಲವಾರು ವಿಷಯಗಳು ಪ್ರತಿ ಒಂಜಿ ಗ್ರಾಮಡ್ಲ ಉಂಡು. ಆನ ಗ್ರಾಮದ ಗ್ರಾಮಸ್ಥರನ್ನ ಹಿರಿಯಾಗಲೇ ಗೊತ್ತಂದ್ರೆ ಇತ್ತ ಎನ್ನ ಪ್ರಾಯದಂಚಿತ್ತಿನ ಕೆಲವಾರು ಯುವಕ ವರ್ಗದಲ್ಲಿ ಈ ವಿಷಯ ತೆರೆದಿಜ್ಜಿ ಆಯ್ನವರ ಸುರುಕು ನಮ್ಮ ಗ್ರಾಮ ದೇವರು ಗ್ರಾಮ ದೈವಗಳು ಗ್ರಾಮದ ಆಡಳಿತ ವರ್ಗ ಪೂರ್ವಡಿಂಚ ನಡತೊಂದಿತ್ತು ಬಂದ್ಕೊಂಡ ವಿಷಯನು ನಮ್ಮ ಜೋಕುಲು ಬಂದಲೆಗೆ ನಮ್ಮ ಊರದ ಜನಕ್ಕಳಿಗೆ ಈ ವಿಷಯನ ಮುಟ್ಟಾಡ ಆತು ಮಂತನೇ ಜನಕ್ಕಳಿಗೆ ಆಯ್ತಾ ಅರಿವು ಹೊರ ಮುಟ್ಟುಂಡ ತಾನಾದೇ ಹಾಕಲು ದುಂಗು ಬರ್ತದೆ ನಮ್ಮ ಇಂದ ಬಗ್ಗೆ ದುಂಗು ಪೋಡು ದುಂಗು ಇತ್ತಿಲಗನೆ ನನಲ ನರಪಾವಡು ಬಂದ್ಕೊಂಡ ಹಠ ಹಾಕ್ಲಿಕ್ಕೆ ಬರ್ಕೊಂಡು ಐಕ್ಕು ಒಂಜಿ ಸಾಧಿದಾದ ಪಟ ಚರಿತ್ರೆ. ಈ ಚರಿತ್ರದ ಪುಸ್ತಕ ಮನ್ಪುಣ ವಿಚಾರಗಳು ಎಂಕ್ಲೋ ಈ ಮಂಜನಾಡಿ ಮನೋಹರ ಮಂಜನಾಡಿ ಒಂದು ಪುಸ್ತಕ ಮನ್ಪುಡು ಮನ್ಪುಣ ಅಭಿಲಾಷೆ ಎಂಕಲು ಉಂಡು. ಆ ಪ್ರಕಾರವಾದ ಮಂಜನಾಡಿ ಮಾತ್ರ ಪ್ರತಿ ಗ್ರಾಮದ ಮುಖ್ಯಸ್ಥರು ಗ್ರಾಮದ ಹಿರಿಯ ಹಾಕಲಿಡ ಒಂಜಿ ಮಂತೊಂದು ಒಂಜಿ ಪುಸ್ತಕನ ಮಂತಂದಾಂಡ ಪ್ರತಿ ಗ್ರಾಮದ ಪುಸ್ತಕ ಸೇರಿಂದಾಂಡ ಒಂಜಿ ಮಾಗಣದ ಪುಸ್ತಕ ಮಾಗಣ ಪುದು ಸೀಮೆದ ಪುಸ್ತಕ ಸೀಮೆ ಪುದು ತುಳು ರಾಜ್ಯದ ಪುಸ್ತಕವಾಂಡ ಆತೆ ಹತ್ತು ಇನ್ನೇನು ತೂದು ಬೇತಕ್ಲೆಗೆ ನಂಗೆ ಮಾದರಿ ಆಪುನಂಚಿತ್ತಿನ ವಿಚಾರಗಳುಂಡು. ಆ ಪ್ರಕಾರವಾದ ಈ ಮಾತ ವಿಷಯಲಿಡ್ಲ ನಮ್ಮ ವಿಷಯ ಹಿರಿಯ ಹಾಕಲ್ನ ನಮ್ಮ ಗ್ರಾಮದ ವಿಚಾರಗಳೇನು ನಮ್ಮ ತೆರೆಯುವುದು ಆ ವಿಚಾರಗಳು ನಮ್ಮ ಜೋಗುಲಿಗೆ ನಮ್ಮ ಇಲ್ಲದಕ್ಕಲಿಗೆ ತೆರಿಪಾಂಡ ತಾನಾದೇ ಆ ವಿಚಾರದ ಆಸಕ್ತಿ ಬಿಟ್ಕೊಂಡು ಆಸಕ್ತಿ ಪನ್ಪುಣವು ನಮ್ಮ ಪ್ರಾರಂಭಡು ಪ್ರತಿವರಿಯಕ್ಕಲು ಒಪ್ಪುಂಡು ಎನ್ನಂಚಿನ ಎಷ್ಟೋ ಜನಕ್ಕಲು ಎಂಕ್ ಪರಿಚಯ ಎತ್ತಿನಕ್ಕಲು ಎನ್ನ ಸುಮಾರು ಜನ ಆಸಕ್ತಿ ಇಟ್ಕೊಂಡು
ದಾನೆಂದು ಪಂಡ ಆಸಕ್ತಿ ಒಂಜಿ ಪ್ರಾಯ ಒಂಜಿ ಒಂತ ಕಾಲ ಅನಗ ಉಂತುದು ಹೋಗು ದಾಯ ಪಂಡ ಆ ವಿಷಯಗಳೇ ತಿರಿಯರೆ ಸಾಧಿಸಿ ಕೆಲವು ವಿಷಯಗಳು ನಮ್ಮ ಹಿರಿಯಾಗಲ್ಲ ಇತ್ತೆ ಬೊಚ್ಚಿ ಮಲ್ಲ ಪಣಪ ಅನ್ನೋದು ಉಂಟಾಡ ಅವ ಮಲ್ಲಾಣಗಲೇ ಮದತೆ ಹೋಗೋಣ ಇನ್ನೇನೆಲ್ಲ ಹೋಗುತ್ತೀರಿ ವಾ ಕೊಟ್ಟುರ ಆಸಕ್ತಿಯಿಂದ ಆಸಕ್ತಿಗೆ ಬಲ ಕೊರಿಯರಕ್ಲೆ ಎಂಕ್ಲಂಚಿತ ಈ ಯುವ ವರ್ಗದಕ್ಲೇನೆ ದುಂಬು ಕಾಣತ್ತದು ಈ ಕೆಬಿಗೊರು ನಿಂಗೆ ಪಣಪೆ ಯಾನ್ ಪಣಪೆ ಅಕ್ಕಿ ಕೇಳಿ ಕಿರಣವಲ್ಲ ಇವರ ಪಣ್ಣು ಇಂಜಿ ಚೂರಾಣಲ ನೆನಪು ಅಂದ ಆ ಪ್ರಕಾರವಾದ ಆ ನೆನಪಿತ್ತು ನಾಡ ಎಲ್ಲ ಎಂಕಿ ಎಣ್ಣ ದೊಡ್ಡ ಎಣ್ಣ ಅಜ್ಜಿಯರು ಎಣ್ಣ ಇಂಚಕ್ಲು ಪಂತೇರು ಆ ವಿಷಯ ಯಾನ ನಿಕ್ಕು ಪಣಪೆ ಪಣದವು ದುಂಬು ಗೋಡ ಒಂಜಿ ವಿಷಯ ಪನ್ನೋಡು ಅದನ್ನು ಪಂಡ ದುಂಬು ಈ ಮಣ್ಣಡು ಈ ವಿಚಾರಗಳು ಪುರ ನಮ್ಮೆಲ್ಲ ಪುಸ್ತಕಗಳು ಬರೆದು ಕಲ್ತದ ನೆಪ್ಪು ನಮ್ಮ ಹಿರಿಯಾಗಲು ಪನ್ನೇನು ನಮ್ಮ ಕಿವಿ ಕೊಡ್ತೀನಿ ಇನಿಕ್ಕದ ಈ ಪುಸ್ತಕದ ಅವಶ್ಯಕತೆ ಬರ್ತನು ಪಂಡ ಆ ತಲೆಮಾರಿದ ಪಣೊಂದು ಬರ್ಕೊಂಡು ಈ ವ್ಯವಸ್ಥೆ ಇನಿಕ ಅವು ತುಂಡಾವೊಂದು ನಮ್ಮ ಹಿರಿಯಾಗ್ಲಿಡ್ದು ಈ ವಿಷಯ ಕೇಂದ್ರಜ ನಾನೆಲ್ಲ ನಂಗೆ ಗೊತ್ತಿದ್ದಿ ನಮ್ಮ ಎಂಚ ನಮ್ಮ ಮಕ್ಳಿಗೆ ಪನ್ಪುನಿ ಆ ರೀತಿ ಈ ಕೊಂಡಿ ಇತ್ತೆ ತುಂಡಾದ ನನ್ನ ತುಂಡಾನ ನಾನು ಐನು ಪುನರಪಿ ನಂಗೆ ಪ್ರಾರಂಭ ಮಾಡ್ತಾರೆ ಕಷ್ಟ ಉಂಟು ಆಂಡ ನಿಂಗೆ ಕುಡುಂಜಿ ಮಾರ್ಗದ ದಾಖಲೀಕರಣ ಮಂತಂದ ಮಾತ್ರ ಇನಿಕ್ಲ ಯಾನು ಕೆಲವೊಂದು ವಿಷಯಡು ಪಿದೈದ ಊರು ದಾಖಲೆಡ ವಾದ ಮಲ್ಪುಣಗ ಅಕಲು ಪನ್ಪುಣಿ ಈತೆ ಗ್ರಾಮ ನಿಖಿಲ್ನ ವಿಷಯಗಳಿಗೆ ದಾಖಲೆಜ್ಜಿ ನಿಖಿಲಿಗೆ ದಾಲ ಬಾತೆ ರ್ಯಾಪುಜಿ ಅಪ್ಪಣ ಅಂಚಿನಂಚಿ ವ್ಯವಸ್ಥೆ ಇನಿಕ್ ಆತನು ಅಂಚಾದು ಎನ್ನ ಹೆಂಗೆ ಎಲ್ಲೇ ಪ್ರಾತರದ ಅದನ್ನು ಪಂಡ ನಮ್ಮ ಗ್ರಾಮದ ದಾಖಲೆ ನಮ್ಮ ಗ್ರಾಮದ ವಿಚಾರಗಳನ್ನ ನಮ್ಮ ತೆರೆಯೋದಂಡ ಆ ಮುಖೇನವಾದ ಇಡೀ ನಮ್ಮ ತುಳು ರಾಜ್ಯದ ಇತಿಹಾಸದ ಪುಟನು ನಮ್ಮ ಒಂದು ಚರಿತ್ರೆ ದಾಖಲೆ ಮಾಡ್ತಾರೆ ಸಾಧ್ಯ ಅನ್ಕೊಂಡದು ಏನ ರಡ್ಡು ಪಾತ್ರೆ ಮುಗಿತದೆ ನವನಿಶ್ಚಿತರಿಗೆ ಗ್ರಾಮದ ಪ್ರತಿನಿಧಿಯಾದ ಇತ್ತೆ ಪಾತೀರಿ ಇಂಚಿನ ಸಾವಿರಾರು ವಿಜೇತನ ನೂಲೇರು ನಮ್ಮ ನಡುವೆ ಅಖಿಲಿಗೆ ಲತ್ತು ಪ್ರಾಯದ ಜವಣೇರಿಗೆ ನಮ್ಮ ಸಂಸ್ಕೃತಿ ಒರಿಯೋಡು ಬರ್ಪಿನಂಚಿನ ಅಂಗಲ ಪುಂಡು ಆಂಡ ವಿಜೇತ ಪಲ್ಲೆಕನೆ ಐಕೆ ಪ್ರೋತ್ಸಾಹತಿಗೊಂದಿಚ್ಚಿ ನಮ್ಮ ದಾಲ ಮಂಡೆ ವೆಚ್ಚವನ್ನು ಕೊಡೊಂದಿತ್ತು ಯುವ ಜನತೆ ಇಂಚಿನ ವಿಚಾರಡು ಅಕಲು ಭಾರಿ ಆಸಕ್ತಿ ಉಪ್ಪುನಕಲು ಆದುಲ್ಲೇ ಈ ಭೂತಾರಾಧನೆಡು ಇತ್ತೆ ಕೊರಗಜ್ಜನ ಭಕ್ತರನ್ನ ಪೂರ ಹೆಚ್ಚಿನಕಲು ಪೂರ ಈ ಏಜ್ ಗ್ರೂಪ್ ಇರುವರ್ದು 30 ಇದ್ದಾರೆ ಒಂದೊಂದು ಹೊಸ ಟ್ರೆಂಡ್ ಧಾರ್ಮಿಕ ವಿಚಾರದ ಆಸಕ್ತಿ ಯುವ ಜನತೆಗೆ ಉಂಟು ಆಡಕಲಿಗೆ ಮಾಹಿತಿ ಕೊಪ್ಪಿನ ವ್ಯವಸ್ಥೆ ಅವರು ಐತ ಒಟ್ಟಿಗೆ ಈ ದೈವಲದ ಸಂಘರ್ಷದ ವಿಚಾರ ಅಂದ್ರೆ ದುಂಬೆ ಇತ್ತೀನಿ ನಂಗೆ ವಾ ಕತೆ ತೊಂಡಲ್ಲ ಒಂಜಿ ಕಡೆ ಹಿಡಿದು ಬಕ್ಕೊಂಜಿ ದೈವ ಬರ್ತೀನಿ ಬಂದಾಗ ಅವಳು ಮೂಲ ಇತ್ತಿನ ದೈವದ ಒಟ್ಟಿಗೆ ಕಾಳಗಾಪಿನ 7 ರಾತ್ರಿ 7 ಪಗಲು ಕಾಳಗಾಂಡು ಬೊಕ್ಕ ಎಂಚ ಉಂತುಡು ಸಂಧಾನ ನಾನು ಒಂಜಿ ಶಕ್ತಿ ಬರ್ತೀನಿ ಒಂದು ಪ್ರತಿ ಒಂಜಿ ಕ್ಷೇತ್ರಡು ಇತ್ತಿನೇ ವಾ ಊರದ ಕತೆ ಕೇಂಡಲ್ಲ ಆ ಊರಿಗೂ ದೈವ ಬತ್ತದ ನಿಲೆಯಾಯಿನ ಸಂದರ್ಭಡ್ ದೈವಲೇ ಸಂಘರ್ಷ ಮಲ್ದಿದೆ ಐದು ದೇವರನಕ್ಕೆಲ್ಲ ಇನ್ವಾಲ್ವ್ಮೆಂಟ್ಲ ಉಂಟು ಸಮಾಧಾನ ಮಾಡ್ತಾರೆ ಬೇದ ಕಾರಣ ಅಂಚಾದ್ರೆ ಈ ಧಾರ್ಮಿಕ ನೆಟ್ಟು ಪೋನಾಗ ವ್ಯಾಜ್ಯಲು ಸಂಘರ್ಷಲು ನರಮಾನಿನ ನಡುಟ್ಟು ಬತ್ತಂಡ ಹೌದಲ್ಲ ಮಲ್ಲ ವಿಶೇಷತೆ ದೈವಲೆಡೆ ಬೈದಿದೆ ಅಂಚ ಬೈದನ್ ಬರ್ಪಿನಂಚಿನ ಕಾರಣಗಳೇನು ಉಂತಾವಲ್ಲ ಇಂಕಲು ಬೋಳಾರ ಮಾರಿಯಮ್ಮನ ನಿಕ್ಕೆ ಆ ಪುಸ್ತಕದ ಅಧ್ಯಯನಗೆ ಕಾಪು ಓದಿದ್ದ ಕಾಪು ಮಲಾರ ಪಂಪಿನ ಅಲ್ಪ ಮೂಜಿ ಮಾರಿ ಗುಡಿಲು ಉಂಟು ಮಲಾರ ಬಣ್ಣ ಅವಳು ಈ ಪರಿಶಿಷ್ಟ ವರ್ಗದಕ್ಕೆಲ್ಲ ಮೂಜಿ ಮಾರಿ ಗುಡಿ ಅಡೆ ಪೋನಾಗ ಅಕ್ಕಲು ಎಂಕಲೊಂಜಿ ಪಾತ್ರಕ್ಕೆ ಹಿಂದೆ ನಿಕ್ಕೆಲ್ಲ ಮಾರಿ ಗುಡಿಟ್ಟು ಲಡೈ ಆಪುಜ ಗಲಾಟೆ ಆಪುಜ ನಿಕ್ಕಲ್ ನೆಂಕಲು ಎಂಟಕ್ಕೆ ಗೊತ್ತೀನಿ ಬ್ರಹ್ಮಕಲಶದ ಇನ್ವಿಟೇಷನ್ ಗೊರ್ರೆ ಗೊತ್ತಾಗ ನಿಕ್ಕೆಲ್ಲ ನಡು ಲಡೈ ಆಪುಜ ಅಂಚೆಕೆಂದಾಗ ಆಶ್ಚರ್ಯ ದಾಯ ಅಂಚೆಕೆಯಿಂದ ಅದು ಮಾರಿಗುಡಿ ಬಂದ್ಬೇಕು ಲಡ ಯಾವಂದೇ ಒಪ್ಪೊಡ್ತು ಎಂಕಲ್ನ ಎಂಕಲ್ ಒಂಜೇ ಕಮ್ಯುನಿಟಿ ದಕ್ಕಿಲ್ಲ ಸಂಬಂಧದಕ್ಕಿಲ್ಲ ಮೂಜಿ ಮಾರಿಗುಡಿ ಆಗ್ತದೆ ಮಾರಿ ಪೂಜೆದ ಬಗ್ಗೆ ಎಂಕಲ್ ನಡುಟದ ಗಲಾಟೆ ಆಗ್ತದೆ ಅವು ಮುಂತ ಕ್ರಮ ಅವು ಮಾರಿಯಮ್ಮ ಅಂತ ಬಂದೊಂಜಿ ಗಲಾಟೆ ಇಲ್ಲೇ ಮಟ್ಟದ ಗಲಾಟೆ ಅವು ಅಂಡ ಕಾರ್ಯಕ್ರಮ ಎಡ್ಡೆ ಆಗ್ತದೆ ಐಕ್ ಹೊಂದದು ಬೋತಿರಕು ಅಂಚೆ ಗಲಾಟೆ ಹಾಕೊಂಡು ಬರ್ತಿನ ಕಾರಣ ಅವಿನ ಉತ್ಸವ ಉಂತಾವಜೆ ಅವು ಆಪುದು ಸಹಜ ಪ್ರಕ್ರಿಯೆ ಬಂದಿನ ಒಂದೊಂಜಿ ಧಾರ್ಮಿಕ ನೆಟ್ಟು ಒಂಜೆಡ್ಡೆ ಪಾಠ ಹಿಂಗಿಲಿ ಅಂಚೆ ಗಲಾಟೆ ಹಾಡು ಬಂದದ್ದು ಮಂಡೆ ವೆಚ್ಚ ಮಲ್ಪೋಡ್ಚಿ ಒಂಜಿ ಎಂಟೆ ಸಂಕಲ್ಪಡೆ ನಮ್ಮ ಮೂರು ಸೇರಿದ ದಾಖಲೀಕರಣದ ವ್ಯವಸ್ಥೆ ಆವಡು ಪ್ರತಿ ಒಂಜಿ ಗ್ರಾಮದ ಕೆಲೆಗೆ ಅಕೆಲ್ನ ಊರದ ಚರಿತ್ರೆ ಗೊತ್ತಾವಡು ನಂಗೆ ಒಂಜಿ ಕೊರತದಾದ ಬಂದ ನಂಗೆ ನಮ್ಮ ಊರು ನಡಪನ ಕತೆ ಗೊತ್ತುಪ್ಪು ನಂಗೆ ಬೊಕ್ಕೊಂಜಿ ಊರುಡು ದಾದ ಅವೊಂದುಪ್ಪುಡು ನಮ್ಮ ಎನ್ನುವ ನಮ್ಮನೆ ಅಲ್ಲ ನನೊಂಜಿ ಊರುಡು ಐತನೇ ಆಯ್ನ ವಿಶೇಷ ರೂಪು ಆ ಊರು ಆ ಧಾರ್ಮಿಕ ವ್ಯವಸ್ಥೆಡು ನಮ್ಮ ತುವಂದಿನ ಎತೋ ಕಾರ್ಯಕ್ರಮಗಳು ನಡತೊಂದಿತ್ತು ನಂಗೆ ಗೊತ್ತಿಜ್ಜಿ ದಯಮಾಡಿ ನಮ್ಮಡೆ ಪೋತಿಜ ತೂತಿಜ ಕೇಂದ್ರಿಜ
ಅಂಚಾದ ಈ 17 ಗ್ರಾಮದ ಒಂದು ಚರಿತ್ರದ ತಯಾರು ಮಾಡ್ತದ ನಂಗೆ ಆಶ್ಚರ್ಯ ಅವು ಈ ವಿಚಾರದ ಸಂಗ್ರಹ ಮತ್ತೊಂದು ಪೋಣ ಊರ್ದಕ್ಕಿಲೆ ಅಂದ ಈ ಊರ್ದ ಇದು ಆನದ ಅಂಬಾರಿದ ವಿಷಯ ಬಂಡೆ ಒಂಜಿ ಸರ್ವೆ ಮಾಡ್ಕೊಂಡು ಮಂಜ ನಾಡಿದಕ್ಕಿಲ್ ಸೇರ ಈ ವಿಷಯ ಎತ್ತೇನ ಗೊತ್ತುಂಡು ದೇವನಾಡು ಗುತ್ತುಗ್ಲ ಮಲಾರ್ಗ್ಲ ಸಂಬಂಧ ತುಲೆ ಮಲಾರ್ದ ಮಲರಾಯ ಆ ಮಲರಾಯನ ಸಂಬಂಧ ಮಂಜನಾಡಿಗೆ ಇಂಚ ಬರ್ತದೆ ಪಾರದನದ ಕತೆ ನಂಗೆ ಗೊತ್ತಾಗಿಲ್ಲ ಇಂಚಿನ ಸಂಬಂಧಗಳು ನಂಗೆ ಗೊತ್ತಾಗೋದು ಅಂದ್ರೆ ಅವು ದಾಖಲೀಕರಣ ಆಗೋದು ಆ ದಾಖಲೀಕರಣದ ವ್ಯವಸ್ಥೆ ಆ ಒಂದು ಬರ್ತಲ್ಲ ಬೊಕ್ಕ ನಮ್ಮ ಒರಿದಿನ ಸಂಘಟನೆಲು ಬಾರಿ ಸುಲಭ ನಡಪಲು ಮಂಗಳೂರು ಹೋಬಳಿ ಮಾಗಣೆಗಳ ಒಕ್ಕೂಟ ಅಂತ ತಂತ್ರಿನ ಒಂಜಿ ಪರಿಕಲ್ಪನೆ ಐಕ್ ಮಾತ ಧಾರ್ಮಿಕ ಕ್ಷೇತ್ರದ ಕೆಲವೊಂದು ಒತ್ತು ರಾಜೇಶ್ ಆಳ್ವೇರು ನಮ್ಮ ಕುಡ್ಲಗೆ ಒಂಜಿ ಕಾರ್ಯಕ್ರಮಕ್ಕೆ ಬಂದಾಗ ಈ ಒಕ್ಕೂಟದ ಬಗ್ಗೆ ಇಂಚಿನ ಒಂಜಿ ವ್ಯವಸ್ಥೆದ ಬಗ್ಗೆ ರಾಜೇಶ್ ಪಜಿ ರಾಜೇಶ್ ಪದಿಪಾಳ್ವೆಲ್ಲ ಅಲ್ಲ ಒಟ್ಟಿಗೆ ಆಳ್ವೇರು ಇದು ಆರ್ಲ ಜವಣೆನೆ ಒಂಜಿ ದುನಿಪುಂಡು ಒಂಜಿ ಯುವ ಸಮುದಾಯಕ್ಕೆ ನಮ್ಮ ಕ್ಷೇತ್ರನ ನಮ್ಮ ಸಮಾಜನ ಧಾರ್ಮಿಕ ವ್ಯವಸ್ಥೆ ಒಂಜಿ ಟ್ರ್ಯಾಕ್ ನೋಡು ಬಂತಿನ ದುನಿಪುಂಡು ಹಿರಿಯರಾಯನ KT ಸುವರ್ಣರೂಪು ನಮ್ಮ ಅಡ್ಯಂತಾಯರು ಸಿದ್ದರಾಮಣ್ಣೆ ಚಂದ್ರಣ್ಣೆ ಇಂಚಿನ ಹಿರಿಯರ ನಕಲು ಬರುಲ್ಲೇರು ಮಕ್ಕಳೇ ಪೂರ ನಮ್ಮ ಈ ಪರಿಸರ ಒಂದು ಮಾದರಿ ಒಕ್ಕೂಟ ಆವಡು ಪಂಪಿನ ಸಂಕಲ್ಪ ಸಮಾನ ಮನಸ್ಸಿಗೆ ನಮ್ಮ ಸೇರಿದ ನನ್ನ ಪಿರತು ಎರೆ ಕಂತಿಲ್ಲು ಎಕಡೆ ಪಂಡೆ ನನ್ನ ಒಂದು ಮುಂದುವರಿಸಿನ ಒಂದು ಉಪ್ಪುನು ಒಂದು ಸೀತಾನ್ವೇಷಣೆಗೆ ಮಕ್ಕಳು ಪೂರ ಕಪಿಕುಲ್ ಪೋನಾಗ ಹನುಮಂತೆ ಮನಿ ಪಂದೆ ಕುಲ್ದೇಗೆ 100 ಯೋಜನೆ ದೂರ ಉಂಡು ಒಂದು ಲಾಗಿನ ಕುಲಿಯೇರು ಒಂದೊಂದು ಕಪಿಕುಲ್ ಬಂಡೆ ಯಾನ 20 ಯೋಜನೆಲಾಗಿವೆ ಯಾನ 40 ಯೋಜನೆಲಾಗಿವೆ ಒಂಜಿ ಕಪಿ ಬಂಡಿಗೆ ಯಾನ ಮುಳ್ತು ದಾಡಿ ಮುಟ್ಟ ಲಾಗೇರ್ತಿದೆ ಮಿತಿರ ಬರ್ರೆ ಆ ಪುಜ್ಜಿ ಹನುಮಂತೆ ಮನಿ ಪಂದೆ ಕುಲ್ದೆ ಅಪಗ ಜಾಂಬವಂತೆ ಬಂಡೆಗೆ ಹನುಮಂತಡ ನೀನೇ ಕಲಿ ಹನುಮ ನಿಕ್ಕೆ ಸಾಮರ್ಥ್ಯ ಉಂಡು ನಿಕ್ಕೆ ಲಂಕೆಗೆ ಪೂದು ಬರ್ರೆ ಆಪ ಅಂಚ ಪೋಯಿನ ಹನುಮಂತೆ ಆಯ 700 ಯೋಜನೆ ದುಂಪುವುದೇಗೆ ನಿಜವಾದ ಬೊಕ್ಕ ಪಿರವತ್ತಿನೇ ರಿವರ್ಸ್ ಪಂಡ 100 ಯೋಜನೆ ಜಾಸ್ತಿ ದುಂಪು ಪೋದು ಬೊಕ್ಕ ಪಿರವತ್ತೆ ನಮ್ಮ ಪೂರ ಹನುಮಂತನ ಲೆಕ್ಕನೆ ಉಲ್ಲ ನಮ್ಮ ಶಕ್ತಿ ನಂಗೆ ಗೊತ್ತುಜ್ಜಿ ಮೂಲಕುಲ್ದಿನ ಒರಿಯೊರಿಯಲ್ಲ ಒಂದೊಂಜಿ ಒಕ್ಕೂಟದ ಅಧ್ಯಕ್ಷ ಆಪಿನಂಚಿನ ಮಾಗಣದ ಒಕ್ಕೂಟದ ಅಧ್ಯಕ್ಷ ಆಪಿನಂಚಿನ ಕೆಪಾಸಿಟಿ ಇತ್ತಿನ ಎಲ್ಲ ಕಮ್ಮಿ ಅಂತ ಅಂಚಾದ ಈತ ಜನ ಸೇರಂಡ ಒಂದು ಅದ್ಭುತವಾಯಿನ ಧಾರ್ಮಿಕ ಕ್ರಾಂತಿ ನಮ್ಮಡ ಸಾಧ್ಯ ಆಗುದು 17 ಗ್ರಾಮಲ್ಲ ಒಂದು ನಮ್ಮ ಹರೀಶನ್ ಹೇಳಿದ್ರು ಪುತ್ತಾರ ಒಂದು ಉದಾಹರಣೆ ಗೊತ್ತಿನ ಅರೇನೆ ಗೊತ್ತಿ ಉಳಿಯದ ಬ್ರಹ್ಮಕಲಶ ಅನ್ನಾಗ ಆರ ಅಧ್ಯಕ್ಷರೇ ಕಾರ್ಯಾಧ್ಯಕ್ಷರಾಗಿದ್ದೇವೆ ಆರು ಬಂದರೆ ಈಗ ಪಾತ್ರೆ ಹಾಕಿ ಆ ಪಾತ್ರೆ ಕೂಡ ನಿಗ್ಲಿ ಬೇಲೆ ಮಾಡ್ಬೇಕು ಏನ್ ಪಂಡ ನೀರಿಗೆ ಹಾಕೋಣ ಪಾತ್ರೆ ಈ ಭಾಷಣ ಹೀರ್ ಮಾಡ್ಕೊಡು ಸೀದಾ ಏನೋನ್ಸಿ ಅಂತ ಕೊಡ್ತೀನಿ ಆತಂಡ ಪಾತ್ರೆ ನಿಂತಿದ್ದೀರ ಈ ಜಂಕ್ ಪಾತ್ರೆ ಆಪುಜಿಂದ ಎನ್ನು ನಾಂತೆ ಭಾರಿ ಚೊಕ್ಕದ ಭಾಷಣ ಅಂತೀರ ಇತ್ತೆಲ್ಲ ಬಂತಿರ ಲೆಟರ್ ಇದ ಪಾತ್ರೆ ನೋಂತ ಉಜ್ಜೇರ ಆಪುಜಿಂದಾಲ ಇಜ್ಜಿ ಆಂಡ ಆ ಎದುರ್ಗು ಪೋಯರೆ ಹೊರ ಒಂದು ಅವಕಾಶ ತಿಕ್ಕೊಡು ನಂಗೆ ಮಾತ್ರೆಗೆ ಒಂದು ಅವಕಾಶ ತೆಗೆದಿನಿದ್ದೆ ಯೋಗ ಬೊಕ್ಕ ಯೋಗ್ಯತೆ ಒಂದು ಮಾತ್ರೆಗಳ ಹೊರಾನೆ ಒಟ್ಟಿಗೆ ತಿಕ್ಕೊಚ್ಚಿ ನಂಗೆ ತನ್ನ ಯೋಗ ಉಂಟು ಮಾತ್ರೆಗಳ ಯೋಗ್ಯತೆ ಎತ್ತಿನಪ್ಪಲೆ ಯೋಗ್ಯತೆ ಎತ್ತಿನಪ್ಪಲು ಅಷ್ಟೇ ಆಂಡ ಒಂದು ಯೋಗ ಬೋಡಂತ ಮುಂದೇನೆ ಒಟ್ಟಿಗೆ ಮಲ್ಕೊಂಡಂಚಿನ ಯೋಗ ನಂಗೆ ತಿಕ್ಕಿದ್ರೆ ಮಾತ ಸಮುದಾಯನ ಪ್ರೀತಿ ಮಲ್ಪುಗ ಮಾತ ಸಮುದಾಯಗಳ ಗೌರವ ಕೊರಕ ಮಾತ ಚಾಕಿರಿದಕ್ಕೆ ಐಟಿ ಎಲ್ಲಿಯ ಮಲ್ಲ ಅಂದಿಜ್ಜಿ ಬೆಲ್ಲ ತಿನ್ಲೆಕ್ಕ ಓಲೆ ಬೆಲ್ಲನ್ನು ವಾಮೆ ಇಟ್ಟು ಹಾಕಿದ್ದು ತಿಂದನಲ್ಲಿ ರುಚಿ ಒಂಜಿ ಧಾರ್ಮಿಕ ಕಾರ್ಯಕ್ರಮ ಆವಡುದು ನಾಡ ಮಾತೆನ ಸಹಕಾರ ಬೋಡು ಐಟ್ ಮಲ್ಲ ಇಲ್ಲೇ ಪಂಡದಿಜ್ಜಿ ಅಂಚಾದ ದೈವ ಲೆಪ್ಪುನಾಗಲ ಪಂಡೆ ಯಾನ ಒರಿಯನ ಗುಡಿಯ ಒರಿಯನ ಲೆತ್ತಿದೆ ಅಂಚಾದ ಯಾನ ಲೆತ್ತಿಗೆಯನ್ನು ಪಂಪೆ ನುಡಿ ದೈವ ಬಂದು ದೈವಲ ವ್ಯತ್ಯಾಸ ಮಾಡ್ತೀವಿ ಮಾತೆಲ್ಲ ಒಟ್ಟಿಗೆ ಸೇರಾವಣ ಅಂಚ ನಮ್ಮ ಮಾತ ಸಮುದಾಯದಗಳು ಒಂಜಿ ಅದ್ಭುತವಾಯಿನ ಧಾರ್ಮಿಕ ಕ್ರಾಂತಿನ ಮಲ್ಪುಗ ನಮ್ಮಡ ಉಪ್ಪುನ ಆ ಒಂಜಿ ಸಂಘಟನೆ ಹೆಂಚಿನ ಪಂಪಿನೇ ತೋಜಾದ ವರ್ಗ ನಮಸ್ಕಾರ ಒಟ್ಟು ಸೇರಾದ ಒಂಜಿ ಸಮಿತಿ ಪದಾಧಿಕಾರಿನ ಸಮಿತಿ ರಚನೆ ಆದದ್ದು ಈ ಮಾಗಣೆಗಳ ಒಕ್ಕೂಟಕ್ಕೆ ನಾವು ಪದಾಧಿಕಾರಿಗಳನ್ನು ಬಹಳ ಸುಮಾರು 1 ತಿಂಗಳ ನಿರಂತರವಾದಂತಹ ಒಟ್ಟುಗೂಡಿಕೆ
ಆಯ್ಕೆ ಮಾಡಿ ನಾವು ಬಟ್ಟಿಲಿಸಿ ಅಂತ ಹೇಳ್ತೇವೆ. ಒಂದೊಂದಾಗಿ ಆಯ್ಕೆ ಮಾಡಿಕೊಂಡು ನಾವು ಬಂದಿದ್ದೇವೆ. ನಿಮಗೆಲ್ಲರಿಗೂ ನೀವೆಲ್ಲ ಎಲ್ಲಿ ಇರ್ತೀರಿ ಎಲ್ಲರಿಗೂ ಒಂದೊಂದು ಜವಾಬ್ದಾರಿಯನ್ನು ನಾವು ಕೊಡ್ತಾ ಇದ್ದೇವೆ. ಇದನ್ನು ನೀವು ಖಂಡಿತವಾಗಿಯೂ ನಿರ್ವಹಿಸಬೇಕು ಎಂಬುದು ನನ್ನ ಪ್ರಥಮ ಬೇಡಿಕೆ. ಇದಕ್ಕೆ ಮಂಗಳೂರು ಹೋಬಳಿ ಮಾಗಣೆಗಳ ಒಕ್ಕೂಟ ಅಂತ ಹೆಸರಿಟ್ಟುಕೊಂಡಿದ್ದೇವೆ. ಅಂಚೆ ಸೋಮೇಶ್ವರ ಉಚ್ಚಿಲ ಮಂಗಳೂರು ದಕ್ಷಿಣ ಕನ್ನಡ. ಅಧ್ಯಕ್ಷರಾಗಿ ನಾನೇ ನೀಲೇಶ್ವರ ಉಚ್ಚಿಲತ್ತಾಯ ಪದ್ಮನಾಭಂತ್ರಿ, ಗೌರವ ಸಲಹೆಗಾರರಾಗಿ ಶ್ರೀ ರವೀಂದ್ರನಾಥ್ ರೈಗಳು, ಈಗ ಸೋಮೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಮಂಡಳಿ ಅಧ್ಯಕ್ಷರು ಹಾಗೂ ನ್ಯಾಯವಾದಿ. ಪ್ರಧಾನ ಸಂಚಾಲಕರಾಗಿ ಶ್ರೀ ಚಂದ್ರಹಾಸ ಅದ್ಯಂತಾಯರು, ಚಂದ್ರಹಾಸ್ ಉಳ್ಳಾಳು, KT ಸುವರ್ಣರು, ಸೀತಾರಾಮ್ ಶೆಟ್ರು, ಹಾಗೆ ಶ್ರೀ ಹರೀಶ್ ಕುಮಾರ್ ಪ್ರತಾಪ್. ಸಂಯೋಜಕರಾಗಿ ಶ್ರೀ ಕದ್ರಿ ನವನೀತ್ ಶೆಟ್ಟಿ, ಶ್ರೀ ರಾಜೇಶ್ ಶೆಟ್ಟಿ ಪಜೀರ್ಗುದ್ದು. ಪ್ರಧಾನ ಕಾರ್ಯದರ್ಶಿಗಳಾಗಿ ಶ್ರೀ ಚಿದಾನಂದ ಉಚ್ಚಿಲ್, ಶ್ರೀ ರಘು ಉಚ್ಚಿಲ್. ಕೋಶಾಧಿಕಾರಿಯಾಗಿ ಶ್ರೀ ಹರೀಶ್ ಉಚ್ಚಿಲ್. ಕಾರ್ಯದರ್ಶಿಗಳು ಶ್ರೀ ಆನಂದ್ ಶೆಟ್ಟಿ ಹಾಗೂ ಶ್ರೀ ರವಿಶಂಕರ್. ನಮಗೆ ಪ್ರಧಾನ ಸಲಹೆಗಾರರಾಗಿ ನಮಗೆ ಹಿರಿಯರಲ್ಲಿ ಒಟ್ಟಿಗಿದ್ದಾರೆ ಶ್ರೀ ಸದಾನಂದ ಬಂಗೇರವರು, ಶ್ರೀ ಪ್ರಸಾದ್ ರೈ ಕಲ್ಯಮಾರು ಅವರು ಅನುಪಸ್ಥಿತಿಯಲ್ಲಿದ್ದಾರೆ, ಯೂನಿವರ್ಸಿಟಿಯಲ್ಲಿದ್ದಾರೆ. ಶ್ರೀ ಸುರೇಶ್ ಚೌಟ, ಶ್ರೀ ಜಯಪಾಲ್ ಶೆಟ್ಟರು, ಶ್ರೀ ವಿಶ್ವನಾಥ್ ಶೆಟ್ಗಟ್ಟಿ ಒಗ್ಗ ಹಾಗೂ ಶ್ರೀ AJ ಶೇಖರ್. ಹಾಗೆ ವಿಶೇಷ ಆಹ್ವಾನಿತರಾಗಿ ಶ್ರೀ ಚಂದ್ರಶೇಖರ್ ಉಚ್ಚಿಲ್, ಶ್ರೀ ಸಂತೋಷ್ ರೈ ಕೋಳಿಯಾರ್, ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಹಾಗೂ ಶ್ರೀ ಮೋಹನ್ ರಾಜ್ ಶೇಖರ್. ನಮಗೆ ಸಾಮಾಜಿಕ ಮತ್ತು ಧಾರ್ಮಿಕ ಮುಖಂಡರಾಗಿ ಶ್ರೀ ರವೀಂದ್ರ ಪೂಂಜಾ ಮಾಗಂದಡಿ, ಶ್ರೀ ಡಾಕ್ಟರ್ ಮೋಹನ್ ದಾಸ್ ರೈ ತಲಪಾಡಿ, ಶ್ರೀ ಬಾಲಕೃಷ್ಣ ಶೆಟ್ಟಿ ಉಳ್ಳಾಳಗುತ್ತು, ಶ್ರೀ ರಾಜೇಶ್ ರೈ ಕೋಟೆಕಾರ್ಗುತ್ತು, ಶ್ರೀ ಜಗನ್ನಾಥ್ ಆಳ್ವ, ಶ್ರೀ KP ಸುರೇಶ್, ಜಗದೀಶ್ ಆಳ್ವ, ಶ್ರೀ ರಮಾನಾಥ್ ಶೆಟ್ಟಿ ಕೆಬ್ಬದ್ದಲು, ಶ್ರೀ ಹರಿಶ್ಚಂದ್ರ ಕಾಪಿಕಾಡ್, ಶ್ರೀ ಮೋಹನ್ ದಾಸ್ ಶೆಟ್ಟಿ ಕಿನ್ಯಾ, ಶ್ರೀ ಸುದೇಶ್ ಮರೋಳಿ, ಶ್ರೀ ಜಯಂತ್ ಶೆಟ್ಟಿ ಪಜೀರ್, ಶ್ರೀ ಗಿರೀಶ್ ಆಳ್ವ ಮೋರ್ಲಾ, ಶ್ರೀ ಸುಂದರ್ ಉಳ್ಳಾಳ. ಹಾಗೆ ಗ್ರಾಮ ಸಮಿತಿ ಅಧ್ಯಕ್ಷರಾಗಿ ಗ್ರಾಮ ಸೋಮೇಶ್ವರಕ್ಕೆ ಶ್ರೀ ರಾಮದಾಸ್, ಅವರ ಕಾರ್ಯದರ್ಶಿಯಾಗಿ ಮುರಳಿ ಮೋಹನ್ ಉಚ್ಚಿಲ್, ಉಳ್ಳಾಳಕ್ಕೆ ಶ್ರೀ ಶೇಖರ್ ಕಿಣಿ, ಅವರ ಕಾರ್ಯದರ್ಶಿಗಳಾಗಿ ಶ್ರೀ ಗಣೇಶ್ ಕಾಪಿಕಾಡ್ ಹಾಗೂ ಶ್ರೀ ಕಾಂಚನ್. ಶ್ರೀ ಪೆರ್ಮಣ್ಣೂರಿಗೆ ಶ್ರೀ ಸುರೇಂದ್ರ ಶೆಟ್ಟಿ ಅವರಿಗೆ ಜೀವಂತ ಕೋರ್ಟ್ ಸಹಾಯಕಿದ್ದಾರೆ. ಕೋಟೆಕಾರಿಗೆ ಶ್ರೀ ಮುತ್ತಣ್ಣ ಶೆಟ್ಟಿ ಹಾಗೂ ಶಂಕರಾಚಾರ್ಯ ಅವರ ಕಾರ್ಯದರ್ಶಿಗಳಾಗಿ. ಮುನ್ನೂರಿಗೆ ಶ್ರೀ ಗಿರೀಶ್ ಕೊಟ್ಟಾರಿ ಹಾಗೂ ಹರೀಶ್ ಭಂಡಾರಮನೆ. ಬೆಳ್ಮಕ್ಕೆ ಶ್ರೀ ಜಗದೀಶ್ ರೈ ಹಾಗೂ ಅಶೋಕ್ ರೈ. ಕೋಣಾಜೆಗೆ ಶ್ರೀ ರವೀಂದ್ರ ರೈ ಹಾಗೂ ಹರೀಶ್ ಗಟ್ಟಿ. ಕಿನ್ಯ ಬಾಬು ಕಿನ್ಯ ಹಾಗೂ ತಿಮ್ಮಪ್ಪಾಚಾರ್ಯ ಕಿನ್ಯ. ತಲಪಾಡಿಗೆ ಸುರೇಶ್ ಆಳ್ವ ಹಾಗೂ ರಾಜೇಶ್ ಗುಡ್ಡೆಮನೆ. ಕೂರ್ನಾಡಿಗೆ ಶ್ರೀ ಶರತ್ ಕಾಜವ ಹಾಗೂ ವಿಕಾಸ್ ಕೂರ್ನಾಡು. ಪಜೀರಿಗೆ ಶ್ರೀ ರವಿ ರೈ ಹಾಗೂ ವಸಂತ ಅಡ್ಕ ಹಾಗೂ ಗೋಳಿಯಾರಿಗೆ ಶ್ರೀ ಉಮೇಶ್ ಶೆಟ್ಟಿ ಹಾಗೂ ಸುಭಾಷ್ ಗೋಳಿಯಾರ್. ಅಂಬ್ಲಮಗೂರಿಗೆ ಶ್ರೀ ಸುರೇಶ್ ಶೆಟ್ಟಿ ಹಾಗೂ ರಾಜೇಶ್ ಆಚಾರ್. ಪಾವೂರು ಚಂದ್ರಹಾಸ್ ಪೂಂಜಾ ಹಾಗೂ ವೇಣುಗೋಪಾಲ್. ಹರೇಕಳ ಶ್ರೀ ಮೋಹನ್ ದಾಸ್ ರೈ ಹಾಗೂ ಚಂದ್ರಹಾಸ್ ಹರೇಕಳ. ಚೇಳೂರು ಜಯಂತ್ ಹಾಗೂ ಸುರೇಶ್. 10 ನಂಬರ್ ಬಿಟ್ಟು ಹೋಗಿದೆ. ಮಂಜನಾಡಿ ರಾಮಮೋಹನ್ ಆಳ್ವರು ಹಾಗೂ ಭಾಸ್ಕರ್ ಮಂಜನಾಡಿ. ತಪ್ಪಿದ್ದರೆ ಕ್ಷಮಿಸಿ. ಹಾಗೆ ಪ್ರಧಾನ ಸಂಘಟನಾ ಕಾರ್ಯದರ್ಶಿಯಾಗಿ ರಾಘವ್ ಉಚ್ಚಿಲ್. ಮೋಹನ್ ದಾಸ್ ಹೇಳಿದೆ ಹರೇಕಳ ಮೋಹನ್ ದಾಸ್ ಅವರು ಪಾವೂರು ಹರೇಕಳ ಅಂಬ್ಲಮಗೂರಿಗೆ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಸಂಘಟನಾ ಕಾರ್ಯದರ್ಶಿಗಳಲ್ಲಿ ಸುಜಿತ್ ಮಾಡೋರು, ಶ್ರೀ ಸುರೇಶ್ ಭಟ್ನಗರ, ಶ್ರೀ ರೂಪೇಶ್ ಉಚ್ಚಿಲ್,
ಶ್ರೀ ಅಜಿತ್ ಶೆಟ್ಟಿ, ಯಶವಂತ್ ದೇವಾಡಿಗ, ಭವಿತ್ ಉಚ್ಚಿಲ್, ಶ್ರೀ ಪುರುಷೋತ್ತಮ ಗಟ್ಟಿ, ಶ್ರೀ ಭರತ್ ರಂಗೋಲಿ, ಶ್ರೀ ಪ್ರವೀಣ್ ಬಸ್ತಿ, ಶ್ರೀ ಗೋಪಾಲಕೃಷ್ಣ ಮೇಲಂಟ, ಶ್ರೀ ಗೋಪಿನಾಥ್ ಮಗಂಬಿಲ, ಶ್ರೀ ಶಿವರಾಮ್ ಶೆಟ್ಟಿ ಸಂತೆಗುತ್ತು, ಶ್ರೀ ಶೇಖರ್ ಕಣೀರ್ ತೋಟ, ಶ್ರೀ ಜಯರಾಮ್ ಚಿಂಪುಗುಡ್ಡೆ, ಶ್ರೀ ರಾಮಕೃಷ್ಣ ಪಟೋರಿ, ಶ್ರೀ ತಿಲಕ್ ದೇವಾಡಿಗ, ಶ್ರೀ ಹರೀಶ್ ರಂಗೋಲಿ, ಶ್ರೀ ಸತೀಶ್ ಬಡ್ಡೆಕೊಟ್ಯ, ಉಳ್ಳಾಳ, ರಾಜೇಂದ್ರ ಶೆಟ್ಟಿ. ಮಾಧ್ಯಮ ಪ್ರತಿನಿಧಿಗಳಾಗಿ ಹೊಸಕೊರಲ್ ಟಿವಿ, ಪಕ್ಕ ಟಿವಿ ಮತ್ತು ನಮ್ಮ ಕುಡ್ಲ ಟಿವಿ. ಇದಿಷ್ಟು ನಮ್ಮ ಸಂಘಟನಾ ದೃಷ್ಟಿಯಲ್ಲಿ ನಾವು ಹೆಸರಿಸಿರುವಂತಹ ನಾಮಾದೇಶ ಮಾಡಿದಂತಹ ವ್ಯಕ್ತಿತ್ವಗಳು. ಇವರಲ್ಲಿ ನಿಮಗೆ ಯಾರಿಗಾದರೂ ಅಭಿಪ್ರಾಯ ಇದರ ಬಗ್ಗೆ, ಮುಂದೆ ಹೋಗೋರ ಬಗ್ಗೆ ಸಲಹೆ ಸೂಚನೆಗಳು ಕೊಡುವುದು, ನಿಮ್ಮಲ್ಲಿಗೆ ಮೈಕ್ ಕೊಡ್ತಾರೆ, ನೀವು ಅಲ್ಲೇ ನಿಂತುಕೊಂಡು ಅದನ್ನು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು. ಸಲಹೆಗಳು ಮುಖ್ಯವಾಗಿ ಈಗಳ ಅಂಜನೆ ವಿಷ್ಣುಮೂರ್ತಿ ದೇವರ ಆಶೀರ್ವಾದ ನಟ್ಟೊಂದು ಅಂಜನೆ ಗೌರಣಿತ ತಂತ್ರಿದಾರನ ನೇತೃತ್ವದ ನಡಪಣ ಈ ಅಪೂರ್ವದ ಒಂದು ಕಾರ್ಯಕ್ರಮದ ಪಡೋಣ ತಗೊಂಡ ಇನಿ ಅಧ್ಯಕ್ಷರೆಲ್ಲ ನವನಿತ ಸೆಟ್ಲ ಸಂಪೂರ್ಣವಾದ ನಂಗೆ ಮಾಹಿತಿ ಕೊರಿಯರು. ನನ್ನ ದುಂಬುಗೆ ಹೆಚ್ಚ ಕೊಂದೊಯ್ಯನೆನ್ನು ಏತು ತಿಂಗಳಗಾರ ಮೀಟಿಂಗ್ ಮಲ್ಪುಗ ವರ್ಷೋಡು ಏತು ಮೀಟಿಂಗ್ ಮಲ್ಪಣೆ ಅಂಚನೆ ನವನಿತ ಸೆಟ್ ಪಡಲೆಕೊನೆ ಪ್ರತಿ ಗ್ರಾಮ ಒಂದು ಅಧ್ಯಕ್ಷ ಕಾರ್ಯದರ್ಶಿ ಮಾಡ್ತದ ನಿಕ್ಲಿಕ್ಲ ಗ್ರಾಮಡು ಏತು ದೇವಸ್ಥಾನವುಳ್ಳ ಏತು ದೇವಸ್ಥಾನವುಳ್ಳ ಏತು ಭಜನಾ ಮಂದಿರ ನೆತ್ತ ಲೀಸ್ಟ್ ಮಾಡ್ತದೆ. ಪ್ರಮುಖರನ್ನ ಅಲ್ಲಿ ಒಂದು 10 ಒಂದು ಗ್ರಾಮಡು ನನಾತ್ ಸದಸ್ಯರಾದ ದೇವತ ಕಮಿಟಿಗೆ ನಿಕ್ಲೈನ ಆ ಬುಕ್ಡು ಬರೆದು ನಿಕ್ಲಿನ ಗ್ರೂಪ್ ಸೇರಿಸದ ನಿಕ್ಲಿನ ಮಾತ್ರೆಲ್ಲ ಅಡ್ಮಿನ್ ಗ್ರೂಪ್ ಪೂಜೆ ಬಂಡ ಪೂರ ದಿಂಜುಂಡು ಮೆಸೇಜ್ ಮಾಡುದು. ಮೇಯ್ನ್ ಗ್ರಾಮದ ಅಧ್ಯಕ್ಷರನ್ನ ಕಾರ್ಯದರ್ಶಿ ನಿಕ್ಲಿನ ಅಂಚಿನ ಕಮಿಟಿ ತಗೊಂಡು ಇದು ಜನರು ಮಾತ್ರ ಕೊರ್ದು ನಿಕ್ಲ ಗ್ರಾಮದ ಒಂದು ಲೀಸ್ಟ್ ಒಂದು 10 ಜನ ಪ್ರಮುಖರು ಧಾರ್ಮಿಕ ಪ್ರಮುಖರನ್ನು ನಿಕ್ಲ ಲೀಸ್ಟ್ ಮಾಡ್ತದೆ. ಅಕ್ಲ ನಂಬರನ್ನ ಮೊಬೈಲ್ ನಂಬರ್ ತಂದು ಆ ಏರಿಯಾದ ದೇವಸ್ಥಾನದ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಇಪ್ಪು ದೇವಸ್ಥಾನದಲ್ಲಿ ಇಪ್ಪು 5 ಬಗ್ಗೆ ದಾದಾಟಲ ನವನಿತನ ಪಡ್ಲಿಕ್ಕೆ ಅಲ್ಪ ದಾಲ ವಿಶೇಷತೆ ಇತ್ತಿನ ಇನ್ನು ನೋಟ್ ಮಾಡ್ತದೆ ನಿಕ್ಲೈನ್ ಕೊರಡು. ಒಂದು ವೇಳೆ ನಿಕ್ಲಿಗೆ ನವನಿತನ ಬರೋಡಂಡ ಎಂಗ್ಲ ಆ ಪ್ರದೇಶಕ್ಕೆ ನಿಕ್ಲ ಪ್ರಮುಖರನ್ನು ಸೇರಿಸೋದು ಅಲ್ಪ ಚರ್ಚೆ ಮಾಡ್ತದೆ. ವಿಶೇಷ ಸಂಗ್ರಾಮ ಮಲ್ಪೋಗ ಅನ್ಕೊಂಡು ಅದೇ ನವನಿತನ ಬರೀರ ನಡಿಲ್ಲ ಉಳ್ಳ ಈಜಿನ ನಿಕ್ಲೆ ಸಂಗ್ರಾಮ ಮಲ್ಪಲೆ ನವನಿತನೆ ನೆತ್ತ ಬಗ್ಗೆ ತಂತ್ರಿದಾರನ ನೇತೃತ್ವಡು ಈ ಬುಕ್ ಮಲ್ಪೆರೆ ದುಂಬುಗು ರೆಡಿಯಾದ ಒಳ್ಳೆಯರು. ಐನು ಮಾಗಣೆ 17 ಗ್ರಾಮದ ಅಂಚಿನ ದುಂಬುಗು 2 ಮಾಗಣ ಜಾಸ್ತಿ ಮಾಡ್ಕೊಂಡು ತಂತ್ರಿದಾರನ ನೇತೃತ್ವಡು ಜಾಸ್ತಿ ಮಲ್ಪೆರಳ ಐಕ್ ಉತ್ತೇಜನ ಒಳ್ಳೆಯರು. ಅಂಚ ನಿಕ್ಲ ನೆಕ್ ಮಾಹಿತಿ ಕೆಲವು ಸಂಚಿತವಾದ ಉಳ್ನಾಡಿಗೆ ಮೈಕ ಕೊರ್ಪೇರಿ ನಿಕ್ಲು ಪನೋಡ್ ಮಾಡಿದ್ರೆ ನಿಕ್ಲ ಕೇಳೋಣ ಆಗಣದಲ್ಲಿ ಫಾರ್ವರ್ಡ್ ಮಾಡಿದೆ. ಅವಾಗ ನಿಜವಾಗಿ ಇಂಥ ದಿನಕ್ಕೆ ಚೂರು ಕುಟುಂಬದ ಪಕ್ಕ ಬಂಡದ ಪತ್ತಿನ ಈತು ಕೊಡ್ತು ಮುಟ್ಟ ಗುರುವಣ್ಣ ದೇವಣ್ಣ ಭಾಷೆ ಕಾರ್ಯಕ್ರಮ ಮೂಲ ಆಜಿ ಒಂದು ಚಂದ್ರಾಸುಲ್ಲ ಒಂಜಿ ಎಂಗ್ಲ ಆಜಿ ಜನರ ಈ ಕಾರ್ಯಕ್ರಮ ಬೈದ ಎಂಗ್ಲ ದಾದಪಣಕ್ಕೆ ಹೋಚಿ ಕೊರಗಜ್ಜನ ಸಾನಿದಡುಂಡು ಅಂಚನೆ ಚೆಮ್ಮುಗುಡ್ಡೆಡು ಕಲ್ಲುಡಿ ಪಂಜೂರಿನ ಸಾನ ಪೂರ ಯಾನು ಕರ್ಮನೂರು ಗ್ರಾಮಡು ಸಭೆ ಕರ್ಮನೂರು ಗ್ರಾಮಡು ಯಾನು ಹೆಚ್ಚ ಮಂಚು ರಾಜ್ಯಕ್ಕೆ ಓಡಾಟ ಮದ್ದಿನೆಟ್ಟಿ ಒಂದೊಂದು ಗ್ರಾಮಡು ನಮ್ಮ ಪೆರ್ಮನೂರು ಗ್ರಾಮಡು ಐನು ಹಿಡಿತ ಮಂತದ್ದು ಐನು ಪೊರ್ಲೋಡು ಒಂಜಿ ಸಮಿತಿ ಪೊರ್ಲು ನಡಪಾದು ಕೋಡು ಪಂಡದು ಎಲ್ಲ ರಡ್ಡು ಪ್ರಾರ್ಥನೆ. ಮಂಗಳೂರು ಹೋಬಳಿ ಮಾಗಣದ ಇನಿ ಮಾತಾ ಕ್ಷೇತ್ರಗಳ ಬದಲಾವಣೆ ಸಹಜ. ಶ್ರೀಕೃಷ್ಣ ಪರಮಾತ್ಮನ ವಾಕ್ಯಲಕ್ಕನೆ ಈ ನಮ್ಮ ಒಕ್ಕೂಟದ ಆಶೋತ್ತರನ್ನು ತೆರಿಪಾದ ಆ ಮೂಲಕವಾದ ಧಾರ್ಮಿಕತೆಗೆ ಒಂದು ಶಕ್ತಿ ಕೊಡ್ಪಂಚಿನ ವಿಚಾರಣೆ ಕಂದನಾಡ ನನಾತ್ ಫಲಪ್ರದಾವ ಬಂಪಿನವು ಎನ್ನ ಮನಸ್ಸದ ಅಮ್ಮನ ದಯಂದಿಕೆಯಿಂದ ಇನಿ ಪ್ರಮುಖರಿಗೆ ಮಾತ್ರ ಈ ವಿಚಾರ ಗೊತ್ತಾಗ ಯಾಕಂದ್ರೆ ಆರು ಪಂಡ ಕಟ್ಟೆಗಟ್ಟಲು ಹಿರಿಯರಿಗೆ ತೆರೆದಿನಿಕೆಂಡ ಹಿರಿಯಾಕಲಿಗೆ ಮಾತ್ರ ಯುವಜನಗಳಿಗೆ ತಿಳಿದಿಸಿ ಕಾರಣದಂದಕ್ಕೆಂಡ ಹಿರಿಯಾಕಲು ಯುವಜನತೆಗೆ ಪಂಪುಣ ಜನ ಕಡಿಮೆ ಆಗ್ತದೆ. ಇತ್ತೆ ಬಡ್ಚಿ ಪ್ರಾಯ ಬಂದಾಗ ಪಂಪುಣ ಪಾತ್ರ ಪಂಡ ಖಂಡಿತವಾದ ಸತ್ಯ. ಅಂಚೆನೆ ನಮ್ಮ ಈ ಒಕ್ಕೂಟದ ನೆತ್ತ ಆಶೋತ್ತರ ದೇಶ ನಮ್ಮ ಭಾಗದ ಪ್ರಮುಖ ಭಾಗದ
ಸಾಮಾನ್ಯ ವ್ಯಕ್ತಿನಗಳೆಲ್ಲ ತೆರೆಪಾಣನ ಮಾತ್ರ ಆ ಸಮಯ ಸಂದರ್ಭದ ಕೊಡೋದು ಆಯ್ತದೆ ಈ ಸಂದರ್ಭದಲ್ಲಿ ಅಕ್ಕಳಿಗೆ ಮಾಹಿತಿ ಕೊಡೋದು ಆ ಮಲ್ಲ ಮಟ್ಟದ ಒಂದು ಸಭೆ ಸೇರಿಸಾದ್ರೆ ಆ ಪ್ರತಿ ವರೆಗಳ ನಮ್ಮ ಈ ಒಕ್ಕೂಟದ ಜೀವೋದ್ದೇಶದ ತೆರೆಪಾದ ಅನಗ ಅಕ್ಕಳಿಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಂಡು ಸಂಘಟನೆಗೆ ನನಾತು ಬಲ ಬರ್ಕೊಂಡು ನಮ್ಮ ಇನ್ನು ಮಲ್ದಿನಂಚಿನ 17 ಗ್ರಾಮದ ಆ ಸಮಿತಿ ಬಾರಿ ಗಟ್ಟಿಯಾದ ಅದಕ್ಕೆ ಶಕ್ತಿ ಕೊಡ್ಕೊಂಡು ಕೆಲಸ ಹಾಕೊಂಡು ನೆಗೋಸ್ಕರ ಇಡೀ ಮಾಗನ ಮಟ್ಟದ ಒಂದು ಸಭೆ ಮಲ್ತದ್ದು ಒಂದು ಎಟ್ಟ ರೀತಿಯ ಮಾಹಿತಿ ಕೊಡ್ಕೊಂಡು ಕೆಲಸ ಮಲ್ತಂಡ ಸಂಘಟನೆಗೆ ನನಾತು ಬಲ ಬರ್ಕೊಂಡು ಎನ್ನ ಒಂದು ಅಂಬನ ಕೊಡೋದು ಜಗಡ ಪಾತ್ರ ವಿಚಾರ ಹೋಗಿಂದ ದಾಖಲೀಕರಣದ ವ್ಯವಸ್ಥೆ ನಮ್ಮ ಕೂಡುಗಟ್ಟದ ಬಗ್ಗೆ ಅಥವಾ ನಮ್ಮ ಧಾರ್ಮಿಕ ವಿಚಾರದ ಬಗ್ಗೆ ನಮ್ಮ ದೈವತ್ವದ ಕಟ್ಟಲದ ಬಗ್ಗೆ ಒಂದು ದಾಖಲೀಕರಣದ ಭಾರಿ ಅವಶ್ಯಕತೆಗಳನ್ನು ತೆಗೆದು ಬಂದ ಆ ದಾಖಲೀಕರಣ ಇದು ನಮ್ಮ ಓಡಿ ಆಲೋಚನೆ ಬಂದ ಗ್ರಾಮ ಮಟ್ಟದ ದಾಖಲೀಕರಣ ವ್ಯವಸ್ಥೆ ಬಂದದ್ದು ಅದನ್ನು ಮಾಗನ ಮಟ್ಟಕ್ಕಂತ ಸಿನಿಮಾ ಮಟ್ಟಕ್ಕಂತ ನಮ್ಮ ತುಳು ರಾಜ್ಯದ ಮಟ್ಟಕ್ಕೆ ನಮ್ಮ ಆಲೋಚನೆ ಬಂದಿಲ್ಲ ಮತ್ತು ಬೇಸಿ ಗ್ರಾಮ ಮಟ್ಟದ ನಮ್ಮ ಕುಟುಂಬ ಮಟ್ಟಕ್ಕೆ ಹೋಗೋದಂಡ ನನಗೆ ಒಂದು ಎಂಟ ಶಕ್ತಿವಂತ ಸಾಧ್ಯತೆ ಉಂಟು ನಮ್ಮ ದಯದಿಗೆಂಡ ಯಾರು ಎನ್ನ ಕುಟುಂಬದ ದಾಖಲೆನೇ ಹೆಚ್ಚಿನ ಸಂದರ್ಭದಲ್ಲಿ ಪ್ರತಿ ಒಂದಿನ ದಾಖಲೆ ಮಲ್ಕೊಂಡು ಬಂದದ್ದು ಇನಿ ಐವತ್ತು ವಿಡಿಯೋದ ಒಂದು ಕ್ಲಿಪ್ಪಿಂಗ್ಸ್ನೇ ಮಲ್ದಿದೆ ಒಂದು ಪದ್ಯದ ಮೂಲಕ ಮಲ್ತದ್ದು ಐಕ ಬೋಡಾಗ್ಬಿಟ್ಟು ಇಡೀ ಹಿಂಗೆಲ್ಲ ಕುಟುಂಬದ ಆ ಇತಿಹಾಸ ಹಿಂಗಿನ ಚರಿತ್ರೆ ಉಂಡ ಅವೆಲ್ಲ ಒಂಜಿ ಗೀತದ ಮೂಲಕವಾದಕ್ಕಂಥದ್ದು ಜನ ನಿಂಗಳ ಕುಟುಂಬದ ಪ್ರತಿಯೊಂದು ಬಾಲೆಗಳ ಮನಮುಟ್ಟಿನ ವ್ಯವಸ್ಥೆಯನ್ನು ಯಾನೊಂದು ಮಲ್ತದೆ ಅವು ಭಾರಿ ಎಟ್ಟೆ ಮಾತರೆಗಳ ಒಂದು ಭಾರಿ ಸಂತೋಷ ಆಗ್ತದೆ ಒಂದು ಎಟ್ಟ ಆ್ಯಕ್ಟಿವ್ ಆದ ಕಾರಣ ಆಗ್ತದೆ ಇನಿ ಹಿಂಗೆಲ್ಲ ಕುಟುಂಬ ಒಂದು 1850 2100 ಮುಟ್ಟ ಒಂದು ಸಂಖ್ಯೆ ಮುಟ್ಟರೆ ಆಗ್ತದೆ ಆ ವಿಚಾರ ಪ್ರತಿ ಜೋಗಲೆಲ್ಲ ತೆರೆದಿದೆ ಅಂಚೆನೆ ನಮ್ಮ ಗ್ರಾಮ ಮಟ್ಟದ ದೈವದ ಕೆಲಸ ಕಾರ್ಯೆಲ್ಲ ಒಂದು ಓವಾಂಡಲ ಒಂದು ದಾಖಲೀಕರಣಕ್ಕೆ ನಮ್ಮ ಕುಟುಂಬ ಮಟ್ಟದಲ್ಲಿ ಒಟ್ಟು ಮಲ್ದೊಂದು ಬರ್ತಂದ ಖಂಡಿತವಾದ ಜೋಡಣೆ ಆದ ಅವು ಗ್ರಾಮಗೆ ಸಂಬಂಧಪಟ್ಟಂಚಿನ ಕಾರ್ಯವನ್ನು ಎನ್ನ ಮನಸ್ಸು ನಂಬೋಣ ಅಂಚಾದ ಇನ್ನು ಈ ಕಾರ್ಯಕ್ರಮ ಮಾತು ಹಿರಿಯಗಳು ನಿನ್ನ ಎದುರೊಂದು ಅನುಭವವನ್ನು ಹಂಚೋ ಒಂದು ಅವಕಾಶ ಸಿಗಿದೆ ಖಂಡಿತವಾದ ನಿಗ್ಲಿಗೆ ವಂದನೆ ಬಂದು 2 ಮಾಗಣಿಗಳ ಒಕ್ಕೂಟದ ಈ ಉದ್ಘಾಟನೆ ಮಂತ್ರದ ಮಾರ್ಗದರ್ಶನ ನೀಲೇಶ್ವರ ಪದ್ಮನಾಭ ತಂತ್ರಗಳಿಗೆ ಧನ್ಯವಾದ ರವೀಂದ್ರನಾಥ್ ರೈಕೋರಿದ್ದೇವೆ ಯಾರ ಬತ್ತದ ಪೇರು ಆರೆಗ್ಲ ಸಮಿತಿಯ ಪರವಾದ ಧನ್ಯವಾದಗಳು ಕದ್ರಿ ನವನೀತ್ ಶೆಟ್ಟರ್ ಕೂಡು ಕಟ್ಟಡ ಬಗ್ಗೆ ತಿಳುವಳಿಕೆದ ಬಗ್ಗೆ ಮಾಹಿತಿ ಕೊರಿಯಲು ಆರಿಗೆ ಇಂಕಲ ಪೂರ್ಣಲ ಪರವಾದ ಧನ್ಯವಾದಗಳು ಅಂಚನೆ ವೇದಿಕೆ ಪ್ರಮುಖ ಹಿರಿಯಕಲು ವೇದಿಕೆಯ ಮುಂಭಾಗ ಪೂರ ಹಿರಿಯಕಲು ಇದೆ ಬೊಕ್ಕ ಮಾಧ್ಯಮ ಮಿತ್ರರಿಗೆ ಅಂಚನೆ ಮೈಕ್ ಲೈಟ್ಸ್ ವ್ಯವಸ್ಥೆ ಮಂತ್ರ ಪೂರೈರೆಗಳ ಧನ್ಯವಾದ ಕೊಟ್ಟು ಧನ್ಯವಾದ ಕಾರ್ಯಕ್ರಮ